ಓ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಲೇಷು ಸರ್ವದಾ ಪ್ರಣಮ್ಯ ಸರ್ವಮಂಗಳ ರಾಧಲೋಲ ಗೋಪಾಲ ಗೋಪಾಲ ರಾಧಲೋಲ ಜೈ ಗೋಪಾಲ ರಾಧಲೋಲ ಗೋಪಾಲ ರಾಧಲೋಲ ಗೋಪಾಲ ರಾಧಲೋಲ ಗೋಪಾಲ ರಾಧಲೋಲ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ ಗೋಪಾಲ ರಾಧಲೋಲ ಗೋಪಾಲ ರಾಧಲೋಲ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ 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 ಕಾಲು ಬಿಡಿಸಿ ನಂದಲಾಲ ನಂದಲಾಲ ಓ ನಂದಲಾಲ ನಂದಲಾಲ ವರ್ಧನ ಗಿರಿಧಾರಿ ಗೋವರ್ಧನ ಗಿರಿಧಾರಿ ಗೋವರ್ಧನ ಗಿರಿಧಾರಿ ವನಮಾಲ ವೃಂದಾವನ ಬಾಲ ವನಮಾಲ ವೃಂದಾವನ ಬಾಲ ವನಮಾಲ ವೃಂದಾವನ ಬಾಲ ವನಮಾಲ ವೃಂದಾವನ ಬಾಲ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಗೋಪಾಲ ರಾಧಲೋಲ ಗೋಪಾಲ ರಾಧಲೋಲ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ 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 ಕೇಶವ ಮಾಧವ ಜನಾರ್ದನ ಕೇಶವ ಮಾಧವ ಜನಾರ್ದನ ಕೇಶವ ಮಾಧವ ಜನಾರ್ದನ ಕೇಶವ ಮಾಧವ ಜನಾರ್ದನ ಘನಶ್ಯಾಮ ವೃಂದಾವನ ಶ್ಯಾಮ ಘನಶ್ಯಾಮ ವೃಂದಾವನ ಶ್ಯಾಮ ಘನಶ್ಯಾಮ ವೃಂದಾವನ ಶ್ಯಾಮ ಘನಶ್ಯಾಮ ವೃಂದಾವನ ಶ್ಯಾಮ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ ಗೋಪಾಲ ರಾಧಲೋಲ ಗೋಪಾಲ ರಾಧಲೋಲ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಓ ಮುರಳೀಲೋಲ ನಂದಲಾಲ. ಇದಲ್ಲದೆ ಸರಿಸುಮಾರು 350ಕ್ಕೂ ಮಿಗಿಲು ಒಟ್ಟು 470 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಅದರಲ್ಲಿ ಪ್ರಾಥಮಿಕ ಹಂತದ ಮಕ್ಕಳು ತಮ್ಮ ಒಂದು ಹಂತದ ಕುಣಿತವನ್ನು ಮಾತ್ರ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಇದಕ್ಕಿಂತಲೂ ಮಿಗಿಲಾದ ತಂಡವನ್ನು ನಾವು
ಅಮಲು ಮುಕ್ತ ಸಮಾರಂಭದ ಉದ್ದೇಶಕ್ಕೋಸ್ಕರ ವಿನಿಯೋಗ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿರಂತರವಾಗಿರಲಿ ಮತ್ತು ಸಹೃದಯರು ತಮ್ಮ ಮನೆಯ ಮಕ್ಕಳನ್ನು ಕೂಡ ಉಚಿತವಾಗಿ ನೀಡಲಾಗುವಂತಹ ಭಾನುವಾರದ ಈ ತರಗತಿಗೆ ಮತ್ತು ಕೊಲ್ಯದಲ್ಲಿ ಮಂಗಳವಾರ ನಡೆಯುವಂತಹ ತರಗತಿಗೆ ಸೇರ್ಪಡೆಗೊಳಿಸಿ ಸಹಕರಿಸಬೇಕಾಗಿ ಈ ಮೂಲಕ ಭಿನ್ನವಿಸಿಕೊಳ್ಳುತ್ತಿದ್ದೇವೆ. ಇದರ ಮೂಲಕ ಸಾರತ್ತ ಉರ್ಮನುತ ಸೊನ್ಪತೆಯಲ್ಲಿರಿದು ರಡ್ಡು ಸಾರತ್ತ 22 ಮುಟ್ಟದ ಕಾರ್ಯಕ್ರಮದ ಒಂದು ಚಿತ್ರಣ ಅವಲೋಕನದ ಒಟ್ಟಿಗೂ ನಿಖಲ ಎದುರು ಪುನಂಚಿನ TV ಪರದೆಡು LED ಪರದೆಡು. ಪಡುವಣ ಕಡಲ ತೀರದಲ್ಲಿ ನೆಲೆಯಾದ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನದ ಮಾಗಣೆಗೆ ಒಳಪಟ್ಟ ಊರು ಕುಂಪಲ. ಒಂದು ಕಾಲದಲ್ಲಿ ಕುಂಟಾಲ್ ಗಿಡಗಳೇ ತುಂಬಿಕೊಂಡಿದ್ದು ಇದರಿಂದಲೇ ಇಲ್ಲಿಗೆ ಕುಂಪಲ ಎಂಬ ಹೆಸರಾಯಿತು. ಕುಗ್ರಾಮವಾಗಿದ್ದ ಕುಂಪಲವು ಇಂದು ಸುಗ್ರಾಮವಾಗಿ ಜಿಲ್ಲೆಯಲ್ಲಿ ಮೇಲೆತ್ತರದ ಸ್ಥಾನದಲ್ಲಿ ಇರಲು ಕಾರಣ ಶ್ರೀ ಬಾಲಕೃಷ್ಣ ಮಂದಿರದ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಚಟುವಟಿಕೆಗಳು. 1997ರಲ್ಲಿ ಸಮಾನ ಮನಸ್ಕ ಯುವಕರನ್ನು, ಹಿರಿಯರನ್ನು ಸೇರಿಸಿ ಈ ಊರಿನಲ್ಲಿ ಧಾರ್ಮಿಕ ಹಬ್ಬದ ಮೂಲಕ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ನೆಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಪ್ರಾರಂಭಿಸಲಾಯಿತು. ಪ್ರಥಮ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಖಾಸಗಿ ಸ್ಥಳದಲ್ಲಿ ಆಚರಿಸಿದ್ದು, ಉತ್ಸವದ ಉದ್ಘಾಟನೆಯನ್ನು ಐಕ್ಯಸ್ಥರಾದ ಕೊಲ್ಯ ಮೂಕಾಂಬಿಕಾ ಕ್ಷೇತ್ರದ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರು ಉದ್ಘಾಟಿಸಿರುತ್ತಾರೆ. ಉತ್ಸವ ಪ್ರಾರಂಭಿಸಿ ಕೇವಲ 1 ವರ್ಷದ ಅವಧಿಯಲ್ಲಿಯೇ 10 ಸೆನ್ಸ್ ಸ್ಥಳವನ್ನು ತೊಕ್ಕೊಟ್ಟಿನ ಮೋಹನ್ ಮೆಂಡನ್ನವರಿಂದ ನಿಗದಿತ ದರದಲ್ಲಿ ಖರೀದಿಸಿರುತ್ತೇವೆ. ದ್ವಿತೀಯ ವರ್ಷದ ಉತ್ಸವವನ್ನು ಸ್ವಂತ ಸ್ಥಳದಲ್ಲಿಯೇ ಚಪ್ಪರ ಹಾಕಿ ಆಚರಿಸಿ ಪ್ರತಿ ವರ್ಷ ಶಬರಿಮಲೆ ಯಾತ್ರೆ ಹಾಗೂ ಅನ್ನದಾನಾದಿ ಕಾರ್ಯಗಳನ್ನು ಆ ಸ್ಥಳದಲ್ಲಿ ನಡೆಸಿಕೊಂಡು ಬಂದಿರುತ್ತೇವೆ. ಸಮಿತಿಯ ಸದಸ್ಯರಲ್ಲಿ ವಾಹನಗಳು ಇಲ್ಲದ ಕಾಲದಲ್ಲಿ ಬಾಡಿಗೆಯ ದ್ವಿಚಕ್ರ ವಾಹನಗಳಲ್ಲಿ ರೂಪಾಯಿ 100-150 ಹೀಗೆ ಸಹಾಯಧನಕ್ಕಾಗಿ ಊರೂರು ಅಲೆದಾಡಿ ಮಂದಿರ ನಿರ್ಮಾಣಕ್ಕಾಗಿ ಆರಂಭಿಕ ಹೆಜ್ಜೆಯನ್ನು 2000ನೇ ಇಸವಿಯಲ್ಲಿ ಇಟ್ಟಿರುತ್ತೇವೆ. ಮಂದಿರದ ಅಡಿಪಾಯಕ್ಕೆ 100 ಲೋಡ್ ಮಣ್ಣುಗಳನ್ನು ಈ ಊರಿನ ಯುವಕರು, ಸಂಘ ಸಂಸ್ಥೆಗಳ ಸದಸ್ಯರ ಶ್ರಮದಾನದಿಂದಲೇ ತುಂಬಿಸಿರುವುದರಿಂದ ಪ್ರತಿಯೊಬ್ಬರ ಬೆವರ ಹನಿಯ ಭಕ್ತಿ ತುಂಬಿಕೊಂಡಿದೆ. ಆರ್ಥಿಕ ಕ್ರೋಢೀಕರಣವಾದಷ್ಟೇ ಕಾಮಗಾರಿಗಳನ್ನು ನಡೆಸುತ್ತಿದ್ದು ಇದೊಂದು ತಪಸ್ಸಿನ ಹಾಗೆ. ಹಿಂದೂ ಪರ ಸಂಘಟನೆ ಇಲ್ಲದ ಊರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯನ್ನು ನಮ್ಮ ಸ್ಥಳದಲ್ಲಿ ಪ್ರತಿದಿನ ನಡೆಸಿ ಪ್ರಥಮ ಬಾರಿಗೆ ಕುಂಪಲದಲ್ಲಿ ಹಿಂದೂ ಯುವ ಸಮಾವೇಶ ಬೆಳಗಿನಿಂದ ಸಂಜೆಯವರೆಗೂ ನಡೆಸಿ ಆ ಕಾರ್ಯಕ್ರಮದಲ್ಲಿ ಸಂಘದ ಶಿಕ್ಷಕ ದಿವಂಗತ ಜಲಂಧರ್ ರೈ ಅವರ ನೇತೃತ್ವ, ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಟ್ಕರ್ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ರೀತಿಯಾಗಿ ನಿತ್ಯ ಕರಸೇವೆ, ಶಾಖೆ, ವಾರದ ಭಜನೆ, ಬಹಳ ಕಷ್ಟಕರ ಧನ ಸಂಗ್ರಹ ನಡೆಸಿ ಒಂದೊಂದು ಕಲ್ಲಿನಿಂದ 1000 ಕಲ್ಲಿನ ಜೋಡಣೆಯೊಂದಿಗೆ 3000 ಚದರ ಅಡಿಯ ಮಂದಿರದ ನಿರ್ಮಾಣ ಒಂದು ಹಂತಕ್ಕೆ ಬಂದು ತಲುಪಿತು. ದೇವರ ಮಹಿಮೆಯನ್ನು ಬಲ್ಲವರಾರು. ಒಂದು ದಿನ ಓರ್ವ ಹಿರಿಯ ವ್ಯಕ್ತಿ ಬಂದು, ನೀವು ನಿರ್ಮಿಸುತ್ತಿರುವ ಮಂದಿರಕ್ಕೆ ಶ್ರೀ ಬಾಲಕೃಷ್ಣ ಮಂದಿರ ಎಂದು ಹೆಸರಿಟ್ಟರೆ ರೂಪಾಯಿ 50,000 ನೀಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ನಮಗೆಲ್ಲ ಆನಂದ, ಪರಮಾನಂದವಾಯಿತು. ಕಷ್ಟಪಟ್ಟು ಸಾಲ ಮಾಡಿ ಕಟ್ಟುತ್ತಿರುವ ಸಂದರ್ಭ ಇಂತಹ ವ್ಯಕ್ತಿಯನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಕಳುಹಿಸಿದನೆಂದು. ಆ ಶ್ರೀಕೃಷ್ಣನ ಅನನ್ಯ ಭಕ್ತನ ಹೆಸರೇ ದಿವಂಗತ ಧೂಮಪ್ಪ ಅಂಚಲ್, ಅಶೋಕನಗರ. ಅಂದಿನಿಂದ ಶ್ರೀ ಬಾಲಕೃಷ್ಣನ ಹೆಸರಿನಲ್ಲಿ ಮಂದಿರ ನಿರ್ಮಾಣ ಕಾರ್ಯವನ್ನು ಪೂರ್ತಿಗೊಳಿಸಿ ಮಾರ್ಚ್ 30, 2007ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಹಸ್ತದಲ್ಲಿ ಲೋಕಾರ್ಪಣೆಗೊಳಿಸಿರುತ್ತೇವೆ.
ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ದಿವಂಗತ ಹಿರಿಯ ಲಕ್ಷ್ಮೀನಾರಾಯಣ ಆಳ್ವರ ಸಹಕಾರವನ್ನು ನೆನಪಿಸುತ್ತೇವೆ. ಉತ್ಸವ ಪ್ರಾರಂಭ ಆದ ಬಳಿಕ ಮಹಿಳಾ ಶಕ್ತಿಗಳ ಕ್ರೋಢೀಕರಣವಾಯಿತು. ಮಹಿಳೆಯರ ನೇತೃತ್ವದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಅಂದಿನಿಂದ ನಡೆಸಿಕೊಂಡು ಸಾವಿರಾರು ಮಹಿಳೆಯರು ಪೂಜೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮಹಿಳಾ ಸಮಿತಿಯಿಂದ ಪ್ರತಿ ವರ್ಷ ನಾಟಕ, ನೃತ್ಯ ಇನ್ನಿತರ ಕಾರ್ಯಕ್ರಮಗಳು, ವಿವಿಧ ಕಡೆಗಳಲ್ಲಿ ಭಜನಾ ಸೇವೆ, ತುಳುನಾಡಿನ ಪಾರಂಪರಿಕ ಆಟಿದ ಗಮ್ಮತ್ ಕಾರ್ಯಕ್ರಮ, ಈ ರೀತಿಯಾಗಿ ಮಾತೃಶಕ್ತಿಯು ನಮ್ಮ ಮಂದಿರಕ್ಕೆ ಅಮೂಲ್ಯ ಶಕ್ತಿಯನ್ನು ಒದಗಿಸಿದೆ. 2007ರಿಂದಲೇ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಎಕ್ಕ ಭಜನೋತ್ಸವ ಪ್ರಾರಂಭಿಸಿದ ಸಂಸ್ಥೆ ನಮ್ಮದಾಗಿರುತ್ತದೆ. ಎಕ್ಕ ಭಜನೆ ಪ್ರಾರಂಭದ 15 ದಿನ ಮೊದಲು ನಮ್ಮೂರಿನ 1200 ಮನೆಗಳಿಗೆ 9 ದಿನಗಳ ನಗರ ಭಜನೆ ಮಾಡುವುದರ ಮೂಲಕ ಭಜನೆಯನ್ನು ವಿಸ್ತರಿಸಿ ಧಾರ್ಮಿಕತೆಯನ್ನು ಪಸರಿಸಿದ ಮಂದಿರ ನಮ್ಮದಾಗಿರುತ್ತದೆ. ಪ್ರತಿ ವರ್ಷ ಸುಮಾರು 40 ಕಡೆಗಳಲ್ಲಿ ಭಜನಾ ಸೇವೆಯನ್ನು ವಿವಿಧ ಕಡೆಗಳಲ್ಲಿ ನಮ್ಮ ಮಂದಿರದ ಭಜಕರು ನೀಡುತ್ತಿದ್ದಾರೆ. ಕಾರ್ಯಕ್ರಮಗಳು ನಡೆದ ಹಾಗೆ ಸ್ಥಳಾವಕಾಶದ ಕೊರತೆಯನ್ನು ಮನಗಂಡು ಸಭಾಂಗಣ ನಿರ್ಮಿಸುವ ಉದ್ದೇಶವನ್ನಿಟ್ಟು ಅಂದಿನ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾದ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ, ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್, ಧಾರ್ಮಿಕ ಪರಿಷತ್ ರಾಜ್ಯ ಸದಸ್ಯರಾದ ಪದ್ಮನಾಭ್ ಗೋಟ್ಯಾನ್ ರವರ ಸಹಕಾರದಲ್ಲಿ ಮತ್ತು ದಾನಿಗಳ ನೆರವಿನಿಂದ ಶ್ರೀ ಬಾಲಕೃಷ್ಣ ಸಾಂಸ್ಕೃತಿಕ ಭವನ ನಿರ್ಮಾಣದ ಕಾರ್ಯಕ್ಕೆ ಕಾರ್ಯಪ್ರವೃತ್ತರಾಗಿ 2014ರಲ್ಲಿ ಶ್ರೀ ಬಾಲಕೃಷ್ಣ ಸಾಂಸ್ಕೃತಿಕ ಭವನವನ್ನು ಪೂಜ್ಯ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಹಸ್ತದಿಂದ ಲೋಕಾರ್ಪಣೆಗೊಳಿಸಿರುತ್ತೇವೆ. ಈ ಸಭಾಂಗಣವು ಮದುವೆಗೆ, ಉತ್ತರ ಕ್ರಿಯೆಗೆ, ಸಭೆ ಸಮಾರಂಭಕ್ಕೆ ಉಚಿತವಾಗಿ ವಿನಿಯೋಗವಾಗುತ್ತಿದೆ. ಬಾಲಕೃಷ್ಣ ಮಂದಿರ ಪ್ರಾರಂಭವಾದ ನಂತರ ಪ್ರತಿ ಶನಿವಾರ ಸಂಜೆ ಭಜನೆ, ಮಹಾಪೂಜೆಗಳು, ವಿವಿಧ ಭಕ್ತರ ಅಭಿಷ್ಟಾನುಸಾರ ನಡೆದುಕೊಂಡು ಬರುತ್ತಿದ್ದೇವೆ. ಸೇವಾ ಕಾರ್ಯಗಳಲ್ಲಿ ಮುಂಚೂಣಿಯ ಸ್ಥಾನದಲ್ಲಿದೆ ನಮ್ಮ ಮಂದಿರ. ಅಶಕ್ತರ ಮನೆ ನಿರ್ಮಾಣ ಕಾರ್ಯಕ್ಕೆ ಸಹಕಾರ ಮತ್ತು ಮನೆ ನಿರ್ಮಾಣದ ಕೊಡುಗೆ, ವೈದ್ಯಕೀಯ ಶಿಬಿರದ ಮೂಲಕ ಆರೋಗ್ಯದ ಕಾಳಜಿ ವಹಿಸುವ ಕಾರ್ಯಕ್ರಮ ನಡೆಸುವುದು, ಕುಂಪಲದ ಜನರು ನಿತ್ಯ ಓಡಾಡಲು ಬಸ್ಸುಗಳ ವ್ಯವಸ್ಥೆ ಇಲ್ಲದಾಗ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಭಾಗಕ್ಕೆ ಸರ್ಕಾರಿ ಬಸ್ ಸೌಲಭ್ಯ ಒದಗಿಸಿದ ಸಾರ್ಥಕತೆ, ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಜ್ಞಾನದೇವಿಗೆ ಪುರಸ್ಕಾರವನ್ನು ಜಾತಿ ಮತ ಭೇದವಿಲ್ಲದೆ ವಿದ್ಯಾರ್ಥಿಗಳನ್ನು ಗೌರವಿಸುವುದು, ಸರಕಾರದ ವಿವಿಧ ಸೇವಾ ಸೌಲಭ್ಯ ಯೋಜನೆಗಳನ್ನು ಜನರಿಗೆ ತಿಳಿಸುವುದು, ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುವ ಉತ್ಸವ ಬ್ರಹ್ಮ ಕಲಶಗಳಿಗೆ ಹೊರಕಾಣಿಕೆ ಸಲ್ಲಿಸುವುದು, ತುಳುನಾಡಿನಲ್ಲಿಯೇ ದಾಖಲೆ ಬರೆದ ತುಳು ಭಜನಾ ಸ್ಪರ್ಧೆ ತಂಬೂರಿಯ ಆಯೋಜನೆ, ಮಹಿಳೆಯರಿಗೆ, ಮಕ್ಕಳಿಗೆ, ಪುರುಷರಿಗೆ ವಿಭಾಗದಲ್ಲಿ ಪ್ರಥಮವಾಗಿ ಆಚರಿಸಿದ ಹೆಮ್ಮೆ ನಮ್ಮದ್ದು. ಕುಂಪಲ ರಾಜ ರಸ್ತೆಯ ಕುಂಪಲ ಶಾಲಾ ಬಳಿ 3 ಘಟ್ಟ ವಿಜಯನಗರ ಚಿತ್ರಾಂಜಲಿ ನಗರದಲ್ಲಿ ಮಂದಿರದಿಂದ 3 ಬಸ್ಸು ತಂಗುದಾಣಗಳನ್ನು ನಿರ್ಮಿಸಿ ಸಮಾಜಕ್ಕೆ ಸಮರ್ಪಣೆ, ಮರದ ಮಂಟಪದಲ್ಲಿ ಉತ್ಸವದ ಶ್ರೀಕೃಷ್ಣನ ಭಾವಚಿತ್ರದ ಶೋಭಾಯಾತ್ರೆಯನ್ನು ನಡೆಸುತ್ತಿದ್ದು, ಬಳಿಕ 2017ರಲ್ಲಿ ಉತ್ಸವದ ಶೋಭಾಯಾತ್ರೆಗೆ ರಜತ ಪ್ರಭಾವಳಿ ಪೀಠವನ್ನು ನಿರ್ಮಿಸಿ ರಜತ ಪ್ರಭಾವಳಿ ಶೋಭಿತನಾಗಿ ಶ್ರೀಕೃಷ್ಣ ಪರಮಾತ್ಮನ ನಾಡ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಶೋಭಾಯಾತ್ರೆ ಜರುಗುವುದು. ಅಖಂಡ ಭಜನಾ ಸಪ್ತಾಹದ ಆಯೋಜನೆ, ಸುಮಾರು 120ಕ್ಕೂ ಹೆಚ್ಚು ತಂಡಗಳು ಮಂದಿರದಲ್ಲಿ ಭಜನಾ ಸೇವೆ. ನಮ್ಮ ಮಂದಿರದ ಭಜನಾ ತಂಡ ಬಾಲ ಗೋಕುಲದ ಮಕ್ಕಳ ಭಜನೆ, ಮಹಿಳಾ ಸಮಿತಿಯ ಭಜನೆ 3 ತಂಡಗಳು ಮಂದಿರದಲ್ಲಿ ಸೇವೆ ನೀಡುತ್ತಿದೆ. ಒಡಿಯೂರು ಮಾಣಿಲ ವಜ್ರದೇಹಿ ಕೇಮಾರು ಆನೆಗುಂಡಿ ಶ್ರೀಗಳು, ಕೊಂಡೇವೂರು ಶ್ರೀಗಳು, ಒಡಿಯೂರು ಮಾತಾನಂದಮಯಿ ಶ್ರೀಗಳ ಪಾವನ ಸ್ಪರ್ಶ, ಸಪ್ತರ್ಷಿಗಳ ಆಗಮನ, ಘರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೃಹತ್ ತಿರಂಗ ಯಾತ್ರೆ ನಡೆಸಿ ದೇಶ ಭಕ್ತಿಯನ್ನು ಇಮ್ಮಡಿಗೊಳಿಸಿ
ಜಾರಿಗೊಳಿಸಿರುತ್ತೇವೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳು ರಾಜ್ಯಸಭಾ ಸದಸ್ಯರಾಗಿ ನೇಮಕವಾದ ಸಂದರ್ಭದಲ್ಲಿ ನಮ್ಮ ಮಂದಿರದ ವತಿಯಿಂದ ಗೌರವಾರ್ಪಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡಿರುತ್ತೇವೆ. ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಊರಿನ ಜನರಿಗಲ್ಲದೆ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯ ಅದೆಷ್ಟೋ ಜನರಿಗೆ ಮನೆಗಳಿಗೆ ಆಹಾರದ ಕಿಟ್ ನೀಡಿದ ಧನ್ಯತಾ ಭಾವ ಮಂದಿರದ್ದು. ಇಸ್ಕಾನ್ ಅಕ್ಷಯ ಪಾತ್ರೆ ಸಂಸ್ಥೆಯ ಸಹಕಾರವನ್ನು ಮರೆಯುವಂತಿಲ್ಲ. ಅದಲ್ಲದೆ ಸಾವಿರಾರು ಜನರಿಗೆ ಕೊರೋನಾ ಲಸಿಕೆ ಆರೋಗ್ಯ ಇಲಾಖೆಯ ಸಹಕಾರದಲ್ಲಿ ಊರಿನ ಜನರಿಗೆ ನೀಡಿರುತ್ತೇವೆ. ನಮ್ಮೆಲ್ಲರ ಪಯಣ ಅಂತಿಮವಾಗಿ ರುದ್ರನ ತಾಣಕ್ಕೆ. ಈ ನೆಲೆಯಲ್ಲಿ ಬಗಂಬಿಲದಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣದ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಜನವರಿ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳುವ ಸಂಕಲ್ಪ ಹೊಂದಿದ್ದೇವೆ. ಉತ್ಸವ ಪ್ರಾರಂಭವಾಗಿ 25 ವರ್ಷಗಳು ತುಂಬಿದ ಪರ್ವಕಾಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ನಾಡ ಹಬ್ಬವಾಗಿ ಆಚರಿಸಿಕೊಂಡು ಊರಿನ 30ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಮಂದಿರದ ಜೊತೆ ನಿರಂತರ ಸಹಕಾರ. ಉತ್ಸವದ ಅಂಗವಾಗಿ ರಂಗವಲ್ಲಿ ಸ್ಪರ್ಧೆ, ಮುದ್ದು ಕೃಷ್ಣ ವೇಷ ಸ್ಪರ್ಧೆ, ಕ್ರೀಡಾಕೂಟ, ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿ ವೈಭವದ ಶೋಭಾ ಯಾತ್ರೆಯನ್ನು ಕಳೆದ 25 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ದೀಪ ಮಾತನಾಡುವುದಿಲ್ಲ, ಆದರೆ ಅದರ ಬೆಳಕು ಪರಿಚಯ ನೀಡುತ್ತದೆ. ಹಾಗೆಯೇ ಈ ಒಂದು ಕಲ್ಪನೆ ಚಿಂತನೆಯ ಯಶಸ್ವಿ ಆವಿಷ್ಕಾರದ ರೂವಾರಿ ಸುದೀರ್ಘ 25 ವರ್ಷಗಳಿಂದ ಮುನ್ನಡೆಸಿಕೊಂಡು ಬಂದ ಸರ್ವರು ನನ್ನವರೆಂದು ನೆನೆದು ಕುಂಪಲದ ಅಭಿವೃದ್ಧಿಗೆ ಕಾರಣರಾದ ಮಂದಿರದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲರ ನಾಯಕತ್ವ. ಈ ಮಂದಿರ, ಈ ಊರು ಅಭಿವೃದ್ಧಿಯ ಪಥದತ್ತ ಬೆಳೆಯಲು ಕಾರಣ. ಜೊತೆಯಲ್ಲಿ ಮಂದಿರದ ಸರ್ವ ಸದಸ್ಯರ, ಮಹಿಳಾ ಸಮಿತಿ ಸದಸ್ಯರ ನಿಷ್ಕಲ್ಮಶ ಸೇವೆ ಮತ್ತು ಕುಂಪಲದ ಜನರ ಸಹಕಾರವನ್ನು ನಾವು ಅನವರತ ನೆನಪಿಸುತ್ತೇವೆ. ಇಂದು ಕುಂಪಲೋತ್ಸವದ ವೈಭವದಲ್ಲಿ ಈ ಅವಲೋಕನವನ್ನು ಸಾದರಪಡಿಸುತ್ತಾ 25 ಅಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಶ್ರೀ ಬಾಲಕೃಷ್ಣ ಮಂದಿರದ ಕಾರ್ಯ ನಿರಂತರ ಸಮಾಜಕ್ಕೆ ದೊರೆಯುವಂತಾಗಲಿ ಎಂದು ಆಶಿಸುತ್ತೇವೆ. ಕನ್ನಡದ ಕವಿಯ ಮಾತಿನಂತೆ ನಾವು ಅಳಿವೆವು, ನಾವು ಅಳಿವೆವು, ನಾವು ಅಳಿದರೂ ಕುಂಪಲದ ಕಣ ಕಣದಲ್ಲೂ ಉಳಿಯುವುದು ಆ ಬಾಲಕೃಷ್ಣನ ಸನ್ನಿಧಾನ. ವಂದನೆಗಳು. ರಜತ ಮಹೋತ್ಸವದ ಅಖೇರಿದ ಮುಗಿತಲದ ಸಮಾರೋಪ ಸಮಾರಂಭದ ಯೋಜನೆ ಧರ್ಮ ಚಾವಡಿ ಉಪಸ್ಥಿತರ ವಚನ ನಮ್ಮ ಲೆಪ್ಪೋಲೆಗೆ ಬತ್ತು ಸೇರ್ನಂಚಿನ ಕೈ ಸೇರ್ನಂಚಿನ ಮಾತ ಗಣ್ಯಾತಿ ಗಣ್ಯರಿಗಳ ಮೋಕೆದ ಲೆಪ್ಪೋಲೆಯನ್ನು ಕೊರೊಂದು ಕರಿ ಬತ್ತು ಸೇರ್ನಂಚಿನ ಮಾತ ಗಣ್ಯರಿನ ಅಂಚನೆ ಪೂಜ್ಯ ಯತಿಕೆ ದಿಂಜಿದು ಎದುಕು ನೋಡು ಪಡೆದು ಶ್ರೀ ಬಾಲಕೃಷ್ಣ ಮಂದಿರದ ಗುರ್ಕರ್ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಒತ್ತು ಗುರ್ಕರ್ ನಮ್ಮ ಈ ಊರ್ದ ಶ್ರೀ ಸತೀಶ್ ಕುಂಪಲ್ರ ವಿನಂತಿ ಮಂತೊಂದಿಲ್ಲ ಬೈದನಂಚಿನ ಮಾಕೆಡು ಎದುಕೊಂಡು ಪಡೆದು ವಿನಂತಿ. ನಮ್ಮ ಅತ್ಯಂತ ಖುಷಿಟ್ಟು ನಮ್ಮ ಮಾತೆರಲಿಲ್ಲ, ಮಾತೆರನ್ನ ಖುಷಿ ಹಿಡ್ದಿಲ್ಲ. ಅತ್ಯಂತ ಖುಷಿ ನಿಜವಾದ ಎಂಕ್ ದಯಪಂಡ 25 ವರ್ಷಕ್ಕೆ ದುಂಬು ಈ ಜಾಗಡ್ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವನ ಯೋಚನೆ ಇತ್ತೆ ಕಡೆ ಅವಲೋಕನದ ಪನ್ಲೆಕ್ಕ ಎನ್ನ ಆಲೋಚನೆ ಇತ್ತು. ಅವು ಶ್ರೀಕೃಷ್ಣ ಪರಮಾತ್ಮನ ದಾದಾನ ಒಂಜಿ ಸಂಕಲ್ಪ ಇತ್ತಂಡು ಮುಲ್ಪ ಆ ಹೊಡೆದು ಇತ್ತಂಡು ಅವ ಆತಂಡು ಎಂಕ್ಲು ನಿಮಿತ್ತ ಮಾತ್ರ ಪೂರ ಎಲ್ಲ ಕೆಲಸ ಮಲ್ದೀನಿ. ಮಸ್ತ್ ಜನತ ಮನಸ್ಸಿಡು ಉಪ್ಪುಂಡು ನಮ್ಮಡ್ದು ದಾಲಜ್ಜಿ ಪೂರ ದೇವೇರ್ನ ಸಂಕಲ್ಪದ ಆಧಾರದ ಮಿತ್ತು ಈ ಒಂಜಿ ಕೆಲಸ ಕಾರ್ಯಲು ಪೂರ ಆ ಒಂದು ಬೈದಂಡು. ನಾನು ಈ ಸಂದರ್ಭಡ್ ಆ ಸಂದರ್ಭಡ್ ಎಲ್ಲೆಲ್ಲಿಯ ಜವನಿರು ಸ್ವಾಮೀಜಿ ಪೂರೆಲ್ಲ ಆ ಶಾಲೆಡ್ದು ಮಿತ್ತು ಬತ್ತಂಡ ಟೋಟಲಿ ಮುಲಿತ ಒಂಜಿ ಇಂದು ಪುಂಡ ಬಕ್ಕ ಇಲ್ಲುಲ್ನ ಸಂಖ್ಯೆಲೇ ಬಾರಿ ಕಮ್ಮಿ ಇತ್ತಿನಂಚಿನ ಒಂಜಿ ಸಂದರ್ಭ. ಒಂಜಿ ಸ್ಮಶಾನದ ಹೋರಾಟ ಅಂತ ಪನ್ನ ಇತ್ತೆ ಪಿರೋರ ದಾಯ ಪನ್ಪನಿ ಬಂಡ ಇಂದುವೇ ನೇತ ನೇಕು ಮೂಜಿ ಕಟ್ಟ ಅಂತ ಪನ್ನೋದಿತ್ತೆ. ನಿಜವಾದ ಮೂಜಿ ಕಟ್ಟ ಬಂಡ ಒಂಜಿಂದು ಐತ ಆಮೇತ ಮೂಜಿ ಕಟ್ಟ. ಈ ಮೂಜಿ ಕಟ್ಟಾಗಿ ಆ ಕಾಲಡು ಪಿಲಿಪುರ ನೀರು ಪುರ ಬರೋದಿತ್ತನಿಗೆ ಆ ಅಂಚಿತ್ತಿನ ಒಂಜಿ ವಾತಾವರಣ ಇತ್ತನಂಚಿನ ಜಾಗಡು ಆ ಸ್ಮಶಾನ ಶಾಲೆ ಇನಿ ಓಲು ಶಾಲೆ ಉಂಡು. ಆ ಶಾಲೆದ ಗ್ರೌಂಡ್ ಸ್ಮಶಾನ ಇತ್ತೀನಿ. ಇನಿ ಶಾಲೆದ ಗ್ರೌಂಡು ಯಾನು ಎಲ್ಲಿಯಪ್ಪನಾಗ ಅವು ಸ್ಮಶಾನ ಎಂಕ್ಲ ಊರ್ದ ಸ್ಮಶಾನ ಅವು. ಆ ಶಾಲೆ ಆಯ್ಬಕ್ಕ ಆ ಸ್ಮಶಾನ ಇಡೆಗೆ ಈ ರಡ್ಡನೆ ಕೆರೆಕ್ ರಡ್ಡನೆ ಕಟ್ಟಾಗ
ಅನಿವಾರ್ಯವಾದ ಇಡೆ ಬತ್ತ ಇಡೆ ಬಂದಾಗ ಮುಲ್ಪದ ಸ್ಥಳೀಯ ಇತ್ತನಂಚಿನ ಒಂಜಿ ಮುಜಿನಾಲಿಲ್ಲದಕ್ಕುಲೆ ಇಜ್ಜಿ ಮೂಲ ಮಲ್ಪರೆ ಬಲ್ಲಿ ಅವು ನೀರ್ದ ತೊಟ್ಟಿ ಅವಡು ಹೊನ್ಪುನ ಕಾರಣಕ್ಕೋಸ್ಕರ ಬೊಕ್ಕ ಇನ್ನು ಹೋರಾಟ ಮಲ್ಪನಂಚಿನ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಎನ್ನೊಟ್ಟಿಗೆ 20 ಆ ಕಾಲಡಿ 20 ಸಂಘ ಸಂಸ್ಥೆ ಎನ್ನೊಟ್ಟಿಗೆ ಮಾತ ಬಂದಲ್ನೊಟ್ಟಿಗೆ ಇತ್ತನೆಂದು ಪನ್ಯಾರ ಸಂತೋಷ ಪಡೆಪೆ. ಇನ್ನು ಹೆಚ್ಚು ಕಡಿಮೆ 40-43 ಸಂಘಟನೆలు ಎಂಕ್ಲು ಒಟ್ಟಿಗೆ ಅದು ಕೆಲಸ ಕಾರ್ಯಲ ನೀನು ಈ ಒಂಜಿ ಮಲ್ತೊಂದಿಲ್ಲ. ನಾನು ಆ ಸಂದರ್ಭಡ್ ತಿಮ್ಮಪ್ಪ ಗಾಂಭೀರ್ಯನ ನಾನು ನೆನಪು ಮಲ್ಪೋಡು ದಯಬಂಡ ಅಂದು ಜಾಗಡ್ ಉಂತುದಿನಿ ಇನಿ ಉಂತುದಿನಿ ತಿಮ್ಮಪ್ಪ ಎಂಚಿನ ಒಂಜಿ ಸಂದರ್ಭ ಬರ್ತೇನೆ. ಆನಿ ಪ್ರಥಮ ವರ್ಷ ಮಲ್ಪನಾಗ ನಿಗುಲ್ದಾಲ ಪೋಡಿ ಹಚ್ಚಿ ಎನ್ನೊಟ್ಟಿಗೆ ಎಂಕ್ಲ ಇಡೀ ಟೀಮದೊಟ್ಟಿಗೆ ಒಂಜಿ ಪ್ರಾಯದಾರ ನಿತ್ತಿನಿ ತಿಮ್ಮಪ್ಪ ಗಾಂಭೀರ್ ಬುಂಡ ಬಕ್ಕ ಪ್ರಾಯದಾಗ್ಲಿ ಆ ಸಂದರ್ಭಡ್ ಏರ್ಲೆಜ್ಜಾನೆ ಎಂಕ್ಲ ಮಾತೇನಲ್ಲ ಮನಸ್ಸಡಿತ್ತೇನೆ ಮುಗ್ಲು ಜೋಕುಲು ದಾದ ಮಲ್ತೊಂದುಲ್ಲೇರಿಂದ ಎಂಕ್ಲೆಗ್ಲ ಅರ್ಥಾಪುಜಿನ ಪನ್ಪುನ ವಾತಾವರಣ ಆರು ಎಂಕ್ಲೊಟ್ಟಿಗೆ ಉಂತೇರು ಆರಪಗ ಪಂಡಿತೇರು ಮಂದಿರಾಗ ಜಾಗ ಯಾನು ಕೊರಪ್ಯಾನ್ ಬೇತೆ ಬೇತೆ ಕಾರಣಗ ವ್ಯಾಜ್ಯ ಈ ಜಾಗಡ್ ಇತ್ತಿನಿಡ್ದ ಹತ್ರ ಆರು ಈ ಜಾಗನ ನಮ್ಮ ಮಂದಿರಾಗ ಕೊರ್ಜೇರು. ಆ ಸಂದರ್ಭಡ್ ಜಾಗ 25,000 ರೂಪಾಯಿ ಕಾಸು ಸ್ವಲ್ಪ ಮೋನನ್ನ ಏನು ಆ್ಯಪಲ್ ನೆನಪು ಮಲ್ಪಡು ಮೋನನ್ನೇ ಕೇವಲ 50,000 ರೂಪಾಯಿಗೆ ಇನ್ನು 5 ಲಕ್ಷತ್ತು ಸೆನ್ಸ್ಗೆ 5 ಲಕ್ಷ ರೂಪಾಯಿ ಬಂಡಲ ಅವಳು ಮಿತ್ತು ಜಾಗ ಕೊರ್ಪುಜೇರು ಅಂಚಿನ ಅವಳು ಖಾಲಿ 50,000ಗೆ 10 ಸೆನ್ಸ್ ಜಾಗನ ಏನ ಮಾಮು ಪಾತಿರ್ದ ಮೋಹನ್ ಮೆಂಡನ್ರು ಮೂಲುಲ್ಲೇರು 25 ವರ್ಷ ಆನಾಗ ನಮ್ಮ ವೇದಿಕೆಡುಲ್ಲೇರು ಅವು ಎಂಕ್ಲೆಗೆ ಮಾತಿರಗಳ ಸಂತೋಷ ದಯಬಂಡ 50,000ಗೆ ಕಟ್ಟಿಲ್ದು ಪೋದು ಕೇಂದ್ರಿಗೆ ಈ ಜಾಗಿಂದ ಅದಾನ ಪ್ರಪ ಅಲ್ತ ಹಸ್ರಣ್ಣೇರು ಪಂಡರಿಗೆ ಅವು ದೇವರಿಗೆ ಕೊರೋನು ದೇವರನ್ನ ಕೆಲಸ ಕೊರೋನು 50,000ಗೆ ಇಡೀ ರಿಜಿಸ್ಟ್ರೇಷನ್ ಪೂರ ಮಲ್ತದ ಎಂಕ್ಲೆಗೆ ಕೊಡ್ತೇರು. ಆ ಸಂದರ್ಭಡ್ ನಾನು ತಿಮ್ಮಪ್ಪ ಗಾಂಭೀರ್ ಈ ಜಾಗನ ಕೊರಪೆ ಅಂತ ಬಂದಿದ್ದೀನಿ. ಇನ್ನು 25ನೇ ವರ್ಷಗೆ ಒಂದುವೇ ಜಾಗಡ್ ಅರ್ನ ವ್ಯಾಜ್ಯೆಲ್ಲ ಮುಗಿದನ್ರಿ ಇನ್ನಿತ್ತೆ 6 ಇಜ್ಜಿಂಡಲ್ಲ ಅರ್ನ ವ್ಯಾಜ್ಯೆಲ್ಲ ಮುಗಿದನ್ರಿ ಆ ಜಾಗಡೆ ಇನ್ನು 25ನೇ ವರ್ಷದ ಕಾರ್ಯಕ್ರಮ ಮಲ್ಪನಂಚಿನ ಒಂಜಿ ದೇವರು ಸೌಭಾಗ್ಯ ಕೊರಿಯರಿಂದ ಈ ಸಂದರ್ಭದ ಪನ್ನೋದು ತಿಮ್ಮಪ್ಪ ಗಾಂಭೀರ್ಯನು ಲಕ್ಷ್ಮಣ ಮೇಸ್ತ್ರಿಲೇನು ಅಂಚನೆ ಎಂಗ್ಲ ಸಂಜೀವ ಕುಲಾಲ್ರೇನು ಅಂಚನೆ ಡಾಕ್ಟರ್ ಬಾಲಕೃಷ್ಣ ಅಮೀನಿತ್ತೇರು ಯೋಗೀಶ್ ಗಟ್ಟಿತ್ತೇರು ವಿಶ್ವಾಸ್ ಕುಲಾಲ್ ಬಾರಿ ಎಡ್ಡರಿತಿರು ಬೆಂತನಾರು ವಿಶ್ವಾಸ್ ಕುಲಾಲ್ ಇತ್ತೇರು ಮಸ್ತ್ ಜನ ಉಗ್ಗಪ್ಪ ಟೈಲರ್ 80 ವರ್ಷದ ತೀರ್ಪೋಯಿನಿ ಆರು ನಿರಂತರವಾದ ದೇವರನ್ನ ಪ್ರಾಮಾಣಿಕವಾದ ಆರು ವೃತ್ತ ಪಂಡ ಒಂಜಿ ಬ್ರಾಹ್ಮಣತ್ವ ಪಡೆಯಿನಾರು ಸಮೇತ ಆತು ಮಲ್ಪಂದನಾತ್ ಬಾರಿ ಪ್ರೀತಿ ವಿಶ್ವಾಸದ ಆ ಕೆಲಸ ಕಾರ್ಯಲೇನಾರು ನಿರಂತರ ಮಲ್ತೊಂದು ಬತ್ತಿನಾರು ಆರು ಅಕ್ಲೇನು ಪೂರ ಏನು ಸ್ವರ್ಗಸ್ಥರ ನೆನಚಿನ ಅಕ್ಲೇನು ನೆನಪು ಮಲ್ಪಡು. ಐದೊಟ್ಟಿಗೆ ಮಹಿಳೆಯರು ಸರೋಜಿನಿ ಗೋವಿಂದನೊಪ್ಪು ಚಂದ್ರಾವತಿ ಕಟ್ಟಿ ಎಂಕ್ಲ ಇಮಿಟ್ ಕಮಲಕ್ಕ ಇತ್ತೇರು ಎಂಕ ನೇರನ ಮರತನ ಗೊತ್ತಿದ್ದೆ ನಾನು ಈ ಸಂದರ್ಭ ಆಗ್ಲಿ ನೆನಪು ಮಲ್ಪಡು ಆ ಕಾಲಾಡು ಕಷ್ಟದ ಕಾಲಾಡು ಬಾರಿ ಗಟ್ಟಿ ಎಂಕ್ಲೊಟ್ಟಿಗೆ ಉಂತಿನಾರು ಅಕ್ಲೇನು ಪೂರ ನೆನಪು ಮಲ್ತೊಂದು ಇನಿ ಈ ಒಂಜಿ ಕುಂಪಲ ಪನ್ಪುನ ಊರು ಇನ್ನು ಉತ್ಸವದ ನೇಗ್ ದಾಯಕ ಅಂತೇರಿ ನಾನೊಂಜಿ ಬೊಕ್ಕೊಂಜಿ ಬಾರ್ಯಾತ ಸಂಗತಿಲಿ ಯೋಚನೆಯಲ್ಲಿ ಬರ್ರೆ ಯಾರು ಅಂಡ ಈ ಊರು ಈ ಬಾಲಕೃಷ್ಣ ಮಂದಿರ ಯಾಪ ಆ ಉತ್ಸವಾದ ಪರಿವರ್ತನೆ ಅಂಡ ಐದು ಪಕ್ಕ ಇಡೀ ಊರು ಕುಂಪಲದ ಊರು ಮಾತ ಜನಕುಲು ವಿಶೇಷವಾದ ಹಿಂದೂ ಸಮಾಜ ಹಿಂದುಲು ಬಾರಿ ಮಲ್ಲ ಸಂಖ್ಯೆಡೆ ಅದು 98% ಹಿಂದುಲು ಪುನಂಚಿನ ಉಳ್ಳಾಲ ಕ್ಷೇತ್ರ ಬಾರಿ ಜಾಗ ಪಂಡ ಅವು ಕುಂಪಲ ಅಂದ ಪನಿಯರ ಹಿಂಗೆ ಬಾರಿ ಅತ್ಯಂತ ಸಂತೋಷ ಆಪನು ಐದೊಟ್ಟಿಗೆ ಮೂಲ ಪುನಂಚಿನ ಪ್ರತಿ ಒಂಜಿ ಸಂಘ ಸಂಸ್ಥೆದಕ್ಕುಲ್ಲ ಸಂಪೂರ್ಣ ಅಕ್ಕಲ್ನ ಸಂಘ ಸಂಸ್ಥೆದಕ್ಕಲ್ನ ಒರಿಯೊರಿಯನ ಪುದಾರ್ ಪನ್ಪನ ಹಿಡಿದಿಲ್ಲ ಪೂರ ಸಂಘ ಸಂಸ್ಥೆದಕ್ಕಲ್ನ ಒಂಜಿ ಸಾಕಾರದ ಆಧಾರದ ಮಿತ್ತೆ ಮಂದಿರ ಇನ್ನು ಅವಲೋಕನಾಗ ಏತು ಪೂರ ಸಂಗತಿಲು ಬೈದ ನಾವು ಪೂರ ಆಯರ ಕಾರಣ ಆ ಸಂಘ ಸಂಸ್ಥೆ ಎಲ್ಲ ಕಾರಣ ಅಂತ ಈ ಸಂದರ್ಭದ ಪನೊಂದು ನನಾತ್ ಸಮಯ ಒಂಜಾತ ಸಂಗತಿಲೆ ನಿಕ್ಲು ತೂತಾರೆ ನನಾತ್ ಸಂಗತಿಲೆ ಪನ್ಪನ ಅವಶ್ಯಕತೆ ಇಜ್ಜಿ ನನಾತ್ ಇನ್ನು ಸಮಾರೋಪ ಅಂದು ಪ್ರವೀಣ್ ಪನೊಂದಿತ್ತೇರು ಒಂದು ಸಮಾರೋಪ ಒಂದು ಪಿರ 25 ವರ್ಷಕ್ಕೆ ಪೋಪು ನಂಚಿನ ಪ್ರಾರಂಭ ಅಂದು ಈ ಸಂದರ್ಭದ ಪನಿಯರು ಹೆಚ್ಚಿಸುವೆ ನಿಕ್ಲು ಪೂರ ನನ್ನಲ ಕಾರ್ಯಕ್ರಮಕ್ಕೆ ಪ್ರಾರಂಭ ಅಲ್ಲೇ ರೆಡಿ ಆಗಲಿ ನನ್ನ ಪಿರ 25 ಆಯ್ಬಕ್ಕ ಮನಿಪಂದು ಜಪ್ಪೇರಿಂದ ಎಣ್ಣೆ ಹಚ್ಚಿ ನಿಕ್ಲೆಲ್ಲ ಜಪ್ಪೇರ ಬಿಡ್ಪೂಜಿ ನಮ್ಮ ಮಾತೆಲ್ಲ ಪಿರವರ ಕ್ರಿಯಾಶೀಲವಾದ ಈ ಭಾಗದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪಿರ ಹತ್ತು ಮಲ್ಪನೆಗೆ ಪ್ರಯತ್ನ ಮಲ್ಪಗಂದು ಈ ಸಂದರ್ಭದ ಪನೊಂದು ಈ ಒಂಜಿ ಕಾರ್ಯಕ್ರಮಕ್ಕೆ ಇನ್ನು ಉದ್ಘಾಟನೆ ಮಲ್ಪರೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲಾರು ಬರೋಡಿತ್ತಂದ್ರೆ ರಾಜ್ಯದ ಸಂಘಟನಾತ್ಮಕ ಕೆಲಸ ಕಾರ್ಯ ಎತ್ತಿನಿಡ್ದ ಹತ್ರ ಆರು ತಡಾದು ಬರ್ಪೆ ಅಂತ ಬಂತೇರು ಎಂಚಿನಂದು ಗೊತ್ತಿ ಜಾರಿಗೆ ಅರ್ನಲ ಅನಿವಾರ್ಯತೆ ಆ ರಾಜ್ಯಾಧ್ಯಕ್ಷರಾದ ಅರ್ನಲ ಅನಿವಾರ್ಯತೆ ಒಪ್ಕೊಂಡು ಅಂಡ ಈ ಕಾರ್ಯಕ್ರಮದ ನಮ್ಮ ಜಿಲ್ಲೆದ ಅಧ್ಯಕ್ಷರು ನಿರಂತರವಾದ
ರಾಜಕೀಯವಾದ ಸಾಮಾಜಿಕವಾದ ಆರ ಬಜರಂಗ ದಳದ ಸಂಘಟನೆ ಕೆಲಸ ಮಲ್ಪನಾಗನೇ ನಮ್ಮ ಹಿಂದುತ್ವದ ವಿಚಾರದ ಆಧಾರದ ಮೇಲೆ ಕುಂಪಲದ ಪರಿಸರಕ್ಕೆ ಬತ್ತೆ ನಂಗೆ ಮಾರ್ಗದರ್ಶನ ಮಲ್ತು ಕೆಲಸ ಮಲ್ತಿನಾರು. ನಿರಂತರ ರಾಜಕೀಯ ಚಟುವಟಿಕೆ ನಿರಂತರ ಕ್ರಿಯಾಶೀಲವಾದ ಜನಜನಿತವಾದ ಮಾತರನೊಟ್ಟಿಗೆಲ್ಲ ನಿರಂತರವಾದ ಕೆಲಸ ಮಲ್ಪನೊಟ್ಟಿಗೆ ಬಾಲಕೃಷ್ಣ ಮಂದಿರದ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ನಿತ್ಯ ನಿರಂತರ ಸಹಕಾರ ಕೊರೊಂದು ಇನ್ನು ಉಪ್ಪಿನಂಗಡಿಯ ಕಾರ್ಯಕ್ರಮ ಇತ್ತಂದಲ್ಲ ಯಾನು ಕುಂಪಲದ ಕಾರ್ಯಕ್ರಮ ಮುಗಿತದಾಡೆ ಪೋಪೆ ಅಂತ ಹೊನೊಂದು ಇಡೇ ಬತ್ತಿನ ನಮ್ಮ ಮಾತರ್ನ ಆತ್ಮೀಯ ಮಿತ್ರರಲ್ಲ ವೈಯಕ್ತಿಕವಾದಲ್ಲ ಸಾರ್ವಜನಿಕವಾದಲ್ಲ ಮಸ್ತ್ ಸಹಕಾರ ಮಲ್ಪನಂಚಿನ ನಮ್ಮ ಸುದರ್ಶನ್ ಮೂಡಬಿದ್ರೆ ಯಾರೇನೆ ನಮ್ಮ ಮಾತರ್ನಲ್ಲ ಪರವಾದ ಅತ್ಯಂತ ಪ್ರೀತಿ ಗೌರವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದುಲ್ಲ ಯಾರೇನೆ ಉದ್ಘಾಟನೆ ಮಲ್ಪೆರೆಗ್ಲ ಈ ಸಂದರ್ಭದ ಅರ್ಡ ವಿನಂತಿ ಮಲ್ತಂದುಲ್ಲ. ಸನ್ಮಾನ್ಯ ಸುದರ್ಶನ್ ಮೂಡಬಿದ್ರೆ ಮೇರೆಗೆ ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮೋಹನ್ ಶೆಟ್ಟಿ ಕುಂಪಲ, ಉತ್ಸವ ಸಮಿತಿ ಅಧ್ಯಕ್ಷರಾದ ಪ್ರಹ್ಲಾದ್ ಕುಮಾರ್ ಇಂದಾಜೆ ಮಗಳು ಶಾಲು ಬೊಕ್ಕ ನೆಂಪುದ ಕಾಣಿಕೆದ ಗೌರವವನ್ನು ಸಂದಾಯ ಮಲ್ಪೋಡು ಪಂಡು ಭಿನ್ನೈತ ಮತ್ತದಲ್ಲ. ನಮ್ಮ ಮಾನಿಲದ ಪೂಜ್ಯ ಶ್ರೀ ಶ್ರೀ ಯೋಗಿ ಕೌಸ್ತುಭ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಏನು ಯಾಪಲ ಪದೇ ಪದೇ ಪನ್ನಿರುಂಡು 2,000 ರಡ್ಡೆಗೆ ಎಂಗ್ಲು ಉಳ್ಳಾಲಡು ಹಿಂದೂ ಸಮಾಜೋತ್ಸವದ ಆ ಕೆಲಸ ಮಲ್ಪನಾಗ ಯಾನು ಮಸ್ತ್ ಯಾನು ಪ್ರವೀಣ್ ಎಂಗ್ಲು ಪುರ ಎಲ್ಲೆಲ್ಲಿಯ ಜವನೇರಾದಿತ್ತಂಡಲ್ಲ ಆ ಸಂದರ್ಭ ಎಂಗೆ ಮೋಹನ್ದಾಸ ಸ್ವಾಮೀಜಿನ ತೂದಲ ಗೊತ್ತಿದ್ದಾನೆ ಆಂಡ ಆ ಹಿಂದೂ ಸಮಾಜದ ಆ ಕೆಲಸಕ್ಕೆ ಆ ಕಾರ್ಯಕ್ರಮಕ್ಕೆ ಈರು ಬರೋಡು ಇರೇನು ಲೆಪ್ಪರೆ ಬರ್ಪ ಅಂತ ಪನ್ನಾಗ ಆ ಕಾಲಡಿ ಹೆಂಗೆ ಕೊಂಚ ಭಾರಿ ಆದರ್ಶವಾದ ಪಾತ್ರ ಒಂಜಿ ಪಂಡನಾರು ಮೋಹನ್ದಾಸ್ ಸ್ವಾಮೀಜಿ ಮಾನಿಲದ ಸ್ವಾಮೀಜಿ ಯಾರು ಪಂಡ್ರಿನಿ ನಿಖಲು ಲೆಪ್ಪರೆ ಬರ್ಪನ ಪಡಿಸಿ ಹಿಂದೂ ಸಮಾಜದ ಕೆಲಸ ಮಲ್ಪನ ನಿಖಲು ಆ ಕೆಲಸ ಮಲ್ಪನಾಗ ಅವು ಎಂಕ್ಲ ಜವಾಬ್ದಾರಿ ಎಂಕ್ಲು ನಿಖಲ್ನೊಟ್ಟಿಗೆ ಒಪ್ಪುಡ ಇನ್ನು ಜವಾಬ್ದಾರಿ ಅಂತ ಪನ್ಪನ ರೀತಿಡ್ ಎಂಕ್ಲಿಗೆ ಉರಿದಿಂಬಯಿಸೋದು ಕೆಲಸ ಕಾರ್ಯ ಮಲ್ತಿನಾರು. ಸ್ವಾಮೀಜಿ ಭಾರಿ ಅತ್ಯಂತ ಸರಳವಾದ ಅತ್ಯಂತ ಜನಗಳಿಗೆ ಬೋಡಾದು ಮಾತೆರೆಗೋಸ್ಕರ ಕೆಲಸ ಮಲ್ಪನಾರು. ಮಾನಿಲದ ಆ ಒಂಜಿ ಭಾರಿ ಗುಡ್ಡದ ಲೆಕ್ಕಪ್ಪುನಂಚಿನ ಊರುನು ಇನಿ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾದ ಆ ಪರಿಸರಡು ಬುಲೆಪಾಯಿನಂಚಿನ ಇಡೀ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಈ ಭಾಗಡು ಜನಕ್ಲೆಗ್ಲ ಬೋಡಾಪನ ರೀತಿ ಮಾರ್ಗದರ್ಶನ ಮಲ್ತೊಂದು ನಮ್ಮ ಕರಿನ ಸರಿ ಯಾನು ಸಾಪ್ತಾಹಿಕ ಭಜನೆಗೆ ಹೋದಿತ್ತು ಯಾರಿಗೆ ಭಜನೆ ಪಂಡ ಭಾರಿ ಪ್ರೀತಿ ಯಾರನ್ನ ಭಾರಿ ಪ್ರೀತಿ ಪಂಡ ಭಜನೆ ಪಂಡ ಭಾರಿ ಪ್ರೀತಿ ಯಾನಾರಡ ಇನ್ವಿಟೇಷನ್ ಕೊರ್ನಾಗ ನಿಖಲ್ ಮಲ್ಪನ ಕೆಲಸಕ್ಕೆ ಆರ್ಥಿಕ ಸಹಾಯ ನಿಜವಾದ ಅರ್ಡ ನಿರೀಕ್ಷೆ ಮಲ್ಪಂದೆ ಹೋತೀನಿ ನಾನು ತೆತ್ತದ ನಿಖಲ್ನ ಆ ಎಡ್ಡೆ ಕೆಲಸಕ್ಕೆ ಎನ್ನ ಆರ್ಥಿಕ ಸಹಾಯ ಉಪ್ಪೋಡು ಪನ್ಪನ ರೀತಿಡೆ ಅವಲೇ ಕಷ್ಟ ಉಪ್ಪುನು ಅಣ್ಣ ಆರ್ಥಿಕ ಸಹಾಯ ಕೊರ್ದ್ರ ಮುಖಾಂತರ ನಮ್ಮ ಮಂದಿರಕ್ಕೆ ಪ್ರೋತ್ಸಾಹ ಕೊರ್ನಾರು ಈ ಒಂಜಿ 25ನೇ ವರ್ಷದ ಈ ಸಂದರ್ಭಡ್ ಈ ಒಂಜಿ ಕಾರ್ಯಕ್ರಮಕ್ಕೆ ಅಲ್ತಡ್ದು ಇಡೇ ಮುಟ್ಟ ಭಾರಿ ಪ್ರೀತಿ ಇದು ಬತ್ತನಂಚಿನ ಈ ಒಂಜಿ ಮೆರವಣಿಗೆದ ಉದ್ಯೋಗ ಬತ್ತದೆ ನಮ್ಮೊಟ್ಟಿಗೆ ನಿರಂತರ ಸಹಕಾರ ಮಲ್ತದ ಮಾರ್ಗದರ್ಶನ ಮಲ್ಪನಂಚಿನ ಸ್ವಾಮೀಜಿನ ನಮ್ಮ ಮಾತನಾಡ ಪುರವಾದ ಗೌರವಪೂರ್ವಕವಾದ ಈ ಒಂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದಲ್ಲಿ. ಈ ಕಾರ್ಯಕ್ರಮಡ್ ಇಡೀ ಉಳ್ಳಾಲದ ಭಾಗಡ್ ನಮ್ಮ ಹಿಂದೂ ಸಮಾಜಗೆ ನಮ್ಮೊಟ್ಟಿಗೆ ನಿರಂತರವಾದ ಕೆಲಸ ಮಲ್ತೊಂದು ರಾಜ್ಯ ಧಾರ್ಮಿಕ ಪರಿಷತ್ತದ ಸದಸ್ಯರಾದ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರಾದ ವೈಯಕ್ತಿಕವಾದ ಎನ್ನ ಮಾರ್ಗದರ್ಶಕರಾದ ಈ ಭಾಗಡ್ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಕ್ಕೆ ನಿರಂತರವಾದ ಸಹಕಾರ ಮಲ್ತೊಂದು ಪುನಂಚಿನ ನಮ್ಮ ಮಾತರ್ನಲ್ಲ ಹಿರಿಯರನಂಚಿನ KT ಸುವರ್ಣರುಲ್ಯರು ಅರೇನ ನಮ್ಮ ಮಾತನಾಡ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದ. ಆಯೋಗದ ನಿರ್ದೇಶಕರ ಸನ್ಮಾನ್ಯ KT ಸುವರ್ಣರಿಗೆ ಮಾಜಿ ಸೈನಿಕರ ನೆಚ್ಚಿನ ವೆಂಕಟೇಶ್ ಕುಂಪಲ ಅಂಚನೆ ಮಂದಿರದ ರಜತ ಮಹೋತ್ಸವದ ಕೋಶಾಧಿಕಾರಿ ನೆಚ್ಚಿನ ಗಣೇಶ್ ಅಂಚನ್ ಮಗಳು ಶಾಲು ಬೊಕ್ಕ ನೆಂಪದ ಕಾಣಿಕೆದ ಗೌರವವನ್ನು ಸಂದಾಯ ಮಲ್ಪೋಡು ಪನ ವಿನಂತಿ. ಶ್ರೀಯುತ KT ಸುವರ್ಣ ತೊಕ್ಕೊಟ್ಟು ಬೇರೆಗೆ ಈ ಕಾರ್ಯಕ್ರಮಡ್ ನನ್ನೋರಿ ಬಿನ್ನೇರು ನಮ್ಮ ರಾಧಾಕೃಷ್ಣ ರೈ ಉಮಿಯ ಆರು ಗಣೇಶ್ ಇಂಡಸ್ಟ್ರೀಸ್ ಮುಡಿಪು ನೇತ ಮಾಲಕೇರ್ಲ ಗೋವರ್ಧನೋತ್ಸವದ ಸಂದರ್ಭದ ಕಾರ್ಯಕ್ರಮದ ಪೂರ್ಣ ಸಹಕಾರ ಮಲ್ತದೆ ಆ ಒಂಜಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾದ ಕೆಲಸ ಕಾರ್ಯ ನಿರಂತರವಾದ ಮಲ್ತಿನಾರು ಎನ್ನ ಆತ್ಮೀಯ ಮಿತ್ರರೆಲ್ಲ
ನಮ್ಮ ಮಾತ ಕೆಲಸ ಕಾರ್ಯಕ್ಕೆ ನಿರಂತರ ಸಹಕಾರ ಕೊರೊಂದು ಪುನಂಚಿನ ಸನ್ಮಾನ್ಯ ರಾಧಾಕೃಷ್ಣ ರೈಕ್ಲೇನು ನಮ್ಮ ಮಾತನೆಲ್ಲ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಉಮಿಯ ರಾಧಾಕೃಷ್ಣ ರೈಕ್ರೆಗೆ ಪ್ರದೀಪ್ ಚಂದ್ರ ಜಾಧವ್ ಬೊಕ್ಕ ಜಗದೀಶ್ ಆಚಾರ್ ಮಗಳು ಶಾಲು ಬೊಕ್ಕ ನೆಪದ ಕಾಣಿಕದ ಗೌರವನು ಸಂದಾಯ ಮಲ್ಪೋಡ್ ಬಂದು ಭಿನ್ನೈತ ಸನ್ಮಾನ್ಯ ರಾಧಾಕೃಷ್ಣ ರೈ ಉಮಿಯ ಮೇರೆಗೆ ಈ ಕಾರ್ಯಕ್ರಮದ ನನ್ನೋರಿ ಆತ್ಮೀಯ ಮಿತ್ರರೆಲ್ಲ ಈ ಭಾಗದ ಎಂಗ್ಲ ಮಾತ ಕೆಲಸ ಕಾರ್ಯರಿಗೆ ಸಹಕಾರ ಕೊರ್ಪನಂಚಿನ ಉದ್ಯಮಿ ಮಂಜುನಾಥ್ ಆಳ್ವೇರುಳ್ಳೇರು ದೇವನಾಡು ಗೊತ್ತದ ನಮ್ಮ ಆತ್ಮೀಯ ಮಿತ್ರರೇ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಇಡಿ ಸ್ವಾಗತ ಮಾಡ್ತಂದಿಲ್ಲ. ದೇವನಾಡು ಗುಟ್ಟು ಮಂಜುನಾಥ ಆಳ್ವೆರೆಗೆ ನಮ್ಮ ಸಮಿತಿದ ಸುಂದರಗಟ್ಟಿ ಬೊಕ್ಕ ಚಂದ್ರಹಾಸ್ ಮೂರುಕಟ್ಟ ಮಗಳು ಶಾಲು ಬೊಕ್ಕ ನೆಂಪುದ ಕಾಣಿಕದ ಗೌರವ ಸಂದಾಯ ಮಲ್ಪಡು ಪನೆ ವಿನಂತಿ ಶ್ರೀಯುತ ಸುಂದರಗಟ್ಟಿ ಮತ್ತು ಚಂದ್ರಹಾಸ್ ಮೂರುಕಟ್ಟ ಪಿ ಚನೆಯ ನಾಯಕ್ ಅಂಚನೆ ಆನಂದ್ಯನ್ ಮಗಳು ಬತ್ತದ ಶಾಲು ಬೊಕ್ಕ ನೆಂಪದ ಕಾಣಿ ಗೌರವ ಈ ಕಾರ್ಯಕ್ರಮದ ವೇದಿಕೆಡು ಏಕೈಕ ಮಹಿಳೆಯರು ಸುರೇಖಕ್ಕ ಆರು ಡಾಕ್ಟ್ರ್ ವೃತ್ತಿ ಡಾಕ್ಟ್ರ್ ಹೆಂಗೆ ನಿಜವಾದ ದುಂಬು ಪನ್ಪನಕ್ಕೆ ಎಂದಿತ್ತೆ ಸುರೇಖಕ್ಕ ಭಾರಿ ಆ್ಯಕ್ಟಿವ್ ಒಂಜಿ ಜನಪರವಾದ ಯೋಚನೆ ಮಲ್ಪನಾರು ಜನಪರವಾದ ಕೆಲಸ ಮಲ್ಪನಾರು ಹೆಂಗೆ ನಿಜವಾದ ಅರಡ ಮೂಲ ಹೆಂಗ್ಲ ಸುರೇಖಕ್ಕ ಮಹಿಳಾ ಸಮಿತಿ ಉಂಡು ಭಾರಿ ಸಕ್ರಿಯವಾದ ಪ್ರತಿ ಒಂಜಿ ಕೆಲಸ ಕಾರ್ಯಡ್ ಕೆಲಸ ಮಲ್ಪೇರು ಕರಿನ ಐನಾಜಿ ವರ್ಷೋಡ್ದಿಂಚ ರಾಣಿ ಹಬ್ಬಕ್ಕ ಮೂಕಾಂಬಿಕೆ ಈ ಸರಿ ಸಿರಿಗೆ ಸಂಬಂಧಪಟ್ಟ ಒಂಜಿ ನಾಟಕದ ಒಂಜಿ ಗಂಟೆದ ನಾಟಕನ ಎಂಗ್ಲ ಮಹಿಳಾ ಸಮಿತಿದ ಅಕುಲು ಹವ್ಯಾಸಿ ಕಲಾವಿದರು ಅತ್ತನಲ್ಲ ಹವ್ಯಾಸಿ ಕಲಾವಿದರೇನು ಮೀರುನ ರೀತಿಡ್ ಪ್ರದರ್ಶನ ಮಲ್ಪನಂಚಿನ ಕೆಲಸಲೇನು ಈ ಕುಂಪಲ ಬಾಲಕೃಷ್ಣ ಮಂದಿರದ ಮುಖಾಂತರ ಮಲ್ದೇರು ಎಂಡ ಮಸ್ತ್ ಜನ ಹಬ್ಬಕ್ಕೋತ್ಸವದ ಪಕ್ಕ ಬೇತೆ ಬೇತೆ ಹಬ್ಬ ಕೇನೇರು ನಿಕ್ಲನ ಅಕಲೇನು ಎಂಕ್ಲನ ಉತ್ಸವದ ಒಂಜಿ ಸರಿ ಪ್ರದರ್ಶನ ಆ ಪ್ರದರ್ಶನಕ್ಕೆ ಪಿದೇವಲ್ಲ ಪೋವಾಯಿರು ಅವು ಕುಂಪಲ ಎಂಗ್ಲ ಮಂದಿರ ಉತ್ಸವ ಮುಲ್ಪನೆ ಈತೆಗೆ ಸೀಮಿತವಾದ ನಿರಂತರವಾದ ಏತ್ ಚಟುವಟಿಕೆ ಮಲ್ಪಡ ಇನ್ನು ಪೂರ ಮಲ್ಪೇರು ಅಂಚನೆ ಗೋವರ್ಧನೋತ್ಸವದ ಸಂದರ್ಭದ ಸುರೇಖಕ್ಕ ಅಂತುಯೆ ಸುರೇಖಕ್ಕೆ ಏತ್ ಪಾದರಸದ ಲೆಕ್ಕಂತ ಕೆಲಸ ಮಲ್ಪನ ಸುರೇಖಕ್ಕ ಈರುವಲ್ಲ ಎಂಕ್ಲ ಈಮೆಗೆ ಕುಂಪಲದ ಈಮೆ ಕುಪ್ಪೊಡುತ್ತೀನಿ ಇರೇಗ ಎಂಕ್ಲು ಭಾರಿ ಎಡ್ಡ ರೀತಿದ ಕೆಲಸ ಕಾರ್ಯ ಮಲ್ಪೇರ ಸದಾವಕಾಶ ಎಂಕ್ಲು ಪೂರ್ತಿ ಇತ್ತದು ಎಂಕ್ಲೊಟ್ಟಿಗೆ ಇತ್ತಿದ್ವು ಅರಿಯರು ಇರು ಇತ್ತಲದಲ್ಲ ಬೇತುಲ್ಲರಂದ ಎಂಕ್ಲನ ಕುಂಪಲಡಿತ್ತಿದ್ವು ಅರೆಂದು ಇರು ಮುಡಿಪುದ ಬಾಗಡು ಭಾರಿ ಎಡ್ಡ ಆ ಒಂಜಿ ಗೋವರ್ಧನೋತ್ಸವದ ಇಡೀ ಮಹಿಳಾ ತಂಡನ ಅತ್ಯಂತ ಯಶಸ್ವಿಯಾದ ಸಂಘಟನೆ ಮಲ್ಪನ ಮುಖಾಂತರ ಮಹಿಳೆಯರೇನು ಪೂರ ಅಕ್ಲನವ ಜಾತಿ ನಾನೊಂಜಿ ಬೊಕ್ಕೊಂಜಿ ಬೇತ ಪೂರ ಸಂಗತಿನ ಬರಿಕಿದಿದ್ದು ಏಕಮೇವ ಕೆಲಸ ಗೋವರ್ಧನೋತ್ಸವನ ಅತ್ಯಂತ ಯಶಸ್ವಿ ಮಲ್ಪನಿ ಪನ್ಪನ ಏಕೈಕ ನಿರ್ಧಾರದೊಟ್ಟಿಗೆ ನಿರಂತರ ಕೆಲಸ ಮಲ್ತಿನಾರೇನು ಯಾನು ತುಯಿನ ಸುರೇಖಕ್ಕನು ಹೊರಗೆ ಅತಿಥಿಯಾದ ಎಂಕ್ಲ ಕೆಲಸ ಕಾರ್ಯಕ್ರಮ ಲೆಪ್ಪೊಡು ಮನಸ್ಸುಡು ಯೋಚನೆ ಮಲ್ತಿದ್ದೆ ಹಿರಿಯಾಗಿ ಭಾರಿ ಎಡ್ಡೆ ಒಂಜಿ ಕಾರ್ಯಕ್ರಮ ತಿಕ್ಕಂಡು 25ನೇ ವರ್ಷದ ಈ ಒಂದು ಸಂದರ್ಭ ಹಿರಿಯಾಗಿ ಅವಕಾಶ ತಿಕ್ಕಂಡು ಡಾಕ್ಟರ್ ಸುರೇಖಕ್ಕನು ನಮ್ಮ ಊರದ ಮಾತೆರ್ನಲ ಪರವಾದ ಅತ್ಯಂತ ಪ್ರೀತಿ ಸ್ವಾಗತ ಮಲ್ತಂದೆ. ಡಾಕ್ಟರ್ ಸುರೇಖಾ ಶೆಟ್ಟಿ ಮುಡಿಪು ಮೇರೆಗೆ ಮಹಿಳಾ ಸಮಿತಿದ ಗುರುಕಾರ್ದೆ ನೆಚ್ಚಿನ ಸುಶೀಲಾ ಕೆ ಬೊಕ್ಕ ನಳಿನಿ ಕುಶಲ ಚಿತ್ರಾಂಜಲಿ ನಗರ ಮಗಳು ಬದದು ಶಾಲು ನೆಂಪದ ಕಾಣಿಕೆದ ಗೌರವ ಸಂದಾಯ ಮಲ್ಪರ್ಪಣ ವಿನಂತಿ ಶ್ರೀಯುತ ಶ್ರೀಮತಿ ಡಾಕ್ಟರ್ ಸುರೇಖಾ ಶೆಟ್ಟಿ ಮೇರೆಗೆ ಕಾರ್ಯಕ್ರಮದ ನಮ್ಮ ಮಾತೆರ್ನಲ ಮಾರ್ಗದರ್ಶಕರೇ ನಮ್ಮ ನಿರಂತರ ನಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊರ್ನಂಚಿನ ಸೀತಾರಾಮ್ ಶೆಟ್ಟಿ ನೆತ್ತಿಲ ನಮ್ಮ ಊರದ ಆತ್ಮೀಯ ಬಂಧುವಾರು ನಿರಂತರ ನಮ್ಮ ಮಂದಿರದ ಕೆಲಸ ಕಾರ್ಯ ಸಹಕಾರ ಕೊರ್ನಾರು ಸೀತಾನನ್ನು ನಮ್ಮ ಮಾತೆರ್ನಲ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಾನೆ. ಶ್ರೀಯುತ ಸೀತಾರಾಮ್ ಶೆಟ್ಟಿ ದಡಸ ಮೇರೆಗೆ ಚಂದ್ರಹಾಸು ಮೂರುಕಟ್ಟ ಬೊಕ್ಕ ಗಣೇಶ್ ಎಂ ಮಗಳು ಬದದು ಶಾಲು ಬೊಕ್ಕ ನೆಂಪದ ಕಾಣಿಕೆದ ಗೌರವ ಸಂದಾಯ ಮಲ್ಪಡು ವಿನಂತಿ ಗಣೇಶ್. ಆತ್ಮೀಯ ಮಿತ್ರರೆಲ್ಲ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳು ನಿರಂತರವಾದ ಕೆಲಸ ಕಾರ್ಯ ಮಲ್ತೊಂದು ಪುನಂಚಿನ ಹಸೇಗೋಲಿದ ಅಯ್ಯಪ್ಪ ಮಂದಿರದ ಅಧ್ಯಕ್ಷರಾದ ಪುನಂಚಿನ ಸಂತೋಷ್ ಶೆಟ್ಟಿ ಹಸೇಗೋಲಿ ಈ ಒಂಜಿ ನಮ್ಮ ಮಂದಿರದ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ಆರು ಪ್ರೀತಿ ಇದು ಬರ್ಪೇರೆ ಸಂತೋಷ್ ಶೆಟ್ಟಿ ಹಸೇಗೋಲಿ ಯಾರೇನೆ ನಮ್ಮ ಮಾತಿನಲ್ಲ ಪರ ಅತ್ಯಂತ ಪ್ರೀತಿ ಸ್ವಾಗತ ಮಾಡ್ತಾನೆ. ಶ್ರೀಯುತ ಸಂತೋಷ್ ಶೆಟ್ಟಿ ಹಸೇಗೋಲಿ ಮೇರೆಗೆ ಯಶವಂತ್ ಹನುಮಾನ್ ನಗರ ಸಾಗರ್ ಕುಂಪಲ ಮುಕಲು ಶಾಲು ಬೊಕ್ಕ ನೆಪ್ಪದ ಕಾಣಿಕೆದ ಗೌರವ ಮಲ್ಪಡು ವಿನಂತಿ.
ನನವರಿ ಮುಖ್ಯ ಅತಿಥಿ ಆರ ನಿರಂತರವಾದ ಎಕಡೆ ಪಂಡ್ಯಾನ ಈ ಮಂದಿರ ಅವಡಂದಾಂಡ ಆ 10 ಸೆನ್ಸ್ ಜಾಗನ ನಂಗೆ ಕೊರ್ನಾರು ಈ ಮಂದಿರದ ಬೆಳವಣಿಗೆಗೆ ಕಾರಣಕರ್ತರಾಯ ನಂಚಿನ ಸನ್ಮಾನ್ಯ ಮೋಹನ್ ಮೆಂಡನ್ ಈ ಒಂದು ಕಾರ್ಯಕ್ರಮದಲ್ಲೇ ಅರೆ ನಮ್ಮ ಮಾತನ್ನೆಲ್ಲ ಪರವಾದ ಅತ್ಯಂತ ಪ್ರೀತಿ ಸ್ವಾಗತ ಮಲ್ತಂದಿಲ್ಲ ಶ್ರೀಯುತ ಮೋಹನ್ ಮೆಂದರ್ನ ಎಲ್ಲಿ ಪ್ರಾಯದಿಂಚಲ ಆತ್ಮೀಯ ಗೆಳೆ ಲಕ್ಷ್ಮಣ್ ಕಿರೋಡಿಯನ್ ಆರು ಶಾಲು ಪಾರ್ದು ಅಂಚೆನೆ ಚೇತನ್ ಶೆಟ್ಟಿ ಆಶ್ರಯ ಕಾಲೋನಿ ಮಕ್ಕಳು ನೆಂಪದ ಕಾನಿ ಕೊರ್ದು ಗೌರವ ಮಲ್ಪಡು ಪಣ ವಿನಂತಿ. ಈ ಕಾರ್ಯಕ್ರಮದ ನಮ್ಮ ಮಾತನ್ನೆಲ್ಲ ಪ್ರೀತಿದ ಈ ಮಂದಿರದ ನಿರಂತರ ಕೆಲಸ ಕಾರ್ಯಗಳಿಗೆ ವೈಯಕ್ತಿಕವಾದಲ್ಲ ಇಂಕ್ ನಿರಂತರ ಸಹಕಾರ ಕೊರಂದು ಪ್ರೋತ್ಸಾಹ ಕೊರಂಚಿನ ಭಾಸ್ಕರ್ ದೇವಸ್ಯ ನಮ್ಮೊಟ್ಟಿಗೆಲ್ಲೇರೆ ಜ್ಞಾನರತ್ನ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರ್ಲ ಒಂಜಿ ಸಾಮಾಜಿಕವಾದ ಧಾರ್ಮಿಕವಾದ ಕೆಲಸ ಮಲ್ಪನಂಚಿನ ಭಾಸ್ಕರನ್ನೇ ವೇದಿಕೆಗೆ ಬರಡು ಹೊಂಡದು ಇರನ್ನು ಅತ್ಯಂತ ಪ್ರೀತಿಡು ಯಾನು ಕೇನೊಂದಿಲ್ಲ ದಯಮಲ್ತದ ಭಾಸ್ಕರನ ವೇದಿಕೆ ಬಲೆ ಭಾಸ್ಕರನ್ನೇ ಕಟೀಲು ನಿಡ್ಡೋಡಿಡು ಒಂಜಿ ಶಿಕ್ಷಣ ಸಂಸ್ಥೆ ಅಂಚನೆ ಯಥಾ ಜನಕ್ಕೆ ಅರ್ನ ಶೈಕ್ಷಣಿಕ ಸಂಸ್ಥೆದ ಮುಖಾಂತರ ಯಥಾ ವಿದ್ಯಾರ್ಥಿ ನಕ್ಲಿಗೆ ಸಹಕಾರ ಮಲ್ತದು ಉದ್ಯಮದ ಮುಖಾಂತರ ಮಾತ ಜನಕ್ಲಿಗೆ ಸಹಕಾರ ಮಲ್ಪಂಚಿನ ಭಾಸ್ಕರನ್ನ ನಮ್ಮ ಮಾತನ್ನೆಲ್ಲ ಪರವಾದ ಪ್ರೀತಿ ಸ್ವಾಗತ ಮಲ್ತೊಂದಲ್ಲ. ಶ್ರೀಯುತ ಭಾಸ್ಕರ್ ದೇವಸ್ಯ ಮೇರೆಗೆ ದಯಾನಂದ ಕೊಟ್ಟು ಬಕ್ಕ ಅನಿಲ್ ಬಕಂಬಿಲ ಮಕ್ಕಳು ಶಾಲು ಬಕ್ಕ ನೆಂಪದ ಕಾಂಡಿಗದ ಗೌರವ ಸಂದಾಯ ಮಲ್ಪಡು ಪರ ವಿನಂತಿ. ಉತ್ಸವದ ಅಧ್ಯಕ್ಷರಾದ ಇಡೀ ಮುಡಿಪದ ಬಾಗಡು ಒಂಜಿ ಒಂಜಿ ರೀತಿಯ ಧಾರ್ಮಿಕ ಕ್ರಾಂತಿ ಮಲ್ತಿನಾರು ಸಮಾಜದ ಮಹತ ವರ್ಗದ ಜನಕ್ಲೆಲ್ಲ ಆ ಗೋವರ್ಧನಗಿರಿದ ಆ ಗುಡ್ಡೆಗೆ ನಿಕ್ಲು ಪೂರ ಎಲ್ಲ ಎಂಕೆ ಕಡೆ ಪನಂದಿದ್ದಾರೆ ಚಂದ್ರಶೇಖರ್ ಬೀಜೆ ಅಲ್ಲಿ ಯಾವಾಗ ತೆರೆದಿಡ್ತಾರೆ ಒಂದ್ಸಲ ಹೋಗಬೇಕು ಅಂತ ಯಥಾ ಜನ 5 ಬಕ್ಕ ನಿರಂತರ ಬರತನ ಬರ್ಪೇರಿಗೆ ಅಂಚಾದ ಆ ಸಂಘಟನೆ ಬಕ್ಕ ಆ ಒಂದು ಉತ್ಸವನ ಅತ್ಯಂತ ಯಶಸ್ವಿ ಮಲ್ಪನ ನೇತೃತ್ವ ಕೊರ ಅಂಚಿನ ಜಗದೀಶ್ ಆಳ್ವ ಕೊಯ್ತು ಬೇಲೆ ಎದುರುಲೇರು ಅರೆಲ್ಲ ಸ್ವಾಗತ ಮಲ್ತೊಂದಲ್ಲ ಅಂಚನೆ ಐಕ್ ಮಾರ್ಗದರ್ಶನ ಮಲ್ತೊಂದು ಆ ಒಂದು ಗೋವರ್ಧನಗಿರಿದ ಅಭಿವೃದ್ಧಿಗೆ ಸಹಕಾರಿ ಮಲ್ತಿನಂಚಿನ ಎಂಗ್ಲ ಆತ್ಮೀಯರನಂಚಿನ ಭರತ್ ಶೆಟ್ರುಲೇರು ಅರೆಲ್ಲ ಅತ್ಯಂತ ಪ್ರೀತಿ ಸ್ವಾಗತ ಮಲ್ತೊಂದಲ್ಲ ಅಂಚನೆ ಆನಂದ್ ಶೆಟ್ರುಲೇರು ಅರೆಲ್ಲ ಸ್ವಾಗತ ಮಲ್ತೊಂದಲ್ಲ ನಾರಾಯಣ ಕಜೋಲ್ಲೇರು ನಿತ್ಯಾನಂದ ಭಂಡಾರಿ ಉಲ್ಲೇರು ಅಂಚನೆ ಪದ್ಮನಾಭರುಲ್ಲೇರು ಪುರುಷೋತ್ತಮ ಅಂಚನುಲ್ಲೇರು ಅಂಚನೆ ನಮ್ಮ ತುಳುನಾಡು ರಕ್ಷಣಾ ವೇದಿಕೆದ ಅಧ್ಯಕ್ಷರನ್ನ ಅಂಚಿನ ಆತ್ಮೀಯರನ್ನಂಚಿನ ಯೋಗೀಶ್ ಶೆಟ್ಟಿ ಜಪ್ಪ ಉಲ್ಲೇರು ಅರೆಲ್ಲ ಅತ್ಯಂತ ಪ್ರೀತಿ ಸ್ವಾಗತ ಮಲ್ತೊಂದು ಇನ್ನು ಈ ಕಾರ್ಯಕ್ರಮದ ನಮ್ಮ ಚಂದ್ರಾಸ್ ಕನಂತುರುಲ್ಲೇರು ಅರೆಲ್ಲ ಈ ಕಾರ್ಯಕ್ರಮದ ಸ್ವಾಗತ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮದ ನಿಜವಾದ ಯಾನು ಈ ಎಂಕ್ಲ ವೇದಿಕೆ ಪೂರ್ತಿ ಒಂಜಿ ಎಲ್ಲಿ ಅಂದ್ರೆ ಯಾನು ಈತನೇಟಲ್ಲ ಎಂಕ್ ನಮ್ಮ ಮಂದಿರದ ಏರು ಪೂರ ಪದಾಧಿಕಾರಿ ನಾಕ್ಲಿ ಹೆಂಗೆ ಕುಲ್ಲ ಒಂದೇ ಕುಲ್ಲ ರಾತಿಜಿ ಈ ಸರಿ ದಯಮಲ್ತದೆ ನಾನು ಮಾಪ್ ಮಲ್ಪಲೆ ರಜತ ಮಹೋತ್ಸವ ಸಮಿತಿದ ಗೌರವ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಅತ್ಯಂತ ಯಶಸ್ವಿಯಾದ ಪೊರ್ಲುಡು ಕೆಲಸ ಮಲ್ದೇರೆ ಅರೇನು ಅತ್ಯಂತ ಮೋಹನ್ ಶೆಟ್ಟಿರೆಲ್ಲ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಮಲ್ತಂದ್ರೆ ಎನ್ನ ಆತ್ಮೀಯ ಹಿರಿಯರ ನೆಂಚಿನ ಮಾರ್ಗದರ್ಶನ ಸೀತಾರಾಮ್ ಬಂಗೇರುಲ್ಲೇರೆ ಅರೆಲ್ಲ ಪ್ರೀತಿ ಸ್ವಾಗತ ಮಲ್ತಂದ್ರೆ ಮಹಿಳಾ ಸಮಿತಿ ಎಡ್ಡ ರೀತಿ ಕೆಲಸ ಮಲ್ಪನಂಚಿನ ಮಹಿಳಾ ಸಮಿತಿದ ಅಧ್ಯಕ್ಷರು ಸುಶೀಲಕ್ಕ ಶಾಲಿನಕ್ಕ ಅಂಚನೆ ಉತ್ಸವ ಸಮಿತಿದ ಅಧ್ಯಕ್ಷರು ಪ್ರಹ್ಲಾದ್ ನಮ್ಮ ಗೌರವಾಧ್ಯಕ್ಷರನಂಚಿನ ಮಾಧವನ್ನೇ ಅಂಚನೆ ಕ್ರಿಯಾಶೀಲವಾದ ಕೆಲಸ ಮಲ್ಪನಂಚಿನ ರವೀಂದ್ರ ಬಂಗೇರ ಅಂಚನೆ ಮಾತ ಪದಾಧಿಕಾರಿ ನಕ್ಲೆಲ್ಲ ಅತ್ಯಂತ ಪ್ರೀತಿ ಈ ಒಂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು ಇನ್ನಿತ ಒಂಜಿ ಇಡೀ ಈ ಪೊರ್ಲುದ ಈ ಕೇಸರಿ ಪೇಟ ಪಾಡ್ದು ಯಾತ್ರೆ ಮಲ್ಪೆರೆಗೆ ನಿರಂತರವಾದ ಕೆಲಸ ಕಾರ್ಯಗಳಲ್ಲಿ ಮಲ್ತನಂಚಿನ ನಮ್ಮ ವೆಂಕಟೇಶ್ ಕುಂಪಲ ಬಕ್ಕವ ಇಡೀ ಪದಾಧಿಕಾರಿ ನಕ್ಲ ಪೂರ ತಂಡಗ್ಲ ಸಂಪರ್ಕ ಮಲ್ತನಂಚಿನ ಪೂರ ಜನಕ್ಲೆಲ್ಲ ಮಾತೆರೆಗಳ ಧನ್ಯವಾದದ ಒಟ್ಟಿಗೆ ನಿಕ್ಲೇನು ಮಾತೆರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು ಎದುರಿತ್ತಿನ ನಿಕ್ಲೇನೆಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೆಲ್ಲ ಮಾತೆರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಲ್ಲ ಧನ್ಯವಾದ. भारत माता की बोलो, भारत माता की वंदे
ಒಂದೇ ಶ್ರೀ ಬಾಲಕೃಷ್ಣ ಮಂದಿರದ ರಜತ ಮಹೋತ್ಸವದ ಸುಧರ್ಮ ಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಚೌಕಟ್ಟನ್ನು ಬಿಟ್ಟು ಸಮಾಜದ ಕರೆಗೆ ಧರ್ಮದ ರಕ್ಷಣೆಯ ವಿಚಾರ ಬಂದಾಗ ಪೀಠವನ್ನು ಬಿಟ್ಟು ರಸ್ತೆಗೆ ಧುಮುಕುವ ಸ್ವಾಮೀಜಿಗಳಿದ್ದರೆ ಅದು ಮಾನಿಲ ಶ್ರೀಗಳು ಮತ್ತು ವಜ್ರದೇಹಿ ಸ್ವಾಮಿಗಳು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಪಾದ ಸ್ಪರ್ಶದಿಂದ ಈ ಕಾರ್ಯಕ್ರಮ ಇವತ್ತು ಪಾವನವಾಗಿದೆ. 25 ವರ್ಷಗಳ ಹಿಂದೆ ಈ ಭಾಗದಲ್ಲಿ ನಮಗೆಲ್ಲರಿಗೂ ಒಂದು ರುದ್ರಭೂಮಿಯ ಅವಶ್ಯಕತೆ ಇದೆ ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡು ಪ್ರಾರಂಭವಾಗಿರುವಂತಹ ಸಂಘಟನೆ ಇವತ್ತು ಸುದೀರ್ಘವಾಗಿ 25 ವರ್ಷಗಳನ್ನು ಕ್ರಮಿಸುವುದರ ಮುಖಾಂತರ ಆ ಸಂಘಟನೆ ಮುಂದೆ ಮಂದಿರವಾಗಿ, ಸಾಂಸ್ಕೃತಿಕ ಕೇಂದ್ರವಾಗಿ, ಆಧ್ಯಾತ್ಮಿಕ ಕೇಂದ್ರವಾಗಿ, ಸಾಮಾಜಿಕ ಸಂಘಟನೆಯಾಗಿ ಮೂಡಿ ಬಂದಿರುವಂಥ ಇತಿಹಾಸವನ್ನು ನಾವೆಲ್ಲರೂ ಇವತ್ತು ಪರದೆಯ ಮುಂದೆ ವೀಕ್ಷಣೆಯನ್ನು ಮಾಡಿದ್ದೇವೆ. ಈ 25 ವರ್ಷ ಬಾಲಕೃಷ್ಣ ಮಂದಿರದ ಯಶಸ್ವಿಗೆ ಸಂಪೂರ್ಣವಾಗಿ ಸಹಕಾರ ನೀಡಿದಂತಹ ಕುಂಪಳ ಪರಿಸರದ ಎಲ್ಲ ಧರ್ಮಾಭಿಮಾನಿ ಬಂಧುಗಳಿಗೆ ತಲೆಬಾಗಿ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸತೀಶ್ ಕುಂಪಳರವರ ನೇತೃತ್ವದಲ್ಲಿ ಪ್ರಾರಂಭವಾಗಿರುವಂತಹ ಈ ಸಂಘಟನೆ ಇವತ್ತು 25 ವರ್ಷ ಯಶಸ್ವಿಯಾಗಿ ಈ ಭಾಗದಲ್ಲಿ ಸಂಘಟನೆಯನ್ನು ಮಾಡಬೇಕಾದ್ರೆ ಅವರ ಜೊತೆ ಕೈ ಜೋಡಿಸಿದಂತಹ ಸರ್ವ ಪದಾಧಿಕಾರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಮಂದಿರಗಳು ಅನೇಕ, ನಮ್ಮ ಜಿಲ್ಲೆಯಲ್ಲಿ ಅನೇಕ ಮಂದಿರಗಳಿದೆ. ಕೆಲವು ಮಂದಿರಗಳು ಸಂಘಟನೆಯ ಕಾರ್ಯವನ್ನು ಮಾಡ್ತಾ ಇದ್ದರೆ, ಕೆಲವು ಮಂದಿರಗಳು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಇದ್ದರೆ, ಕೆಲವು ಮಂದಿರಗಳು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾ ಇದೆ. ಆದರೆ ಬಾಲಕೃಷ್ಣ ಮಂದಿರ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಎಲ್ಲ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡಿರುವಂಥ ಮಂದಿರ. ಅದರಿಂದಾಗಿ ಈ ಜಿಲ್ಲೆಯಲ್ಲಿ ಬಹಳ ಅಭೂತಪೂರ್ವವಾಗಿ ನಮ್ಮ ಸಮಾಜಕ್ಕೆ, ಧರ್ಮಕ್ಕೆ, ಸಂಸ್ಕೃತಿಗೆ ವಿಶೇಷವಾದ ಒತ್ತನ್ನು ಕೊಡುವುದರ ಮುಖಾಂತರ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಿರುವಂಥ ಮಂದಿರ ಯಾವುದಾದ್ರೂ ಇದ್ದರೆ ಅದು ಬಾಲಕೃಷ್ಣ ಮಂದಿರ ಅಂತ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳ್ಕೊಳ್ಬೋದು. ಬಹಳ ಕಷ್ಟದ ದಿನಗಳಲ್ಲಿ ಪ್ರಾರಂಭ ಆಗಿರುವಂತಹ ಈ ಸಂಘಟನೆ, ಈ ಮಂದಿರ ಭಗವಂತನ ಅನುಗ್ರಹದಿಂದ ಪದಾಧಿಕಾರಿಗಳ ಆತ್ಮಸ್ಥೈರ್ಯದ ಮುಖಾಂತರ ಈ ಭಾಗದ ಜನರ ಸಹಕಾರದಿಂದ ಇವತ್ತು 25 ವರ್ಷದ ಸುದೀರ್ಘ ಕ್ರಮವನ್ನು ಮುಗಿಸಿದ ನಂತರ ಅಧ್ಯಕ್ಷರು ಬಹಳ ಸಂತೋಷದಿಂದ ಹೇಳಿದರು, ಇದು ಸಮಾರೋಪ ಕಾರ್ಯಕ್ರಮ ಅಲ್ಲ, ಮುಂದಿನ ಸಾಮಾಜಿಕ ಚಟುವಟಿಕೆಗೆ, ಆಧ್ಯಾತ್ಮಿಕ ಚಿಂತನೆಗೆ, ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಲಿಕ್ಕೋಸ್ಕರ ಸಂಕಲ್ಪವನ್ನು ಮಾಡುವಂಥ ದಿನ. ಮುಂದಿನ ದಿನಗಳಲ್ಲಿ ಬಾಲಕೃಷ್ಣ ಮಂದಿರದ ಮುಖಾಂತರ ಈ ಭಾಗದಲ್ಲಿ 10 ಹಲವು ಚಟುವಟಿಕೆಯನ್ನು ಮಾಡಬೇಕು. ಆ ಮೂಲಕ ನಮ್ಮ ಧರ್ಮದ ರಕ್ಷಣೆಯಾಗಬೇಕು, ಈ ಭಾಗದ ಸಮಾಜದ ರಕ್ಷಣೆಯಾಗಬೇಕು ಎನ್ನುವ ಸಂಕಲ್ಪವನ್ನು ತೊಡುವ ದಿನ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ಆ ಶೋಭಾಯಾತ್ರೆಯನ್ನು ಗಮನಿಸಿದಾಗ ಕೇಸರಿ ಸಮುದ್ರ ಕುಂಪಳ ಪ್ರದೇಶದಲ್ಲಿ ಇವತ್ತು ಭೋರ್ಗರೆದಿದೆ ಇದೆ ಎನ್ನುವ ಸಂದೇಶವನ್ನು ನೀವು ನಡೆಸಿದಂಥ ಶೋಭಾಯಾತ್ರೆ ಇವತ್ತು ಕೊಟ್ಟಿದೆ. ಪರಮ ಪೂಜ್ಯ ಸ್ವಾಮೀಜಿಯವರು ಧರ್ಮದ ಸಂದೇಶಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಹೆಚ್ಚೊತ್ತು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅನಿವಾರ್ಯವಾಗಿ ಉಪ್ಪಿನಂಗಡಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ಬಾಲಕೃಷ್ಣ ಕುಂಪಳದ ಮಂದಿರ ಈ ಕಾರ್ಯಕ್ರಮದ ಮುಂಚಿತವಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೆ. ಆದರೆ ಬಾಲಕೃಷ್ಣ ಮಂದಿರದ ಸಂಘಟನೆ, ಬಾಲಕೃಷ್ಣ ಮಂದಿರ ಈ ಭಾಗದಲ್ಲಿ ಮಾಡ್ತಿರುವಂತಹ ಸಾಮಾಜಿಕ ಚಟುವಟಿಕೆ, ನಿಸ್ವಾರ್ಥ ಮನೋಭಾವನೆಯ ಕಾರ್ಯಕರ್ತರ ಪ್ರೀತಿಗೆ ಬಲಿಬಿದ್ದು ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇನೆ. ಬಾಲಕೃಷ್ಣ ಮಂದಿರದ ಪ್ರತಿಯೊಂದು ಕಾರ್ಯ ಚಟುವಟಿಕೆಯ ಜೊತೆ ನಿತ್ಯ ನಿರಂತರ ನಿಮ್ಮ ಜೊತೆ ಇರ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು, ನಮ್ಮ ಪಾರ್ಟಿಯ ಅಧ್ಯಕ್ಷರು, ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು. ಅವರ ಶುಭ ಆರೈಕೆಯನ್ನು ಪಡೆದುಕೊಂಡು ಸ್ವಾಮೀಜಿ ಅವರ ಜೊತೆಯಲ್ಲಿ ಇದನ್ನು ಉದ್ಘಾಟನೆ ಮಾಡುವಂತಹ ಸೌಭಾಗ್ಯ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಕೊಟ್ಟಿದ್ದಾರೆ ಎನ್ನುವ
ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ದುಂಬದ ಕಾರ್ಯಕಚ್ಚಕ ಬೋಡದು ಸನ್ಮಾನ್ಯ ಜೋಕ್ಲೆನು ಪಾಡ್ನಂಚಿನ ಒಂದು ಸಂಸ್ಥೆ ಇತ್ತಂಡ ತೊಕ್ಕೊಟದ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಐತ ಮುಖೇನ ಇನಿ ಕಾನಕ ವರ್ಮುನದಿರ್ದಲ ಅಧಿಕ ಜೋಕ್ಲೆನು ಶೈಕ್ಷಣಿಕವಾದ ದತ್ತು ಸ್ವೀಕಾರ ಮಲ್ಪನ ಮೂಲಕ ಹಿಂದುಳಿದ ವರ್ಗದ ಜೋಕುಲ್ಲ ಯೋಜಿ ಶೈಕ್ಷಣಿಕವಾದ ಮಿತ್ತು ಬರ್ಪಡು ಪಂಚನ ಕನನ್ನು ಕಟ್ಟೊಂದು ಆ ಭಾಗಡು ತನ್ನ ಪಣವನ್ನು ಕೊರೊಂದು ಕೆಲಸ ಮಲ್ತೊಂದು ಬತ್ತನಾರು ಶ್ರೀಯುತ KT ಸುವರ್ಣೇರು ಸಂಸದರ ಅಂಚಿನ ರಾಜ್ಯಾಧ್ಯಕ್ಷರ ನಳಿನ್ ಕುಮಾರ್ ಕಟೀಲರ ಆತ್ಮೀಯರಾದ ಐತ ಮುಖೇನ ದಕ್ಷಿಣ ಕನ್ನಡ ಜಿಲ್ಲೆದ ಭಾಗದ ಅವೇತೋ ಕಾರ್ಯಕಜ್ಜಡ ತನ್ಕಲ ಸೇವೆ ಸಂಧಾನ ಮಲ್ತು ಬತ್ತ ನಚನ ಶ್ರೀಯುತ KT ಸುವರ್ಣೇರು ಇನಿ ಕಾನಕ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರಾದ ಹಿಂದುಳಿದ ಸಮಾಜಕ್ಕೆ ಬೋಡದ ತನ್ಕಲ್ನ ಬೆನ್ಪಟ್ಟಿಗೆಡು ಅರ್ನ ಸಹಕಾರಡು ಒಂಜಾತ್ ಅರ್ನ ಮಾರ್ಗದರ್ಶನಡು ಈ ಸಮಾಜನ ಕಟ್ಟು ನಂಚಿನ ಕೆಲಸ ಮತ್ತೊಂದು ಬತ್ತ ನಚನ ಸನ್ಮಾನ್ಯ KT ಸುವರ್ಣೇರು ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯರ ಆದುರ್ಲೇರು ಈ ಕಾರ್ಯಕ್ರಮದ ಮುಖ್ಯ ಭಿನ್ನರಾದ ನಮ್ಮೊಟ್ಟುಗುಲ್ಲೇರು ಅರ್ನ ನುಡಿ ಪಾತ್ರ ನಮ್ಮ ಮಾತೆರ್ಲ ಕೇನುಗ ಬಹುಶಃ ಈ ಬಾಗೋಡು ಇತ್ತೆ ಮಾತೆರ್ಲ ಪಂಡಲೆಕ್ಕಣಿ ಸುಮಾರು ವರ್ಷದಂಚಿ ನಿರಂತರ ಈ ಕುಂಪಲದ ಈ ಮಂದಿರದೊಟ್ಟಿಗೆ ಸಂಪರ್ಕ ಹೊಂದೊಂದಿತ್ತೆ ನಿರಂತರ ಈ ಬಾಗೋಡು ದಾಲ ಇಜ್ಜಂದನ ಒಂಜಿ ಈ ಬಾಗೋನು ಅವೊಂಜಿ ಹಿಂದೂ ಸಂಘಟನೆವಾದ ಆ ಸಂಘಟನೆದ ರೂಪ ಮಲ್ತನಂಚಿನ ಈ ಭಜನಾ ಮಂದಿರ ಬಣ್ಣೊಲಿ ಕೃಷ್ಣನ ಮಂದಿರದ ಪಣ್ಣೊಲಿ ನಿರಂತರ ಪ್ರತಿ ಒಂಜಿ ಕರ್ಸರ್ತಿ ವೀರೇಂದ್ರ ಹೆಗ್ಡೆರ್ ಬಣ್ಣಗಲ ಆ ಕಮಿಟಿದ ಗೌರವಾಧ್ಯಕ್ಷ ಅದು ಪ್ರತಿ ಒಂಜಿ ನೆಟ್ಲ ಯಾನು ಬತ್ತೊಂದು ನೆತ್ತೊಟ್ಟಿಗೆ ಸೇರೊಂದಿತ್ತು ನಾನು ತಿರಿಯೊಂದಿತ್ತನೆ ಇನಿ 25ನೇ ವರ್ಷದ ಈ ಒಂಜಿ ಕಾರ್ಯಕ್ರಮ ಬಾರಿ ಅಚ್ಚುಕಟ್ಟಾದ ಬಾರಿ ಪೊರ್ಲಾದ ಸ್ವಾಮೀಜಿನಕಲ್ನ ಆ ನೇತೃತ್ವಡು ಇನಿ ಎಡ್ಡೆ ರೀತಿಡ್ ಒಂಜಿ ಕಾರ್ಯಕ್ರಮ ಅವೊಂದುಂಡು ಇಂಚಿತ್ತಿನ ಈ ಭಜನಾ ಶ್ರೀಕೃಷ್ಣ ಮಂದಿರ ದುಂಬುಗು ನನಾತ್ ಬೊಳೆವಾಡು ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತೊಂದು ಬೈದಾರು ಇಂಚಿನ ನನ ದುಂಬುಗಲ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತೊಂದು ಬತ್ತದು ಎಡ್ಡೆ ಇಡೀ ರಾಜ್ಯಡೆ ನಿಗ್ಲೆಗ್ ಎಡ್ಡೆ ಪುದರ್ ಬರಡು ಎಡ್ಡೆ ಮಲ್ಪಡು ಆ ಶ್ರೀಕೃಷ್ಣ ದೇವೇರು ಮಾತೆಲ್ಲ ಆರೋಗ್ಯ ಭಾಗ್ಯ ನೆಮ್ಮದಿನ ಕೊರದು ಕೊರಡು ಪಡೆದ ದೇವರ ಪ್ರಾರ್ಥನೆ ಮಂದೊಂದು ಎನ್ನೋ ಒಂಜೆರಡು ಪಾತ್ರ ಜೈ ಹಿಂದ್ ಇರಲ್ಲ ಒಂಜಿ ಮಹಿಳಾ ಶಕ್ತಿದ ಕ್ರೋಢೀಕರಣ ಮೂಲಕನೇ ಒಂಜಿ ಬುಲೆ ಒಂದು ಬತ್ತಿನಿ ನೆಟ್ ಡಾಕ್ಟರ್ ಸುರೇಖಾ ಶೆಟ್ಟಿ ತನ್ನ ಮದಿಪನ್ನು ಕೊರಡು ಬಂದು ವಿನಂತಿ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಒಂತೆ ಪೊರ್ತುಡೆ ಸೇರುಲೆರಂಚಂದಿನ ಪೂಜ್ಯ ಸ್ವಾಮೀಜಿನ ಆಶೀರ್ವಚನಕ್ಕೆ ಬಡದ ಕಾತೊಂದು ಇತ್ತೆ ಡಾಕ್ಟರ್ ಸುರೇಖಾ ಶೆಟ್ಟಿ. ವಸುದೇವ ಸುತ ಕೃಷ್ಣೆ ನಮ್ಮ ಮಣ್ಣಿಡು ಜನ್ಮದ ತೊಂದು ನಮ್ಮ ಮಣ್ಣನ್ನು ಪಾವನ ಮಂತದು ನಮ್ಮ ಜನ್ಮನು ಪಾವನ ಮಲ್ಪೆರೆ ಕೃಷ್ಣೆ ಯುಗ ಯುಗೊಟ್ಟು ಬತ್ತದು ನಮ್ಮನ್ನು ಪಾವನ ಮಲ್ತೇರು ಅಂಚಿನ ಕೃಷ್ಣೆ ನಮಕ್ ಮೂಜಿ ಸತ್ಯಲೆನು ಕೊರ್ದು ಪೋಯೇರು ಆರು ವಸುದೇವ ಸುತ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಒಂಜಿ ಅಪ್ಪೆಗ್ ಒಂಜಿ ಖುಷಿ ಕೊರ್ಪುನ ವಿಷಯ ಪಂಡ ಅಲ್ಲ ಜೋಕುಲು ಅಕಲ್ ಎಡ್ಡಾದು ದುಂಬುಗು ಎಡ್ಡೆ ಜೋಕುಲಾದು ಅಕಲ್ನ ಪ್ರಾಯದ ಟೈಮಡ್ ಅಕಲೆಗ್ ಎಡ್ಡೆ ಒಂಜಿ ಬೆರಿಸಾಯದು ಉಂತುನ ಅವೇ ಒಂಜಿ ಅಪ್ಪ ಅಮ್ಮಗ್ ನಮ ಕೊರ್ಪುನ ಮಲ್ಲ ಗೌರವ ಅಂಚ ದೇವಕಿ ಬೆದ್ದ ದಿಪ್ಪೇರು ಅಂಡ ಕೃಷ್ಣನ ಮೋನೆ ತೂತುಜೇರು ಅರೆ ಕಂಸನ ಕೆರ್ನೆಟಲ್ಲ ಎನ್ನ ಮಗೆಯೇರೆಂದು ಅಪ್ಪೆ ದೇವಕಿಗೆ ಗೊತ್ತುಜಾಂಡು ಅಂಡ ಕೃಷ್ಣನ ಪ್ರತಿಯೊಂದು ವಿಷಯನ್ಲ ಕೇಂದ್ರ ತೆರಿಯೊಂದಿತ್ತಿನ ಅಪ್ಪೆ ದೇವಕಿ ಆರು ಯಶೋದೆನ ಮಟ್ಟೆಲ್ಡು ಬುಳೆಯರಂಡಲ್ಲ ಅರೆಗ್ ಕೃಷ್ಣೆ ಮಲ್ಲಾದ್ ಎನ್ನನು ಈ ಜೈಲಿಡ್ದು ಪಿದೈ ಕೊನೊಪ್ಪೆ ಪನ್ಪುನ ನಂಬಿಕೆ ಇತ್ತಂಡು ಅಂಚ ಕೃಷ್ಣೆ ಅಪ್ಪೆಗ್ ಪರಮಾನಂದನ ಕೊರಿಯೇರು ಕಂಸ ಚಾಣೂರ ಮರ್ದನಂ ಪಂಡ ಕಂಸನ್ಲ ಚಾಣೂರನ್ಲ ಕೃಷ್ಣ ದೇವರೇ ಕೆರಿಯರು ಅಂದು ಈ ಲೋಕಡು ಒವ್ವೇ ದುಷ್ಟ ಶಕ್ತಿಲಿ ಇತ್ತುಂಡ ಐನ್ ನಮ್ಮ ಸಂಹಾರ ಮನ್ಪುನ ಶಕ್ತಿ ನಮಕ್ ನಮ್ಮ ಪುಟ್ಟಿನ ಕಿಲಿಗೆ ಬೋಡು ಪನ್ಪುನೇನು ಕೃಷ್ಣೆ ನಮಕ್ ತೋಜಾದು ಕೊರಿಯರು ಅಂಚಾದು ನಮಕ್ ದುಷ್ಟ ಶಕ್ತಿಲ್ನ ನಾಶನ್ಲ ಕೃಷ್ಣೆ ನಮಕ್ ಪಂದು ಕೊರಿಯರು ಆರು ಕೃಷ್ಣ ದೇವರು ಜಗದ್ಗುರು ಆಯರು ಈ ಲೋಕಗೂ ನಮಕ್ ಒಂಜಿ ನಮ್ಮ ಈ ಭಾರತ ಮಣ್ಣಡು ಪುಟ್ಟುನೆಕ್ ನಮಕೊಂಜಿ ಪುದರ್ ಕೊನತು ಕೊರಿಯರು ಅಂಚಾದ ಕೃಷ್ಣೆ ನಮಕ್ ಭಗವದ್ಗೀತೆದ ಸಾರನು ಕೊರಿಯರು ಭಗವದ್ಗೀತೆ ಇತ್ತಿನ ನಮ್ಮ ಧರ್ಮದ ಒಂಜಿ ಧರ್ಮದ ಸಾರ ಅವು
ಅರ್ಜುನಗ್ ಆ ಯುದ್ಧ ಭೂಮಿಡ್ ಆರ್ ಬೋಧನೆ ಮಲ್ತೆರಂಡಲ್ಲ ನಮಕ್ ಇನಿಲ ಅವು ಶಾಶ್ವತವಾದ ಒರಿತಿಣಂದಾಂಡ ಅವು ನಮಕ್ ಕೃಷ್ಣ ದೇವೇರು ಕೋರ್ನ ಅಂಚಿನ ಮೂಜಿ ಸತ್ಯಲೇನು ನಮ್ಮ ಈ ಮಣ್ಣಿಗೆ ಕೋರ್ನ ಈ ಮಣ್ಣಿಡ್ ನಮ್ಮನ ಈ ಕುಂಪಲದ ಮಣ್ಣಿಡ್ ಐನು ನಮ್ಮೊಂದು ಬತ್ತಿನ ಕೃಷ್ಣ ದೇವೇರು ನಮಕ್ ಮಾತರೆಗಳ ಎಡ್ಡೆ ಬುದ್ಧಿನ ಕೊರಡು ಶಕ್ತಿನ ಕೊರಡು ಏಪಲ ದುಷ್ಟ ಶಕ್ತಿಯಲ್ಲ ಲಕ್ಕನಗ ಅವೇನು ಸಂಹಾರ ಮನ್ಪುನ ಶಕ್ತಿನ ಕೊರಡು ಶಿಷ್ಟ ಶಕ್ತಿಲೇನು ನಮ್ಮ ಅವೇನು ಒರಿಪಾವನ ನಮಕ್ ಬುದ್ಧಿನ ಕೊರಡಂದು ಪನೊಂದು ಈ ಮಣ್ಣಡು ಏನೀನಿ ಲೆತ್ತದು ನಿಖಿಲ್ ಈತ ಮಲ್ಲ ಮಾನಾದಿಗೆ ಕೊರಪು ನಂಚಿನ ಮಲ್ಲ ಜನ ಯಾನತ್ ಯಾನ್ಲ ಮುಡಿಪುಡು ಇಂಚನೆ ಎಂಕಿಲ್ಲ ಒಂಜಿ ಗೋವರ್ಧನೋತ್ಸವ ಅವು ಎಂಕಿಲ ನಿಮಿತ್ತ ಮಾತ್ರ ಆದಿಪ್ಪು ಕೃಷ್ಣೆ ಪ್ರತಿಯೊಂದು ವಿಷಯ ಪಂಡೇರು ಅರ್ಜುನೆ ಕೆರೆಯರ ಪೋನಾಗ ಪಂಡೇರು ಈ ಕೆರೊಂದಿಜ್ಜ ಅಂದು ನಿಮಿತ್ತ ಈ ನಿಮಿತ್ತ ಅಂದು ಅಂಚ ಎಂಕೆಲ್ಲ ಗೋವರ್ಧನೋತ್ಸವ ಮಲ್ತದು ಅವು ಆತೊಂಜಿ ಪೊರ್ಲುಡ ಆಪುಣ ಒಂದು ಎಂಕಿಲ್ಲ ಎನ್ನದಿಜ್ಜಾಂಡ್ ಅಂಡ ದಾನ್ನ ಕೃಷ್ಣನದ ಎಟ್ಟು ಎಂಕಿಲೆಗಿಲ ಐಟ್ ಒಂಜಿ ಪುದರ್ ಪಡೆಪುನ ಅವಕಾಶ ಕೊರ್ನ ಆ ಕೃಷ್ಣ ಪರಮಾತ್ಮಗೆ ಎಂಕಿಲ್ ವಂದನೆ ಮಲ್ತೊಂದು ಇನಿ ಸತೀಶಣ್ಣ ಭಾರಿ ಪ್ರೀತಿಡ್ ಎಂಕಿಲೇನು ಈ ಕಾರ್ಯಕ್ರಮಗೊಲ್ಲೆತ್ತಿದ್ದೇರು ಸತೀಶಣ್ಣ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಆಗು ಬೆಟ್ಟದಡಿ ಯಾರು ಏತ್ ತಗ್ಗು ಬಗ್ಗದ ನಡಪು ಇರಿಂದ ಎಂಕೆಲ ಗೊತ್ತುಜಿ ಯಾನ್ಲ ಎಂಕೆಲ ಬಲ್ಲಿ ಸಾಧಾರಣ ಆರ್ನಂಚ ಒಂಜಿ ತಗ್ಗದ ನಡಪುನ ಶಕ್ತಿ ಅಂಚಿನ ನಮ್ಮ ತೂದು ಕಲ್ಪೋಡು ಆರು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಆರೊಂಜಿ ಎಲ್ಲರನ್ನ ಮಾತಿರ್ನ ಒಟ್ಟಿಗೂ ಆರು ಏರಂದೇ ಗೊತ್ತಾ ಒಂದು ನಮಕೊಂಜಿ ಸಾಮಾನ್ಯ ಒಂಜಿ ವ್ಯಕ್ತಿಯಾದ ನಮ್ಮ ನಡುಟು ಕುಂಪಲೋತ್ಸವಡ ದಿಪ್ಪಡು ಎಂಕಲ ಗೋವರ್ಧನೋತ್ಸವಡ ದಿಪ್ಪು ಬೆಂದು ದಿಪ್ಪೇರು ಆರು ನಿಸ್ವಾರ್ಥ ಭಕ್ತಿಡ್ ಅರೇನು ಬೆಂತಿನ ಆ ಶಕ್ತಿಗೆ ಕೃಷ್ಣ ಅರೆಗೆ ಆಯುಷ್ಯ ಆರೋಗ್ಯ ಕೊರಡು ಮುಲ್ಪದ ಕುಂಪಲದ ಮಣ್ಣದ ಕೀರ್ತಿ ನನಾತ್ ಒರಿಯಡು ನಿಖಿಲ್ನ ಕೃಷ್ಣ ಮಂದಿರ ನನಾತ್ ಸೂರ್ಯ ಚಂದ್ರೇರಿತ್ತು ನೆಟ್ಟ ಬೆಳಗಡೆ ಪನೊಂದು ಏನ ನೀನು ಇಲ್ಲೆತ್ತನಕ್ಕೆ ನಿಕ್ಲೆಗೆ ಮಾಂತೆರೆಗಳ ವಂದನೆ ಮಲ್ತೊಂದು ಎನ್ನ ರಡ್ಡೆ ಪಾತರೇನು ಅಂತ ಒಂದು ಧನ್ಯವಾದ. ಇವತ್ತು 1997ರಲ್ಲಿ ಪ್ರಾರಂಭ ಆದಂಥ ಬಾಲಕೃಷ್ಣ ಮಂದಿರ ಇವತ್ತು 2022ಕ್ಕೆ 25 ವರ್ಷ, ಈ ಡಿಸೆಂಬರಲ್ಲಿ 25 ವರ್ಷ ಸಂಪೂರ್ಣ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಜತ ಸಂಭ್ರಮದ ಸಮಾರೋಪ ಮತ್ತು ಕುಂಪಲೋತ್ಸವ ಕಾರ್ಯಕ್ರಮ ಇವತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಚರಣೆ ಆಗುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು, ಈ ರಾಜ್ಯದ ಅತ್ಯಂತ ಸರಳ ಸಜ್ಜನಿಕೆಯ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಮೊನ್ನೆ ಹೊಳಪಲ್ಲಿ ನಡೆದಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಅಥವಾ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದ ಪಂಚಾಯತ್ ರಾಜ್ ಸದಸ್ಯರುಗಳಿಗೆ ಕ್ರೀಡಾಕೂಟ ಆಗೋದಿದ್ರೆ ಅದು ಕೋಟದಲ್ಲಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಮೊನ್ನೆ ಸುವರ್ಣ ಟಿವಿಯಲ್ಲಿ ಅದು ಇಡೀ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ, ಇಡೀ ದೇಶದಲ್ಲೇ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಆ ಒಂದು ಹೊಳಪು ಕಾರ್ಯಕ್ರಮವನ್ನು ಮೊನ್ನೆ ತೋರಿಸಿದರು. ಒಟ್ಟು ಸಮಾಜದ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಬಲ್ಲಂಥ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರೀತಿಯ ನಾಯಕರು ಮತ್ತು ಸಚಿವರು, ವಿಶೇಷವಾಗಿ ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ನಿಜವಾಗಿ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಕಾರಣಕರ್ತನೋ ಅಷ್ಟೇ ನನ್ನ ಅತ್ಯಂತ ಪ್ರೀತಿಯ ಮಾರ್ಗದರ್ಶಕರಾದ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇವತ್ತು ಅವರು ಕೂಡ ಪಾಪ ಸಿರ್ಸಿಯಲ್ಲಿದ್ದರು. ಸಿರ್ಸಿಯಿಂದ ಇಲ್ಲಿ ಬರಬೇಕಾ ಬೇಡವಾ ಮತ್ತು ನನಗೆ ಗೊತ್ತುಂಟು ಅವರಿಗೆ ಮೊನ್ನೆ ಸರ್ಜರಿ ಆದದ್ದು. ಅವರು ಮತ್ತೆ ಜರ್ನಿ ಮಾಡಿ ತೊಂದರೆ ಆಗೋದು ಬೇಡ ಅಂತ ಹೇಳಿ ಒಂದು ಸಲ ನಾನು ಹೇಳಿದ್ದೆ ಬೇಡ ಅಂತ, ನೀವು ಬರೋದು ಬೇಡ ಅಂತ. ಆದರೆ ಅವರ ಮನಸ್ಸು ಒಪ್ಪಲಿಲ್ಲ. ಈಗ ಸಿರ್ಸಿಯಿಂದ ಇಲ್ಲಿ ಬಂದಿದ್ದಾರೆ, 300 ಚಿಲ್ಲರೆ ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿಂದ ಮತ್ತೆ ಹುಬ್ಳಿಗೆ 700 ಕಿಲೋಮೀಟರ್ ಇಲ್ಲಿಂದ ವಾಪಸ್ ಹೋಗಬೇಕು. ನಿಜವಾಗಿ ಕುಂಪಲದ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಆದರೆ ನನಗೆ ಆತಂಕ ಆಗೋದು ಅವರ ಆರೋಗ್ಯ ಇಷ್ಟು ತೊಂದರೆ ಇದ್ದರೂ ಕೂಡ ನನ್ನ ಮನಸ್ಸಿಗೆ ನೋವಾಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಪಾಪ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಿ ಸರ್. ನಿಮ್ಮನ್ನು ಯಾವತ್ತೂ ನಮ್ಮ ಊರು ಮರೆಯಲಿಕ್ಕಿಲ್ಲ. ನೀವು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಯಾರು ಬೇರೆ ಇನ್ನೊಂದು ಮನಸ್ಸು,
ಇನ್ನೊಬ್ಬ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಮಾತ್ರ ಈ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೀರಿ. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಮಂದಿರಕ್ಕೆ ಅನುದಾನ ಸಹ ಕೊಟ್ಟಿದ್ದಾರೆ. ನಮ್ಮ ಊರಿನ ಬೇರೆ ಬೇರೆ ದೇವಸ್ಥಾನಗಳಿಗೆ ಕೂಡ ಅನುದಾನ ಕೊಟ್ಟಿದ್ದಾರೆ. ನಮ್ಮ ಊರಿನ ಬೇರೆ ಬೇರೆ ಸಾರ್ವಜನಿಕ ರಸ್ತೆಗಳಿಗೆ ಕೂಡ ಅನುದಾನ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ, ಇಡೀ ಉಳ್ಳಾಲದ ಈ ಭಾಗದ ಜನರ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಈ ಎಲ್ಲ ಇಲಾಖೆಯ ಸಚಿವ ಸ್ಥಾನದಲ್ಲಿ ನಡೆದಂತಹ ಎಲ್ಲ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಕೊಟ್ಟ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿರುವಂತಹ ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿಯವರು ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಅನನ್ಯ ಆರಾಧಕರು. ಜೊತೆಯಲ್ಲಿ ಬಾಲಕೃಷ್ಣ ಮಂದಿರದ ಒಂದು ಅಭಿಮಾನಪೂರ್ವಕವಾಗಿ ಪ್ರತಿ ಕಾರ್ಯಕ್ಕೂ ಕೂಡ ನಮ್ಮೊಟ್ಟಿಗೆ ಕೈ ನಮ್ಮೊಟ್ಟಿಗೆ ಸಹಕಾರ ನೀಡ್ತಾ ಬಂದಿರುವಂತಹ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿಯವರಿಗೆ ನಮ್ಮೆಲ್ಲರ ಅಭಿಮಾನದ ಸುಧರ್ಮ ಸಭೆಯಲ್ಲಿ ರಜತ ಮಹೋತ್ಸವದ ಕುಂಪಲೋತ್ಸವದಲ್ಲಿ ಗೌರವದ ಅಭಿಮಾನ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿಯವರಿಗೆ ನಮ್ಮ ಮಾತೆಲ್ಲ ಒಂಜಿ ಕೈ ತಾಟಿದ ಹೊರಟು ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿಗೆ. ಈ ಸಂಭ್ರಮದ ಸಭೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡೋದೇನೆಂದರೆ, ಒಂದು ಸಮಾಜವನ್ನು ಕಟ್ಟುವಾಗ ಸರ್ವರನ್ನೊಳಗೊಂಡಂಥ ಒಂದು ಸಮಾಜದ ನಿರ್ಮಾಣ ಆಗಬೇಕು ಮತ್ತು ಪ್ರತಿ ವ್ಯಕ್ತಿಯೂ ಕೂಡ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ಈ ರಾಷ್ಟ್ರ ನನ್ನ ಮಾತ್ರ ಸಮಾನ ಅನ್ನುವಂಥ ಭಾವನೆಯ ವ್ಯಕ್ತಿಗಳು, ಶಕ್ತಿಗಳು ಸಮಾಜದಲ್ಲಿ ಹುಟ್ಟಿ ಬರಬೇಕು ಅಂತ ಎಲ್ಲ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಅತ್ಯಂತ ಸಂಭ್ರಮ ಏನು ಅಂದರೆ, ಭಾಳ ವರ್ಷಗಳ ಕಾಲ ಈ ಭಾರತದ ದೇಶಕ್ಕೆ ತನ್ನದೇ ಆದಂಥ ಶಕ್ತಿ, ತನ್ನದೇ ಆದಂಥ ಸಾಮರ್ಥ್ಯಗಳಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಇಡೀ ಜಗತ್ತು ಭಾರತದ ಕಡೆ, ಭಾರತೀಯರ ಕಡೆ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿರುವುದನ್ನು ನೀವೆಲ್ಲ ಗಮನಿಸಿದ್ದೆವು. ಅನೇಕ ಸಾರಿ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಕೆಲಸಗಳನ್ನು ಮಾಡುವಾಗ ಈ ದೇಶ ಸಮೃದ್ಧ ಭಾರತವಾಗಬೇಕು, ಈ ದೇಶ ಶಕ್ತಿಶಾಲಿ ಭಾರತ ಆಗಬೇಕು, ಸ್ವಾಭಿಮಾನಿ ಭಾರತ ಆಗಬೇಕು, ಸಮರ್ಥ ಭಾರತ ಆಗಬೇಕು ಅನ್ನುವಂಥ ಕನಸುಗಳನ್ನು ಹೊತ್ತು ಕೆಲಸ ಮಾಡಿದಂಥ ನಮ್ಮ ಅನೇಕ ಹಿರಿಯರ ನಡುವೆ ಇವತ್ತು ಏನಾಗಿದೆ ಅಂದರೆ, ಅಂಥ ಕನಸುಗಳಿಗೆ, ಆಶಯಗಳಿಗೆ ಒಂದು ರೂಪ ಬಂದು ಇಡೀ ಜಗತ್ತು ಭಾರತವನ್ನು ಸಮರ್ಥ ಭಾರತ, ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿರೋದನ್ನು ನಮಗೆ ಕಣ್ಣೆದುರು ನೋಡಲಿಕ್ಕೆ ನಮ್ಮ ಜೀವನದಲ್ಲಿ ಅವಕಾಶ ಆಗಿದೆ ಅನ್ನೋದೇ ನಮಗಿರುವಂಥ ಸಂತೋಷ ಮತ್ತು ಸಮಾಧಾನ. ಮೊನ್ನೆ ಉಕ್ರೇನ್ ಮತ್ತು ರಷ್ಯಾಕ್ಕೆ ಯುದ್ಧ ಆಗುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಕರ್ನಾಟಕದ ಹೆಣ್ಣುಮಗಳೊಬ್ಬಳು ನನಗೆ ಫೋನ್ ಮಾಡಿ, ವಿದ್ಯಾರ್ಥಿನಿಯೊಬ್ಬಳು ಫೋನ್ ಮಾಡಿ ಹೇಳ್ತಾಳೆ, ನಾವು ಉಕ್ರೇನಿನ ಬಂಕರ್ನಲ್ಲಿದ್ದೇವೆ, ಬದುಕಿ ಬರುವ ಯಾವ ಆಸೆ ಕೂಡ ನಮಗಿಲ್ಲ, ನೀವೇನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾಳೆ. ಸ್ವಾಭಾವಿಕವಾಗಿ ನೀವೆಲ್ಲರೂ ಕೂಡ ನಮ್ಮ ಮಿತಿಯೊಳಗೆ ಇನ್ನೊಬ್ಬರಿಗೆ ಸಹಾಯಗಳನ್ನು ಮಾಡುವ ಶಕ್ತಿಯಾನುಸಾರ ಕೆಲಸಗಳನ್ನು ಮಾಡ್ತೇವೆ. ಒಂದಷ್ಟು ದಿವಸಗಳ ನಂತರ ಅವಳು ಭಾರತಕ್ಕೆ ಬರ್ತಾಳೆ. ಭಾರತಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ನನ್ನ ಮನೆಗೆ ಬರ್ತಾಳೆ. ಮನೆಗೆ ಬಂದು ಹೇಳ್ತಾಳೆ, ನಾನು ಜೀವಂತವಾಗಿ ಬಂದೆ ಅನ್ನುವಂಥ ಆಸೆಗೋಸ್ಕರ ನಾನು ಯಾರಿಗಾದರೂ ಧನ್ಯವಾದ ಹೇಳಬೇಕಾಗಿತ್ತಲ್ಲ, ಅದಕ್ಕೆ ನನ್ನ ತಾಯಿನ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ನಾನು ಏನಮ್ಮ ನಡೀತು ಅಂತ ಕೇಳಿದೆ. ಅವಳು ಹೇಳಿದ್ದನ್ನು ನೆನಪು ಮಾಡಿಕೊಂಡಾಗ ನಮಗಾಗಿರುವಂಥ ಸಂತೋಷ ಇಮ್ಮಡಿಯಾಗುತ್ತೆ. ಆಕೆ ಹೇಳ್ತಾಳೆ, ಆ ಉಕ್ರೇನ್ನ ಬಂಕರ್ನಲ್ಲಿ ಬದುಕಿ ಬರುವಂಥ ಸ್ಥಿತಿ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಬದುಕಿಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ, ಹೊರಗೆ ಹೋದವ್ರು ಒಳಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಬರುವಾಗ ಭಾರತ ದೇಶದಿಂದ ನಮಗೊಂದು ಸಂದೇಶ ಬಂತು. ಉಕ್ರೇನ್ನಲ್ಲಿರುವಂಥ 18,000 ಜನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳಿರ್ತಾರು, ಧೈರ್ಯವಾಗಿ ಬಂಕರ್ನಿಂದ ಹೊರಬನ್ನಿ. ನೀವು ಹೊರಗೆ ಬರ್ತಾ ಇರುವಾಗ ನಿಮಗೆ ನಾವು ಈಗಾಗಲೇ ಸರಬರಾಜು ಮಾಡಿರುವಂಥ ಭಾರತೀಯ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡ್ಕೊಂಡು ಹೊರಗೆ ಬನ್ನಿ, ಏನೂ ಆಗೋದಿಲ್ಲ ಅಂತ ಧೈರ್ಯದಿಂದ ಹೊರಬರಬೇಕು ನೀವು ಅಂತಾರೆ. ಆ ಹೆಣ್ಮಗಳು ಹೇಳ್ತಾಳೆ, ವೈದ್ಯಕೀಯ ವಿದ್ಯಾರ್ಥಿನಿ, ನಾವು ತಂಡವಾಗಿ ಭಾರತದ ತ್ರಿವರ್ಣ ಧ್ವಜನ ಹಿಡ್ಕೊಂಡು ಹೊರಗೆ ಬಂದೆವು.
ನಾವು ಹೊರಗೆ ಬಂದ ಸಂದರ್ಭದಲ್ಲಿ ಮನುಷ್ಯನ ನೋಡಿದಾಗ ಬಂದೂಕಿನ ಮನೆಯಲ್ಲೇ ಉತ್ತರ ಕೊಡ್ತಿರುವಂಥ ಉಕ್ರೇನ್ ಸೈನಿಕರು ಭಾರತದ ತ್ರಿವರ್ಣದೊಟ್ಟಿಗೆ ಭಾರತೀಯರು ಹೊರಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಬಂದೂಕನ್ನು ಕೆಳಗೆ ಮಾಡಿ ನಮಗೆ ದಾರಿಯನ್ನು ಬಿಟ್ಟುಕೊಟ್ರು ಅಂತ ಹೇಳ್ತಾಳೆ. ಮತ್ತೆ ಮುಂದುವರೆದವಳು ಹೇಳಿದ್ದು, ನಿಮಿಷ ನಿಮಿಷಕ್ಕೂ ಕೂಡ ಬಾಂಬನ್ನು ಸುಲಿಮರೆಗರಿತಾ ಇರುವಂಥ ರಷ್ಯಾ ಸೈನಿಕರು ಭಾರತದ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ನಾವೆಲ್ಲರೂ ಹೊರಗೆ ಬರ್ತಾ ಇದ್ದರೆ 6 ಗಂಟೆಗಳ ಕಾಲ ಬಾಂಬ್ ಹಾಕೋದನ್ನೇ ನಿಲ್ಲಿಸಿಬಿಟ್ರು ಅಂತ ಹೇಳ್ತಾಳೆ. ಒಂದು ಕಡೆ ರಷ್ಯಾ, ಒಂದು ಕಡೆ ಉಕ್ರೇನು, ಇವರಿಬ್ಬರೂ ಕೂಡ ಯಾರಿಗಾದರೂ ಗೌರವ ಕೊಡ್ತಾರೆ ಈ ಜಗತ್ತಿನಲ್ಲಿ ಅಂದರೆ ಅದು ಭಾರತೀಯರಿಗೆ ಮತ್ತು ಭಾರತದ ತ್ರಿವರ್ಣ ಧ್ವಜಕ್ಕೆ ಅನ್ನುವಂಥ ಭಾವನೆಗಳು ವ್ಯಕ್ತ ಆದಾಗ ಸಮರ್ಥ ಭಾರತ ಆಗಬೇಕು, ಶಕ್ತಿಶಾಲಿ ಭಾರತ ಆಗಬೇಕು, ಸ್ವಾಭಿಮಾನಿ ಭಾರತ ಆಗಬೇಕು ಅನ್ನುವಂಥ ನಮ್ಮ ಹಿರಿಯರ ಕನಸು ಸಂಪೂರ್ಣವಾಗಿ ನನಸಾಗುವಂಥ ಕಾಲಘಟ್ಟದಲ್ಲಿ ನಾವಿದ್ದಾಗ ಈ ದೇಶಕ್ಕೆ ನಾವೇನು ಕೊಡಬಲ್ಲೆವು, ಈ ಸಮಾಜಕ್ಕೆ ನಾವೇನು ಕೊಡಬಲ್ಲೆವು ಅನ್ನುವಂಥ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶಗಳು ನಮಗೆ. ವಿದ್ಯಾರ್ಥಿಯಾಗಿ ಈ ಭಾರತ ದೇಶಕ್ಕೆ ನನ್ನ ತಾಯಿ ನೆಲಕ್ಕೆ ನಾನು ಏನು ಕೊಡಬಲ್ಲೆ, ವೈದ್ಯನಾಗಿ ನಾನೇನು ಕೊಡಬಲ್ಲೆ, ಕೃಷಿಕನಾಗಿ ನಾನು ಏನು ಕೊಡಬಲ್ಲೆ, ರಾಜಕಾರಣಿಯಾಗಿ ನಾನೇನು ಕೊಡಬಲ್ಲೆ, ಸರ್ವಸಂಘ ಪರಿತ್ಯಾಗಗಳು ಮಾಡಿದ ಸನ್ಯಾಸಿಗಳೇನು ಕೊಡಬಲ್ಲರು ಅನ್ನುವಂಥ ಚರ್ಚೆಗಳು ನಮ್ಮ ಮುಂದೆ ಇರುವ ಸಂದರ್ಭ ಯೋಚನೆ ಮಾಡಿದರೆ ಇವತ್ತಿನ ಈ ಸುಧರ್ಮ ಸಭೆಯಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ನಮಗೆಲ್ಲ ಯೋಜನೆ ಬರುವುದು ಇಡೀ ಸಮಾಜ ಒಂದು ಶಕ್ತಿಶಾಲಿಯಾಗಿ ಬೆಳೆಯುವಂಥ ವಾತಾವರಣ ನಿರ್ಮಾಣ ಆಗಿ ಈ ದೇಶಕ್ಕೆ ಒಂದು ಗೌರವ ಬರಬೇಕಾದ್ರೆ ನಾವೆಲ್ಲರೂ ಸಮಾನತೆಗೋಸ್ಕರ ಬಡಿದಾಡುವಂಥ ಕಾಲಘಟ್ಟವನ್ನು ಮೀರಿ ನಾವೆಲ್ಲರೂ ನಾವೆಲ್ಲ ಬಂಧುಗಳು ಅನ್ನುವಂಥ ಭಾವನೆಗಳಿದೆ. ಈ ಸುಂದರವಾದಂಥ ಸಮಾಜ ಕಟ್ಟಲಿಕ್ಕೆ ನಮ್ಮಿಂದೇನು ಕೊಡುಗೆ ಕೊಡ್ಬೋದು ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ನಾನು ನನ್ನ ಇಲಾಖೆಯ ಸಭೆಗಳನ್ನು ಡಿಲ್ಲಿಯಲ್ಲಿ ಕರೀಬೇಕಾಗಿತ್ತು. ಡಿಲ್ಲಿಯಲ್ಲಿ ಕರೆದಾಗ ಸಿಕ್ಕಿರುವಂಥ ಅವಕಾಶವನ್ನು ಬಳಸಿಕೊಂಡು ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದೆ, ನನ್ನ ಅಧ್ಯಕ್ಷರಿಗೆ ಪ್ರಧಾನಿಯನ್ನು ಭೇಟಿಯಾಗಬೇಕು ಅಂತೇಳಿ. ಪ್ರಧಾನಿಯನ್ನು ಭೇಟಿಯಾಗುವಂಥ ಸಂದರ್ಭಗಳು ನನಗೆ ಸಿಕ್ತು. ನಾನು ಹೋದಾಗ ಭಾಳ ಪ್ರೀತಿಯಿಂದ ಅವರು ಗಮನಿಸಿದ್ದು, ಸಮಾಜದ ಕೊನೆಯ ಮನುಷ್ಯರ ಬದುಕಿನ ಬಗ್ಗೆ ನಾನು ಹೇಳಿರುವಂಥ ಮಾತುಗಳನ್ನು ಯೋಚಿಸಿದ್ದು ಮತ್ತು ಒಟ್ಟಾಗಿ ಒಂದಾಗಿ ಬದುಕುವಂಥ ಸಮಾಜಕ್ಕೆ ಪ್ರೇರಣೆ ಕೊಡುವಂಥ ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಅವರು ಯೋಚನೆ ಮಾಡಿದ್ದು ನನಗೆ ಅತ್ಯಂತ ಆಶ್ಚರ್ಯ ಮತ್ತು ನನ್ನ ಜೀವನದ ಅಪೂರ್ವ ಕ್ಷಣ ಅನ್ನುವಂಥ ಭಾವನೆಗಳು ಬರಲಿಕ್ಕೆ ಸಾಧ್ಯವಾಯಿತು. ಈ ಕರಾವಳಿ ಜಿಲ್ಲೆಯಲ್ಲಿ ಈ ಮತ್ಸ್ಯ ದೇವತೆ ಅಂತೇಳಿ ಮೀನುಗಾರರು ಪೂಜೆ ಮಾಡ್ತಾರೆ. ಅದರ ಮರದ ಕೆತ್ತನೆಯ ಪ್ರತಿಮೆಯನ್ನು ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಾರೆ, ಕುಮಟದಲ್ಲಿ. ಅಲ್ಲಿ ಉಸ್ತುವಾರಿ ಮಂತ್ರಿ ಆದ್ದರಿಂದ ನಾನು ಅದನ್ನು ತೆಗೆದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಕಡಲ ಕಿನಾರೆಯಲ್ಲಿರುವಂಥ ಸಾಮಾನ್ಯ ದುಡಿದುಣ್ಣುವಂಥ ಜನರು ಮತ್ಸ್ಯ ದೇವತೆಯನ್ನು ಪೂಜೆ ಮಾಡಿ ತಮ್ಮ ಆರಾಧ್ಯ ದೇವರಂತ ಯೋಚನೆ ಮಾಡ್ತಾರೆ, ಅದರ ನೆನಪಿನ ಕಾಣಿಕೆ ನಿಮಗೆ ಕೊಡ್ತಾ ಇದ್ದೇನೆ ಅಂಥೇಳಿ ಕರಾವಳಿಯ ಕನ್ನಡಿಗರ ಮತ್ತು ಕರ್ನಾಟಕದವರ ಪರವಾಗಿ ನಾನು ಕೊಟ್ಟಾಗ ಅವರು ಭಾಳ ಪ್ರೀತಿಯಿಂದ ಸ್ವೀಕೃತ ಮಾಡಿದ್ದು ನನಗೆ ಅತ್ಯಂತ ಸಂತೋಷ ಆಗಿತ್ತು. ಒಂದು ಸಮಾಜವನ್ನು ಒಟ್ಟಾಗಿ ಒಂದಾಗಿ ಕಟ್ಟುವಾಗ ನಾವೆಲ್ಲರೂ ಕೂಡ ಈ ಸಮಾಜದ ಒಂದು ಭಾಗವಾಗಿ ಕೆಲಸಗಳನ್ನು ಮಾಡಬೇಕು. ಪೂಜ್ಯ ಸ್ವಾಮೀಜಿಯವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ನಮಗೆ ಮಾರ್ಗದರ್ಶನ ಕೊಡಲಿ. ಸತೀಶ್ ಕುಂಪಾಲ್ರ ಬಗ್ಗೆ ನಾನೇನು ಹೇಳಬೇಕು ಅಂತ ಅನಿಸಿಲ್ಲ, ಯಾಕೆಂದರೆ ಸಿರ್ಸಿಯಲ್ಲಿದ್ದೆ. ರಾಜ್ಯಾಧ್ಯಕ್ಷರು ಫೋನ್ ಮಾಡಿದರು, ನಳಿನ್ ಕುಮಾರ್ ಅವರು. ಸತೀಶ್ ಕುಂಪಾಲ್ರವರು ಬಾಲಕೃಷ್ಣ ಮಂದಿರವನ್ನು ಭಾಳ ವರ್ಷಗಳಿಂದ ಮುನ್ನಡೆಸ್ತಾ ಬರ್ತಾ ಇದ್ದಾರೆ, ಅವರು ಮತ್ತು ಅವರ ತಂಡ. ನಾನು ಬೆಂಗಳೂರಿನಲ್ಲಿ ತುರ್ತಾಗಿ ಹೋಗಬೇಕಾದಂಥ ಅವಶ್ಯಕತೆಗಳಿದೆ. ಆ ಕಾರಣಕ್ಕೆ ನೀವು ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನ ಸಂದೇಶವನ್ನು ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿಂದ ನೇರವಾಗಿ ಸಿರ್ಸಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಸತೀಶ್ ಕುಂಪಾಲ್ರವರು ಮತ್ತು ಅವರ ತಂಡ ಈ ಬಾಲಕೃಷ್ಣ ಮಂದಿರದ ಮೂಲಕ ಸಮಾಜ ಕಟ್ಟುವಂಥ ಯೋಚನೆ ಮತ್ತು ಯೋಜನೆಗೆ ದೇವರು ಪೂರ್ಣ ಶಕ್ತಿ ಕೊಡಲಿ. ಸರ್ಕಾರದ ಭಾಗವಾಗಿ ಮಂತ್ರಿಯಾಗಿ ನಾವೆಲ್ಲರೂ ಅವರಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಅವಕಾಶಗಳಾಗಲಿ. ವೇದಿಕೆಯಲ್ಲಿರುವಂಥ ಪೂಜ್ಯ ಸ್ವಾಮೀಜಿಯವರು ಸಹಿತ ಎಲ್ಲ ಗಣ್ಯರು ಕೂಡ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಸಮಾಜ ಕಟ್ಟುವ ಧಾರ್ಮಿಕ ಕೇಂದ್ರಕ್ಕೆ ಒಟ್ಟಾಗಿ ಆಶೀರ್ವಾದ ಮಾಡುವಂಥ ಅವಕಾಶಗಳು ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಎಲ್ರಿಗೂ ಕೂಡ ಶುಭಕಾಮನೆಗಳನ್ನು ಸಲ್ಲಿಸಿ ನಾನು ಮಾತು ನಿಲ್ಲಿಸ್ತೇನೆ. ಧನ್ಯವಾದ, ನಮಸ್ಕಾರ. ಹಾಗೂ ನಮಗೆಲ್ಲರಿಗೂ ಪ್ರೇರಣೆ ನೀಡಿದಂಥ ಶಕ್ತಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಈ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಅವರ ಇಲಾಖಾ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯಿಂದ ತೆರಳ್ತಾ ಇದ್ದಾರೆ. ಪೂಜ್ಯ ಯತಿವರ್ಯರ್ ಅವರಿಗೆ ನತೋಸ್ಮಿಹಂ ತ್ವಾಕಿಲ ಹೇತು ಹೇತುಂ
ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತ ಏಷ ಲೋಕಃ ಜಯತ್ಯುಜುಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನವಧ್ಯಾತ್ಮ ಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಧನುರ್ಮಾಸದ ಕಾಲಘಟ್ಟ ಒಂದು. ಧನುರ್ಮಾಸದ ಕಾಲಘಟ್ಟಡುವಂತೆ ಚಳಿ ಹೆಚ್ಚ ಇಪ್ಪುಂಡು ಪನ್ಪುನ ಮಂಜಿ ಪ್ರಕೃತಿದ ಗುಣ ಇಪ್ಪುಂಡು. ಅಂಡ ಪುಣ್ಯಾಗ ಚಳಿ ಕಮ್ಮಿ ಆತನು, ಪನಿ ಚೂರು ಜಾಸ್ತಿ ಆತನು. ಕುಂಪಲೋತ್ಸವ ಪನ್ಪುನ ಒಂಜಿ ಪೆರ್ಮೆದ ಪುಗಾರ್ತಿದ ಪುದರಡು ಬಾಲಕೃಷ್ಣ ಮಂದಿರದ ರಜತ ಮಹೋತ್ಸವದ ಬೊಳ್ಳಿ ಪರ್ವ. ಈ ಬೊಳ್ಳಿ ಪರ್ಬನ್ ಸಮೃದ್ಧವಾದ ನಡಪಾವುಡು, ಊರನ್ನು ಒಗ್ಗಟ್ಟು ಮನ್ಪೋಡು, ಆ ಮೂಲಕವಾದ ಒಂಜಿ ಸತ್ ಸಂದೇಶನ ಸಮಾಜಕ್ಕೆ ಕೊರಡು ಪನ್ಪನ ದೃಷ್ಟಿಡು ಈ ಒಂಜಿ ಪರ್ಬನು ಅದ್ಧೂರಿಯಾದ ವೈಭವಯುತವಾದ ಬಹಳ ಪೊರ್ಲ ಕಂಟಡು ಬಾಲಕೃಷ್ಣ ಮಂದಿರದ ಮಂತ ಸದಸ್ಯರ್ನಕಲು ಸನ್ಮಾನ್ಯ ಸತೀಶ್ ಕುಂಪಲೇರ್ನ ಮುತಾಲಿಕೆಡು ಪೊರ್ಲು ಕೂಟುದು ಎಡ್ಡೆ ಮಂಚದೇರು ಪನ್ಪುನಿಕ್ ಇತ್ತೆ ನಮ್ಮನ ಕರ್ನಾಟಕ ಘನವೇತ ಸರ್ಕಾರದ ಸಮಾಜ ಕಲ್ಯಾಣ ಮಂತ್ರಾಲಯನ ಕೋಟ ಶ್ರೀನಿವಾಸ ಪೂಜಾರರ ಬತ್ತದ ಸಂದೇಶ ಕೊರ್ನೇ ಒಂಚು ಮಲ್ಲ ವಿಷಯ ಅಂದಿಯನ್ನು ನಮ್ಮ ದೇಗು ಒಂದು ಕೆಂಡ ಇಂದಿತ ಉದ್ದೇಶ ಒಂಜಿ ಸಮಾಜ ಕಟ್ಟೋಡು ನನ ಮಂಜಿ ಪಿರವರ ನಮನ ಧರ್ಮದ ಆ ತಿರ್ಲನ್ ತೆರೆಯೋಡು ಒಂದು ಇನ್ನಿತ ಅತೀ ಅವಶ್ಯಕತೆ. ನಮಕ್ ಕೆಲವೊಂಜಿ ವ್ಯವಸ್ಥೆಡು ಜಾತಿ ಕಟ್ಟಲು ಅಂತ ಇತ್ತಿನ ಹಿಡ್ದವರ ನಮ್ಮ ಒಂಜಿ ಸೂತ್ರದಾಡಿಟ್ಟು ಬರ್ಪುನು ಬಹಳ ಕಡಿಮೆ. ಅಂಡ ಶಾಸ್ತ್ರ ಬನ್ಪುನದಾದ ಒಂದು ಕೆಂಡ ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಈ ಧರ್ಮ ಪನ್ಪುನ ಒಂಜಿ ಸೂತ್ರದಾದ ಉಂಡು. ಐತ ಒಟ್ಟಿಗೆ ನಮ್ಮ ಬದುಕಿ ಅಡ ಆ ಬದುಕಿಗೆ ವಿಶೇಷವಾಯಿನ ಅರ್ಥ ಬರ್ಪುಂಡು ಪನ್ಪುನೇನ. ಎಕಡೆ ಡಾಕ್ಟರ್ ಸುರೇಖಾ ಶೆಟ್ಟರು ಬಹಳ ಪೊರ್ಲ ಕಂಟಡೈನ್ ಪಂಡೇರು. ಅದು ಮುಂದುವರಿದಿದ್ದು ಆಯಿತು ಒಂಜಿ ಶ್ಲೋಕ ಉಂಡು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಒಂದು ದ್ರೌಪದಿ ಅರ್ಥಾತ್ ಭಾರತೀ ದೇವಿ ತನಕ ಕಷ್ಟ ಬಂದಾಗ ತನ್ನ ಜೀವನದ ವ್ಯವಸ್ಥೆನೇ ಕಳೆದುಕೊಂಡು ನನ್ನ ಏರಿಯಂಕ ತಾದಿ ಪನ್ಪುನ ಸನ್ನಿವೇಶದ ಕಾಲಘಟ್ಟಡು ಕೃಷ್ಣನ್ ನೆನೆತದು ಒಂಜಿ ಕೈ ತನ್ನ ಮಾನದ ಮಿತ್ತುಂಡು, ನನ್ನ ಒಂಜಿ ಭಗವಂತನ ಸುಗಿಪದ ಮಿತ್ತ ಹೃದಯ ಉಂಡು, ಅರ್ಥಾತ್ ತನು ಉಂಡು. ಈ ಕೃಷ್ಣೆ ನನಲಯ ನಾನು ಪರೀಕ್ಷೆ ಮಲ್ಪುಯತ ಮನ್ಪುನ ಒಂಜಿ ಭಯ ಉಂಡು. ಈ ಭಯದ ಸನ್ನಿವೇಶ ನಿರ್ಮಾಣ ಅನಗ ಅಲ್ಲಿಗೆ ತೋಜಿನ ಮಾರ್ಗ ಒಂಜಿ ನನ್ನ ಗೋವಿಂದೆ ಬುಡ್ಡ ಬೇತೆ ಎರಡ್ದಿಲ್ಲ ಒಂದೇನು ನಿರ್ವಹಣೆ ಮನ್ಪರ ಸಾಧ್ಯ ಎಂದು ಎರಡು ಕೈಲ ಬುಡ್ಡಾಗ ಅಪಗ ಕೃಷ್ಣೆ ಅಕ್ಷಯಾಂಬರನ ಭಾರತೀ ದೇವಿಗೂ ಕೊರಿಯೇ ಪನ್ಪುನವು ನಮಕ್ ಮಹಾಭಾರತ ಕಾಲಘಟ್ಟದ ಅವತರಣಿಕೆಡು ತಿಕ್ಕುನ ವಿಷಯ. ಅಪಗಾಲ್ ಪನ್ಪಾಲ್ ಪ್ರಣತ ಕ್ಲೇಶನಾಶಾಯ ಎಂಚ ಪಂಡ ಪ್ರಣತಿ ಪನ್ಪುನ ಶಬ್ದಗಿಪ್ಪುನ ವರ್ಣನೆದಾದ ಒಂದು ಕೇಂಡ ಓಂಕಾರ ಸದೃಶವಾಯಿನ ಒಂಜಿ ರೂಪ. ಈ ಕೃಷ್ಣನಾಲ ಆವರಣನೀಯವಾದ ಗತಿಸಿದ ಅಲ್ಲಿ ಚಿಂತನೆ ಮಲ್ತಿನಿದಾದ ಒಂದು ಕೇಂಡ ಇಡೀ ವಿಶ್ವವ್ಯಾಪಕಿ ಸ್ವಾಮಿ, ಇಡೀ ಜಗತ್ತದ ಆಧಾರ ಎನ್ನ ಕೇವಲ ಬೆರಿಮುಲ್ಲತ್ತಿ ಎನ್ನ ಇಡೀ ಸರ್ವಸ್ವ ಈ ಬುಡ್ನ ನನಯೇರು ಕೃಷ್ಣ ಎಂಕ ಅಂದು ಗೋವಿಂದಾಯ ನಮೋ ನಮಃ ಅಂದು ವರ ಅಲ್ ಮನಸ್ಸಡ ಪಣ್ಣಗ ಆ ಭಾರತೀ ದೇವಿನ ಕಾಪಾಡಿನೇರ್ಕೆ ಅಂದ ಕೃಷ್ಣೆ ಕಾರಣ ಪನ್ಪೆ ಕೃಷ್ಣೆ. ಭಾರತಿ ಅರ್ಥಾತ್ ದ್ರೌಪದಿನ ಬಗ್ಗೆ ಉಲ್ಲೇಖ ಮಾಡ್ತದ ಕೃಷ್ಣೆ ಪನ್ಪುನಿ. ಒಂದು ದಾಲ ಎಲ್ಲೇ ಕೆಲಸ ಇಂದಿಕ್ ದಾಯಿ ಆತ್ ಚಿಂತೆ ಮಲ್ತಾ ಅಪಗ ದ್ರೌಪದಿ ಪನ್ಪಲ್ ಕೃಷ್ಣ
ಒಂದು ಎಲ್ಲಿಯ ಕೆಲಸನ ಒಂದೇದ ಬಗ್ಗೆ ದಾಯಿ ಚಿಂತೆ ಮಲ್ತಾ ಅಂದಕ್ಕೇನು ಮಾತ ತುಲಾ ಈ ಕವರವೇರ್ನ ತಂಡ ಉಂಡತ ಒಂದು ಸಾಮಾನ್ಯ ತಂಡ ಅತ್ತ ಕೃಷ್ಣ ಐದು ಉಪ್ಪುನಕಲ್ಲ ದಾಲ ಸಾಮಾನ್ಯರಿಂದ ಕರ್ತ ಪೂಜಿ ಅಂಡ ಅಕಲ ಮನಸ್ಥಿತಿ ಉಂಡತ ಕೃಷ್ಣ ಅವು ದಾಲ ಸರಿ ಇಜ್ಜಿ ಅಕಲ ಮನಸ್ಥಿತಿ ಎಂಚ ಉಂಡು ಕೇಂಡ ಕೊಂಪೆಡೆ ಉಪ್ಪೋಡು ಎಂಗ್ಲೆನ್ ದೊಂಕುದೇ ಬದುಕೋಡು ಅಂಚಿನೇ ಉಂಡು ಮಕ್ಕಳ ಮನಸ್ಥಿತಿ ಉದೇನು ಎದುರು ಸಾವುಡು ಎಂಚ ಅಪಗ ಕೃಷ್ಣೆ ಬನ್ಪೆ ತುಲ ದ್ರೌಪದಿ ಆನಿದ ದಿನ ಒಂಜಿ ಬಿರೆಲ್ಗೆ ಕಿನ್ಯ ಗಾಯ ಅಂಡ್ ಪಂದು ನಿನ್ನ ಜರತಾರಿ ಸೀರೆನೆ ಪರ್ತದಿ ಅನ್ನ ಬಿರೆಲ್ ಕಟ್ಟಿಯ ಅಪಗೆ ನಿಕ್ಕೊಂಚ ಪಾತೆರ ಕೊರತೆ ದಾದಾ ನಿಕ್ ವಾ ಸಂಕಟ ಬತ್ತುಂಡಲ್ಲ ಕೃಷ್ಣ ನಿನ್ನ ಒಟ್ಟಿಗೆ ಉಲ್ಲೆ ಭಯ ಮಲ್ಪಡ ಪಂದಾನಕ್ಕೆ ಆ ಕಾಲಡಿ ಅನ್ಪಂತೆ ಅವೆ ನೀ ನೆನಪು ಮಂತಾತ ಐಕೋಸ್ಕರ ಅನ್ಕೊರ್ನ ಉಡುಗೊರೆ ನಿಕ್ ಅಂದು ಪನ್ಪೆ ಕೃಷ್ಣೆ ನಮನ ಬದುಕದ ಸ್ಥಿತಿಲ ಒಂದುವೆ ಏಪ ನಮಕ್ ವಿಪರೀತ ಸಂಕಟ ಹಾಪುಂಡು ಏಪ ನಮಕ್ ವಿಪರೀತ ತೊಂದರೆಯಲ್ಲಿ ಬರ್ಪುಂಡು ಅಪಗ ನಮ್ಮ ಮನಸ್ಸಿಗೆ ಏರ್ ಬರ್ಪುನಿ ಕೆಂಡ ಭಗವಂತಿ ಆ ಸಂಕಟನ್ನು ಕಳೆಯರೆ ನಮಕ್ ಮಿತ್ರೆಯಾದ ನಮ್ಮಾಯೆ ಆದ ನಮ್ಮ ಇಲ್ಲದ ಬಂಧುವಾದ ಆಯ್ ನಮ್ಮನ ಒಟ್ಟಿಗೆ ಬತ್ತದ ಭಾಗಿಯಾಪೆ ಐಕೋಸ್ಕರನೇ ಕೃಷ್ಣ ಜನ್ಮಾಷ್ಟಮಿ ಪನ್ಪುನ ಆ ಒಂಜಿ ಪರ್ವ ಉಂಡು ತೂಲೆ ಅವೇನು ವಿಜೃಂಭಣೆಡು ಅತಿ ವೈಭವಯುತವಾದ ಕೃಷ್ಣಗೆ ಸಮರ್ಪಣೆ ಮಲ್ಪುವೇರು ನಮ್ಮ ಊರುಡು ಇತ್ತೆ ಜಾಸ್ತಿ ಆತನು ದುಮ್ಮು ಮಾತ ನಮ್ಮ ಊರುಡು ಕಮ್ಮಿ ಇತ್ತಂಡು ನಮ್ಮ ವೃಂದಾವನ ಮಥುರೆಗೆ ಮಾತ ಪೋಂಡ ಅವಳು ಇನಿಕ್ಕಲ ಮಡ್ಕಾಡು ಕೊಜಪು ಕೊರ್ಪೇರು ಆ ಮಡ್ಕಾಡು ಕೊರ್ಪುನ ಕೊಜಪುಗು ಬೆಲೆ ಏತಕೇಂಡ ₹2 ಆ ಮಡ್ಕದ ಕಾಸು ಕೊರ್ಜಿಡ್ ಅಕಲ್ದಲ್ಲ ಪೀರ ಕೇನ್ ಜೇರ್ ನಿಕಲ್ ಕಾಸು ಕೊರ್ಜಾರ ಅಂದೆಲ್ಲ ಕೇನು ಜೇರ್ ಆ ರೀತಿ ನಮ್ಮ ಕೊಜಪ್ ಕೊರ್ಪೇರ್ ಅನ್ನಗ ಕೃಷ್ಣಗೆ ಬಹಳ ಅತಿ ಪ್ರೀತಿ ಆಯ್ನ ಒಂಜಿ ಸುವಸ್ತು ಅವು ಆ ಕೊಜಪ್ಪು ಅಂಚಿತ್ತಿನ ಒಂಜಿ ಕೃಷ್ಣೆ ಮೂಲ ಒಂಜಿ ಬಾಲಕೃಷ್ಣೆ ಅದು ಬತ್ತೆ ಆ ಬಾಲಕೃಷ್ಣೆ ಇಡೀ ಕುಂಪಲನ್ನು ಉದ್ಧಾರ ಮಲ್ಪೇರೆ ಇಡೀ ಕುಂಪಲದ ಒಂಜಾತ ಸಂಘಟನೆಯನ್ನು ಐಕ್ಯಮತ್ಯಾಗ ಕೊಣರ್ತದು ಈ ಊರುಡು ಒಂಜಿ ಸಾಂಸ್ಕೃತಿಕ ವೈಭವ ಸಾಮಾಜಿಕ ಸ್ತರದ ವ್ಯವಸ್ಥೆ ಗಟ್ಟಿಯಾವಡು ಆ ಮೂಲಕವಾದ ಧಾರ್ಮಿಕ ಚಿಂತನೆಯಲ್ಲಿ ಪಡಿಮೂಡೋಡು ಪಂಡದು ಆ ಬಾಲಕೃಷ್ಣನವರು ಓರೊಟ್ಟು ಬತ್ತದು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವನ ಮಲ್ಪುನ ಮೂಲಕ ಒಂಜಾತ ಸಾಮಾಜಿಕ ಸ್ತರದ ಕರ್ತವ್ಯದಲ್ಲಿ ನಿರ್ವಹಣೆ ಮಲ್ಪೇರೆ ಬಾಲಕೃಷ್ಣ ಮಂದಿರ ಕಟಿಬದ್ಧವಾದ ಮುಂದುವರಿತದ್ದು ಬತ್ತು ನಡೆದ ಅವರ ಇನಿ ರಜತ ಮಹೋತ್ಸವದ ಈ ಶುಭ ಪರ್ವ ಬಹಳ ಪೊರ್ಲ ಕಂಟಿಡು ಮೂಡ್ದು ಬತ್ತಂಡು ಎಡ್ಡೆ ರೀತಿಡು ಅನಾವರಣ ಅಂಡು ಆ ಮೂಲಕವಾದ ಕೃಷ್ಣಗೆ ನಮಾವಿನ ಸಮರ್ಪಣೆ ಮಂತ ಧರ್ಮ ಪನ್ಪುನ ಆ ಒಂಜಿ ಕಟ್ಟುಪಾಡು ನಮನ ಜೀವನಗಿಪ್ಪುನ ಸೂತ್ರವು ಬಹಳ ಮಲ್ಲ ಆ ಮಲ್ಲವಾಯಿನ ಸೂತ್ರ ನಮ್ಮ ನಿರ್ವಹಣೆ ಮಲ್ಪೊಡು ಪನ್ಪುನ ಕಾರಣಗೆ ಇನಿ ದೇಶ ಬಹು ಸಂಪನ್ನವಾದ ಬುಳೆ ಒಂದುಂಡು ಇತಿಗಾನಗನೆ ಪಂಡೇರು ಉಕ್ರೇನ್ದ ವಿಷಯ ಅಂಡ ನಮ್ಮ ಅರ್ಥ ಮಲ್ಪೇರಿಗೆ ಉಪ್ಪುದು ಈತೆ ಸಮಾಜನ ಕಟ್ಟೇರೆ ಯಾ ದೇಶನ ಕಟ್ಟೇರೆ ಯಾನೋರಿ ಸೈನಿಕ ಆಪುನ ಅಥವಾ ಯಾನೋರು ಕೃಷಿಗೆ ಆಪುನ ಮಲ್ಲ ವಿಷಯತ್ತು ಅಂಡ ಈ ಕಾಲಘಟ್ಟದ ನಮ್ಮ ಉಲ್ಲತುಲೆ ನಮನ ಕರ್ತವ್ಯನ ಎಡ್ಡೆ ರೀತಿಡು ಸಮರ್ಪಣೆ ಮಲ್ಪುನ ಕರ್ತವ್ಯಗೆ ನಮ್ಮ ದುಮ್ಮು ಪೋಯಡ ಒಂದೇಟು ತಿಕ್ಕುನ ಒಂಜಿ ಸುಖ ಅವು ಬಹಳ ವಿಶೇಷವಾಯಿ ನಾವು ದೇಗಕ್ಕೆಂಡ ಸ್ವಾತಂತ್ರ್ಯ ಪೂರ್ವದ ನಮ್ಮ ಹಿರಿಯಾಕಲಿತ್ತೇರು ನಮ ಇತ್ತೀಜ ಸ್ವಾತಂತ್ರ್ಯ ನಂತರ ನಮ್ಮ ಹಿರಿಯಾಕಲಿತ್ತೇರು ನಮ ಇತ್ತೀಜ ಇತ್ತೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕಾಲಘಟ್ಟ ಈ ಕಾಲಘಟ್ಟದ ನಮ್ಮ ಉಲ್ಲ ಅಂಚಾದ ಸುಮಾರು 75 ವರ್ಷದ ಈ ಒಂಜಿ ಕಾಲಘಟ್ಟದ ಇದು ದೇವೇರ್ ನಮನು ಈ ಸ್ಥಾನಗೂ ಕೊಣತದ ದೀತೇರು ಆ ಒಂಜಿ ಪರ್ಬದ ಒಟ್ಟಿಗೆ ಈ ರಜತ ಮಹೋತ್ಸವ ಪರ್ಬ ಬಹಳ ಪೊರ್ಲ ಕಂಟಡು ಕುಂಪಲೋತ್ಸವ ಪನ್ಪುನ ಒಂಜಿ ಮಲ್ಲ ಪುದಾರಡು ಮೂಡ್ದು ಬೈದಂಡು ಈ ವ್ಯವಸ್ಥೆಗೆ ಕಾರಣಕರ್ತೆರ ಇನ್ನ ಮಾತ ಬಂದುಲೇನು ಎಡ್ಡೆ ಪುನ ಬಯಸೊಂದು ದಿಂಜ ಪಾತಿರ್ನ ಸಮಯ ಅಂದು ನಮ್ಮ ಎನ್ನುಜ ಗರುಡ ಪಂಚಮಿ ಉಂಡು ನನ್ನ ಬೇತೆ ಬೇತೆ ಸಾಂಸ್ಕೃತಿಕ ವೈಭವ ಉಂಡು ಅವೇನು ಮಾತ ಕನ್ನಡ ದಿಂಜಾವನ ಮೂಲಕ ಕುಂಪಲದ ಜನಕುಲು ನನಲ ಒಗ್ಗಟ್ಟಿಗೆ ಬರ್ಪುನ ಅಗತ್ಯ ಉಂಡು ಒಂದು ನಮಕ್ ತೋಜುಂಡು ಕೇವಲ ಒಂದು ನಮ್ಮ ಸಾಂಸ್ಕೃತಿಕ ವೈಭವ ತೂಪು ನಾವಡು ಅಥವಾ ನಮ್ಮ ಈತು ಜನ ಒಟ್ಟು ಸೇರಿದು ದಾದ ಮಲ್ಪುವ ಪನ್ಪುನ ಎನ್ನು ನಾವಡು ಅವೆಡ್ದೆಲ್ಲ ವಿಶೇಷವಾದ ದುಮ್ಮದ ದಿನ ಕ್ಲೇರ್ದು ನಮಡ್ದು ದಾದಾವಡು ಪನ್ಪುನೆತ್ತ ಬಗ್ಗೆ ಮಂಚೂರು ಚಿಂತನೆ ಮಲ್ಪುಗ ಸಂಸ್ಕಾರ ಬೊಕ್ಕ ಸಂಸ್ಕೃತಿ ಒಂದು ಎರಡು ನಮ್ಮ ಪಳೆಯುಳಿಕೆ ಆ ಸಂಸ್ಕಾರನ ಒರಿಪಾವಡು ಸಂಸ್ಕೃತಿನ ಬುಳೆಪಾವಡು ಈ ಒಟ್ಟು ಕಾರಣಗ ಈ ಕುಂಪಲೋತ್ಸವ ಕಾರಣ ಮಾಡು ಆ ಮೂಲಕವಾದ ಸದ್ಧರ್ಮ ಬುಳೆದ್ ಬರಡು ಅಂದು ಭಗವಂತನ ಪ್ರಾರ್ಥನೆ ಮಲ್ತೊಂದು ನನ್ನ ಮಾಣಿಲ ಸ್ವಾಮಿ ಲುಲ್ಲೇರು ಅಂಚಾದ ಪುರೇರೆಗಳ ಡೆಪ್ಪುನ ಬಯಸೊಂದು ವಿರಮಿ ಸಾವ ಬಲೋ ಭಾರತ್ ಮಾತಾ ಕಿ ಜೈ ನಿಕ್ಲೆಗವ್ರೆ ಚಳಿ ಬರ್ತದೆ ನಾನು
ಒಂಜಿ ಮೇಟ್ ಪನಿ ಬೂರುಂಡು ನನ್ನ ಸ್ವರ ಬೂರುಂಡು ಪನ್ಪುನ ದಾದಾನ್ಲ ಮನಸ್ಥಿತಿ ಇಪ್ಪು ತುಲೆ ವರ ನಮ ಈ ದೇಹನ ವರ ಕುಡ್ತು ಲಕ್ಕಾಯಡ ದುಮ್ಮದಕ್ಕಲು ಮಾತ ಭಜನೆ ಮಲ್ತಿದ್ದು ಮುಲ್ಲ ಭಜನೆ ಒಂದೇ ಪುಂಡು ಭಜನೆ ಮಲ್ತಿದ್ದು ಅಂಕಿ ಫಂಕ್ಚರ್ ಅರ್ಥಾತ್ ಬಾಡಿನ ಸ್ಟ್ರೈಟ್ ಮನ್ಪುವೇರು ಆರ್ಗ್ಯಾನಿಕ್ಸ್ ತನ್ನ ಅತಿಗೆ ರನ್ನಿಂಗ್ ಆಪುಂಡು ಬಾಡಿದು ನಮಗಿತ್ತೆ ದಾಲಜ್ಜು ಕುಲೊನ್ನವಲು ಕುಲವನ್ನು ತೂಪು ನಡೆಗೆ ತೂಪುನು ಇಲ್ಲದ ಮಾತ ವಿಷಯ ಎಲ್ಲ ಪಾತೇರ್ನು ಆ ಭಾಗ್ಯಕ್ಕನ ಮಗಳ ದಾದಾಯಲ್ ಕೇಶವಣ್ಣನ ಮಗೆ ದಾದಾಯನು ನೇನೆ ಪಾತೇರ್ನು ರಾಷ್ಟ್ರದ ಬಗ್ಗೆ ಒಂಚೂರು ಚಿಂತನೆ ಮಲ್ಪನ ಮೂಲಕ ಇಂಗ್ಲ ಇಲ್ಲಡ್ದು ಒಂಜಾತು ಕೊಡುಗೆಯನ್ನು ಕೊರ್ಪನ ಅವಶ್ಯಕತೆ ಉಂಡು ದೇಗ ಅಂದ್ಕೇಂಡ ಇನ್ನಿತ್ತ ವ್ಯವಸ್ಥೆಯಲ್ಲೂ ಗಟ್ಟಿ ಯಾವೊಂದುಂಡು ಎನ್ನುವ ಅಂಡಲ ಕೆಲವು ನಮ್ಮ ಸಂಸ್ಕೃತಿತ ವಿಷಯ ಬಂದಾಗ ಅವು ಲೂಸ್ ಆವೊಂದುಂಡು ನಮ್ಮದು ತತೋಂದು ಪೋವೊಂದುಂಡು ಇಲ್ಲದ ವ್ಯವಸ್ಥೆಯಲ್ಲಿ ಪೂರ ಒವ ಒಂಜಿ ಸಂಕಟಕ್ಕೆ ಸೀಮಿತ ಇಲ್ಲಕ ತೋಜುಂಡು ಅವೆಡ್ದು ಒಂಚೂರು ಪಿದೇ ಬತ್ತದು ನಮ್ಮ ಮಕ್ಕಳು ನಮ್ಮ ನೆರೆಕರಟಿಯರುಲ್ಲೇರು ನಮ್ಮ ಇಲ್ಲದ ಪರಿಸ್ಥಿತಿ ದಾದ ಉಂಡು ನಮ್ಮ ಜೋಕ್ಲೇಡ ನಮ್ಮ ಎಂಚ ಪಾತಿಯರ್ವ ನಮ್ಮನ ಜೋಕ್ಲು ನಮ್ಮ ಒಟ್ಟಿಗೆ ಉಲ್ಲೇರ ನಮ್ಮನ ಜೋಕ್ಲಿನ ಪ್ರೀತಿ ಮನ್ಪುವನ ನಮ್ಮನ ಜೋಕ್ಲುಡ ನಮ್ಮ ಸರಿಯಾದ ಪಾತಿಯರ್ವನ ಅತ್ತು ನಮ್ಮನ ಜೋಕ್ಲು ಬೇತೆಗಳ್ದ ಎರಡಂದಲ್ಲ ಪಾತಿರೊಂದು ನಮ್ಮ ಅಕಲ ಕಷ್ಟ ನಕಲ ಪನೊಂದುಲ್ಲೇರ ಅಥವಾ ನಮ್ಮ ಜೋಕ್ಲು ನಮ್ಮಡನೆ ಕಷ್ಟ ಪನೊಂದುಲ್ಲೇರ ಪನ್ಪುನೆತ್ತ ಬಗ್ಗೆ ಒಂಚೂರು ತಿಳುವಳಿಕೆ ನಮಕ ಉಪ್ಪುನ ಇನಿತ ಕಾಲದ ತುರ್ತು ಅಗತ್ಯ ಒಂದು ನಮನ ಒಟ್ಟಿಗೆ ಒಪ್ಪಾಡು ಎಂಗಳಿಗೆ ದಿನಕ್ಕೆ ಒಂಜಿ 10-16 ಕೇಸ್ ಬರ್ಪುಂಡು ಆ ಕೇಸನ್ನು ತೂನಾಗ ಆಶ್ಚರ್ಯ ಆಪುಂಡು ಬೊಕ್ಕ ಚಿಂತೆ ಆಪುಂಡು ಸಮಾಜ ಎಡ್ಡೆ ಉಂಡು ಆಂಡಲ್ ದೇಗಿಂಚಿನ ಸ್ಥಿತಿ ಬರ್ಪುಂಡು ಒಂದು ವರವರ ಎನ್ನುವ ಅಂಚಿತ್ತಿನ ಮಂಚಿ ಪ್ರೀತಿ ಬೊಕ್ಕ ಪ್ರೇಮ ಪನ್ಪುನ ಈ ಪ್ರಕರಣದ ಉಲೈಡು ನಮ್ಮ ಜೋಕುಲು ಕೈ ತತ್ತದು ಒಂದು ಲೇರ್ ಒಂದು ಆವಂದಿಲಕ ಉಪ್ಪಾಡು ಒಂದು ಕುಡವರ ಘೋಷಣೆ ಪಾಡೋಡು ಬೋಲೋ ಭಾರತ್ ಮಾತಾಕಿ ನಿಗಲ್ದ ಪೂರ ಮೊಬೈಲ್ ಉಂಡು ಕೈಟ್ ಬತ್ತೊಂದಾರು ನನ್ನ ಅವೆಲ್ಲ ತೀರ್ತು ಬುನ್ನ ಒಂಜಿ ಭಯ ಪುಡಾದ ಬೊಂಡ ಸುಮಾರು ಕಾಸ್ತ ಮೊಬೈಲ್ ಅವು ನನ್ನ ಇಪೇದ ಮಾತ ಯೋಚನೆ ಮಂತೊಂದು ಪಾತಿಯವ್ರನ್ನ ಕಾಲಗಟ್ಟ ನಮ್ಮ ತನಲ ಮರೆತದ್ದು ಪೋಪುಂಡು ನಮ್ಮ ಓಡೆ ಬೈದ ಅಂದಲ್ಲ ವರ ಗೊತ್ತಾಬುಜಿ ನಮಕ್ ವಾಸ್ಥಿತಿನ ಉಲ್ಲ ಅಂದಲ್ಲ ನಮಗೆ ಗೊತ್ತಾಬುಜಿ ಒಂದು ಮಾತ ಗೊತ್ತಾವಡ ಅಂದ ಕೃಷ್ಣ ಬಂದ್ಪೇತ ನಿನ್ನನ್ನು ಈ ಜಾಗೃತಿ ಮಂತೋನು ನಿನ್ನ ಉಲೈಡ್ ನನ್ನ ಕನಪುನಿ ಮಾತ್ರ ಅತ್ತ ಯಾನು ನಿನ್ನ ಉಲೈಡ್ ಉಲ್ಲೇ ಪಂಡದಿ ಎನ್ನೋನು ನಿನ್ನ ಸಂಕಟನ ಪೂರ ಎನ್ನ ಪಾದಕ ಪಾಡಿಯ ನಿನ್ನ ಬದುಕನ್ನು ಪೂರ ಎಂಕ ಕೊರಿಯ ಅಂಡ ಯಾನು ನಿನ್ನ ಉಲೈಡು ಉಲ್ಲೇ ಪನ್ಪುನೆ ನೆನೆಪುದಿಲ್ಲ ಕಡೆಮುಟ್ಟ ನಿಕ್ಕವ ಮನಸ್ಸುಡು ಇಪ್ಪಡೆ ಎಂದು ಕೃಷ್ಣೆ ಪನ್ಪೇತುಲೆ ಧರ್ಮರಾಯಗ ಪನ್ಪುನ ಮಂಜು ವಚನ ಅವು ಬಹಳ ಶ್ರೇಷ್ಠ ತುಲ ಧರ್ಮರಾಯ ಈತ ಮಲ್ಲ ಒಂಜಿ ಈ ಯುದ್ಧ ವ್ಯವಸ್ಥೆಯಡಿ ಈ ಒಂಜಿ ಧರ್ಮರಾಯ ಅದು ಎಂಚ ಮಿಗಿಲಾದು ತಿಕ್ಕಿಯ ಅಂದು ಪನ್ನಾಗ ಧರ್ಮಜೆ ಪನ್ಪೆ ಸ್ವಾಮಿ ನಿನ್ನ ಅನುಗ್ರಹನ್ ಅಪಗ ಕೃಷ್ಣೆ ಪನ್ಪೆ ತುಲ ಈ ಧರ್ಮ ಬುಡ್ಜಾತ ಅವು ನಿನ್ನ ಗುಟ್ಟು ಒಂದು ಪನ್ಪೆ ಅಂಚಾದ ನಮ್ಮ ತನನು ಒರಿಪಾವಡು ನಮ್ಮ ಸಂಸ್ಕೃತಿನೂ ಒರಿಪಾವಡು ನಮ್ಮ ಇಲ್ಲದ ನಮ್ಮ ಜೋಕ್ಲೆ ನಮನೆ ಒರಿಪಾವಡು ಈ ಒಂಜಿ ಕರ್ತವ್ಯಡು ನಮ್ಮ ಮುಂಚೂಣಿಡು ಉಪ್ಪುಗ ಅಂದ ಪನ್ನೊಂದು ಎರಡು ಕೈಲ ದೆರ್ತದ ವರ ಘೋಷಣೆ ಪಾಡ್ಗ ಬಲೋ ಭಾರತ್ ಮಾತಾಕಿ ಒಂದೇ 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 ಈ ಮಣ್ಣಡು ಅನಾವರಣ ಮಂತೊಂದು ಆ ಮೂಲಕ ಪೂಜ್ಯ ಕೊಲ್ಯ ಶ್ರೀಗಳನ್ನ ಅಮೃತ ಹಸ್ತಡು ಶಿಲಾನ್ಯಾಸ ಮಂತೊಂದು ಭಜನಾ ಮಂದಿರನ ಕಟ್ಟೊಂದು ಭಜನೆಡು ಜಾತಿ ಸಂಘರ್ಷನ ಬುಡ್ದು ನೀತಿನ ಪತೊಂದು ನೀತಿದೊಟ್ಟಿಗೆ ಸುದೃಢವಾಯಿನಂಚಿನ ಹಿಂದೂ ಸಮಾಜದ ಕ್ಷಾತ್ರ ತೇಜಸ್ಸನ್ನು ಇನಿ 25ನೇ ವರ್ಷದ ಈ ಕಾರ್ಯಕ್ರಮಡು ನಮ್ಮ ದೇಶದ ಇತಿಹಾಸಡು ರಜಪೂತ ರಾಜ್ಯರು ಎಂಚ ಪೇಟೆಯನ್ನು ಪಾಡೊಂದು ಅಲ್ಪ ಧರ್ಮ ಸಂರಕ್ಷಣೆ ಮನ್ಪುನಂಚಿನ ಒಂಜಿ ಇತಿಹಾಸ ಇತ್ತಿನಂಚಿನ ಕಾಲಸ್ಥಿತಿಡು ಗಜನಿ ಪನ್ಪುನಂಚಿನ ಮತಾಂತ ಸೋಮನಾಥ ದೇವಸ್ಥಾನನ 17 ಸರ್ತಿ ಲೂಟಿ ಮನ್ಪುನ ಸಂದರ್ಭಡು ಆ ಭಿನ್ನಾಭಿಪ್ರಾಯಲು ಮತೀಯವಾದೋಲು ಬೊಕ್ಕ ನಮ್ಮ ರಜಪೂತ ರಾಜ್ಯರ್ನುಲೇ ಸಂಘರ್ಷ ಕರ್ಪುನ ಕೆಲಸದೊಟ್ಟಿಗೆ ಪುಡಪುನ ಕೆಲಸ ಮಂತೆ ಇನಿ ಈ ಮೆರವಣಿಗೆ ಬಂದಾಗ ಎಂಕ್ ನಮ್ಮ ಪಿರಾವುದ ಚಾರಿತ್ರೆ ನೆನಪು ಬತ್ತುಂಡ ರಡ್ನೆ ಯಾನು ಉಡುಪಿಡ್ದು ಬಂದಾಗ ಒಂಜಿ ಮೊಬೈಲ್ಡ್ ಇನ್ನಿತ ಭಾಷಣದ ಒಂಜಿ ಲೈವ್ ಪ್ರಚಾರ ಹೊಂದಿತ್ತಣ್ಣ ಐಟ್ ನಮ್ಮ ದೇಶದ ಸನಾತನವಾಯಿನಂಚಿನ ಹಿಂದೂ ಧರ್ಮ ಕೋಮುವಾದ ಪನ್ಪುನಂಚಿನ ಅನಾವರಣ ರಡ್ನೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಡು ಸ್ವಾತಂತ್ರ್ಯ ಕೊರ್ರೆ ಒಂಜೇ
ಪಕ್ಷ ಇಟ್ಟು ಬೆಂದಿತ್ತಣ ಪನ್ಪುನೇನು ಒಂಜಿ ಭಾಗ ಐತೆ ಎಡೆಟ್ ಮೂಜನೇ ಭಾಗ ಈ ದೇಶದ ಪ್ರತಿ ಒಂಜಿ ಸ್ವಾತಂತ್ರ್ಯ ಹೋರಾಟಡು ಮಾಚೇತನಲು ಇತ್ತಡು ಪನ್ಪುನೆಲ್ಲ ಒಂಜಿ ಮಹಾನ್ ಆತ್ಮ ಪನ್ಪುನ ರೀತಿಯ ಮಹಾತ್ಮೆರನ್ನು ಉಲ್ಲೇಖ ಮಂತೇರು ಭಾರಿ ಆಶ್ಚರ್ಯ. ನಮ್ಮ ದೇಶದ ಇತಿಹಾಸದ ಪರಂಪರೆಯನ್ನು ದೆತ್ತುಂಡ ಹಿಮಾಲಯಡ್ ಇನಿಕ್ಲ ಆನಿರ್ ದಿನಿಮುಟ್ಟ ಎತೋ ಜನ ಹಿಮಾಲಯಡ್ ತಪಸ್ವಿಲು ಇನಿಲ ನಮ್ಮ ದೇಶದ ಅಸ್ತಿತ್ವವನ್ನು ಒರಿಪುನಂಚಿನ ತಪಸ್ಸು ಮಂತೇರಣ ನಮ್ಮ ದೇಶದ ಬಾರ್ಡರ್ ಪುರಾ ಭಾಗಡ್ಲ ನಮ್ಮ ಯೋಧರು ಪ್ರಬಲವಾದಿತ್ತದು ಈ ದೇಶವನ್ನು ಸಂರಕ್ಷಣೆ ಮಂತೊಂದಿತ್ತೇರಣ ಒಂಜಿ ಭಾಗಡು ಈ ದೇಶದ ಅಸ್ತಿತ್ವದ ಇಡೀ ಜಗತ್ತೇ ಕೊಂಡಾಡದು ಒಂಜಿ ನಾಯಕ ಸ್ಥಾನಗೂ ಇತಿಹಾಸದ ಪುಟಟು ಚರಿತ್ರೆ ಕೊರ್ನಂಚಿನ ಈ ದೇಶದ ಬದ್ಧತೆಯನ್ನು ಒರಿಪುನಂಚಿನ ಪ್ರಯತ್ನದೊಟ್ಟಿಗೆ ವಿಶ್ವಗೆ ಒಂಜಿ ಸಂದೇಶ ಕೊರ್ಪುನಂಚಿನ ಕ್ಷಾತ್ರ ತೇಜಸ್ಸು ಇನಿ ಒಂಜಿ ಕಡೆಟು ಉದ್ದೀಪನಾತನಂದಿತ್ತಂಡ ಈ ದೇಶದ ಅಸ್ತಿತ್ವದಾದಂದು ನಮ್ಮ ಯೋಚನೆ ಮಾಡ್ಕೊಡ ಇನ್ನ ಪರಿಸ್ಥಿತಿ ಇಡಲ್ಲ. ಬೇತೆ ಬೇತೆ ಆಯಾಮಡು ಇನಿ ನಮ್ಮ ಬೇತೆ ಬೇತೆ ವ್ಯವಸ್ಥೆಲು ಇನಿ ಅದಗೆಟ ಒಂದುಂಟು. ನಮ್ಮ ತುಳುನಾಡಿದ ಮಣ್ಣು ನಮ್ಮ ಪಾರಂಪರಿಕವಾದ ನಮ್ಮ ಸಂಪ್ರದಾಯಬದ್ಧವಾದ ನಮ್ಮ ಆಚರಣೆಲು ಆಚೆಲು ನುಡಿಕಟ್ಟುಲು ಧರ್ಮನೇಮಲು ಅಂಚನೆ ನಾಗಮಂಡಲಲು ದೇವತಾ ಆರಾಧನೆಲು ಭಾರಿ ಪೊರ್ಲುಡು ಇತಿಹಾಸಡು ನಡ್ತೊಂದೇ ಬತ್ತುಂಡು. ಕರಿನ 1984 ಬಕ್ಕ ಇತಿಹಾಸಡು ಭಾರಿಯಾತ ಬ್ರಹ್ಮ ಕಲಶಲು ಧರ್ಮ ಕಾರ್ಯಲು ನಡ್ತೊಂದೇ ಬತ್ತುಂಡ ಒಂಜಿ ಕಡೆಟ್ ಈ ದೇಶನು ಪುಡಪಡು ಈ ದೇಶದ ಅಸ್ತಿತ್ವನು ನಾಶ ಮನ್ಪಡು ಪನ್ಪುನಂಜಿನ ಒಂಜಿ ಪ್ರಯತ್ನ ದೇಶದ ಮೂಲೆ ಮೂಲೆ ಹಿಡ್ದು ವ್ಯಾಪಿಸೊಂದಿಪ್ಪುನ ಈ ಕಾಲ ಸ್ಥಿತಿಡು ನಮ್ಮ ಇಲ್ಲದೆ ತಿಂತದು ನಮ್ಮ ಇಲ್ಲದೇ ತಿಂದದು ನಮ್ಮ ಇಲ್ಲದೆ ಪೂರ ಪತೆ ಉಂಡು ನಮ್ಮ ಇಲ್ಲದೇ ಸೊತ್ತಿನ ಉಪಯೋಗ ಮಂತದು ಈ ದೇಶಕ್ಕೆ ಹಿಂಸೆ ಮನ್ಪುನಂಜಿನ ಪ್ರವೃತ್ತಿದೊಟ್ಟಿಗೆ ಮುರಣಿದ ದಿನಟ್ ಎಡೆಡ್ಡೆ ದೇವಸ್ಥಾನದ ಮಿತ್ತೆ ಪ್ರಾರ ಮನ್ಪುನಂಜಿನ ಪರಿಸ್ಥಿತಿ ನಿರ್ಮಾಣ ಆಂಡ ತುಳುನಾಡದ ಮಣ್ಣದ ಚರಿತ್ರೆ ಬಕ ಇತಿಹಾಸಡು ಮುಕ್ತ ಮಹಾತ್ಮೆಗೆ ಏತು ಪ್ರಭಾವ ಉಂಡು ಇನಿ ಇಡೀ ವಿಶ್ವದ ಶಕ್ತಿ ಇನಿ ತೇಜಸ್ಸಾದ ಉಂತದೊಂದು ನಿತ್ತಣ ನಮ್ಮ ತುಳುನಾಡದ ಪರಶುರಾಮ ಸೃಷ್ಟಿದ ಈ ಮಣ್ಣದ ಮಹಾತ್ಮೆಲು ನೆನಪುದೋಡು ನಮ್ಮ ಅಂಚಾದ ಪುನಗ ನಮ್ಮ ಜಾತಿದ ಸಂಘರ್ಷನ ಮನ್ಪುನೆರ್ದು ನೀತಿ ಪಟ್ಟೊಂದು ಬದುಕು ಕಟ್ಟು ನಂಚಿನ ಅವಶ್ಯಕತೆ ಭಾರಿಯಾತ ಅಗತ್ಯತೆ ಉಂಡು. ನಮ್ಮ ಪರಿಸ್ಥಿತಿ ಪರಿಸರಡಿನಿ ಏರೇ ಎಡ್ಡೆ ಕೆಲಸ ಮನ್ಪಡು ಎಡ್ಡೆ ಮನಸ್ಸಿಡು ಮನ್ಪುಯರು ಎಡ್ಡೆ ಭಾವನೆಡು ಮನ್ಪುಯರು ಎಡ್ಡೆ ಪ್ರೀತಿಡು ಮನ್ಪುನಾಗ ನಮ್ಮದಾಪುನಂಚಿನ ಸಹಕಾರ ಕೊರ್ಪುನಂಚಿನ ಮನೋಭಾವನ ನಮ್ಮ ಉದ್ದೀಪನ ಮನ್ಪೋಡು ರಡ್ನೆ ನಮಕ್ ಮನಸ್ಸಿಜ್ಜ ನಮ್ಮ ತಟಸ್ಥ ಕೊಲ್ಲೋದು ನಮ್ಮ ಎಡ್ಡೆ ಮನಸ್ಸುಡು ಅವಿನ ತೂದು ಐತ ಆದರ್ಶನ ನಮ್ಮ ಜೀವನಡು ನಮ್ಮ ಬದುಕಡು ನಮ್ಮ ಜೋಕುಲಿನ ಪೀಳಿಗೆಗೂ ಕೊರ್ಪುನಂಚಿನ ಪ್ರಯತ್ನ ಮನ್ಪುನ ಕೆಲಸ ಭಾರಿಯಾತ ಅವಶ್ಯಕತೆ ಉಂಡು. ಇನಿ ಕುಂಪಲದ ಈ ಮಣ್ಣಡು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಅತಿಯಾಯಿನಂಚಿನ ಕಡೆತ ಸಂಸ್ಕಾರಾಪುನಂಚಿನ ಸ್ಮಶಾನ ರುದ್ರಭೂಮಿನ ನಿರ್ಮಾಣ ಮನ್ಪುನವುಲ್ಲ ಮೂಲ ಭಾರಿಯಾತ ಹೋರಾಟ ದುಮ್ಮು ನಡತದಂಡು ಸಂಘರ್ಷ ನಡತದಂಡು ಆಂಡ ನನತೆ ದಿನಟು ಐಕ್ಲ ಉತ್ತರ ಕೊರ್ಪುನಂಚಿನ ಮಣ್ಣದ ಶಕ್ತಿ ಬಹುಶಃ ಬಾಲಕೃಷ್ಣನ ಮಂದಿರದ ಈ ಒಂಜಿ ಧೀಮಂತಿಕದ ಧೀಶಕ್ತಿ ಇನಿ ಈ ಪ್ರಭಾವನು ಈ ಬಾಗಡು ಹೆಚ್ಚಾವೊಂದುಂಡು. ನಮ್ಮ ಯೋಚನೆ ಮನ್ಪೋಡು ಅದಕ್ಕೋಸ್ಕರ ಏನು ಪನ್ಪುನಿ ನಮ್ಮ ಪೂಜ್ಯರು ರಾಜಶೇಖರಾನಂದ ಸ್ವಾಮೀಜಿಲೇರು ಇನಿ ಇಡೀ ಸುದೃಢವಾಯಿನಂಚಿನ ಹಿಂದೂ ಸಮಾಜಡು ಮತಾಂತರ ಬಕ ಡ್ರಗ್ಸ್ ಮಾಫಿಯಾದ ಜಾಲ ಇನಿ ನಮಗೆ ಗೊತ್ತಿದ್ದಂತೆ ಕೆಲಸ ಮಂತೊಂದುಂಡು. ಈ ಪ್ರದೇಶ ಮಾತ್ರದ ಬೆತೆ ಬೆತೆ ಭಾಗಡು ನಮ್ಮ ಭಾರಿ ಎಚ್ಚರ ವಹಿಸುವಂಚಿನ ಅವಶ್ಯಕತೆ ಉಂಟು. ನಮ್ಮ ಒಗ್ಗಟ್ಟದ ಕೊರತೆ ಕಡಿಮೆ ಅಂಡ ನಮ್ಮ ಈ ಜಾತಿದ ಸಂಘರ್ಷನ ನಮ್ಮ ಬೆತೆ ಬೆತೆ ಆಯಾಮಡು ನಮ್ಮ ಪ್ರದರ್ಶನ ಮನ್ಪರೆ ಪೋಂಡ ರಾಜಕೀಯ ವ್ಯವಸ್ಥೆ ಇಡ್ಲ ನಮ್ಮ ಇಲ್ಲದ ಮುಟ್ಟ ಏರು ಬತ್ತದ ಕುಲ್ಲಿಯರ್ನಲ್ಲ ನಮಗೆ ಗೊತ್ತಾಮಂದು ಕಾಶ್ಮೀರ ಬಾಯಿನಂಚಿನ ಪಂಡಿತರನ ಪರಿಸ್ಥಿತಿ ನಮ್ಮ ದೇಶಗಳ ಈ ಮಣ್ಣಿಡ್ಲಾಯರ ಸಾಧ್ಯತೆ ಉಂಟು. ಐಕ್ಯಬಾಡದು ನಮ್ಮ ಎಚ್ಚರ ವಹಿಸಿನ ಭಾರಿ ಅಗತ್ಯತೆ ಉಂಟು. ಆ ಪಿರೌಡು ಇನ್ನು ಡ್ರಗ್ಸ್ ಮಾಫಿಯಾ ಬೊಕ್ಕ ಮತಾಂತರದ ಜಾಲಡು ಪರಮ ಪೂಜ್ಯ ಸ್ವಾಮೀಜಿ ನಕುಲು ಐಟಲ ವಿಶೇಷವಾದ ರಾಜಶೇಖರಾನಂದ ಸ್ವಾಮೀಜಿಲು ಎಂಕುಲು ಪೂರ ಐತ ಪಿರೌಡು ಎಂಕುಲು ಎಂಚಿನ ಪ್ರಯತ್ನ ಮಂತೊಂದುಲ್ಲ. ಈ ಹಿಂದೂ ಸಮಾಜಡು ನಮ್ಮ ಒಗ್ಗಟ್ಟದ ಅವಶ್ಯಕತೆ ಉಂಡು. ನಮ್ಮ ಸಂಘಟನೆ ಉಪ್ಪಡು ಈ ಪ್ರದೇಶಡು ಅವೇ ಸಂಘಟನೆ ಉಪ್ಪಡು ನಮ್ಮ ಪೂರ ಒಂಜೇ ಪನ್ಪುನ ಭಾವನೆಡು ಒಂಜಿ ಸಂಘಟನೆ ಅವಿನಾಭಾವ ಸಂಬಂಧನು ಒರ್ಪುನಂಚಿನ ಕೆಲಸ ಒಂಜಿ ಆದರ್ಶವಾಯಿನಂಚಿನ ಕೆಲಸ ಬಹುಶಃ ಈ ಬಾಲಕೃಷ್ಣ ಮಂದಿರದ ಕುಂಪಲದ ಈ ಪರಿಸರಡು ಒಂಜಿ ಮಲ್ಲ
ಕ್ಷಾತ್ರ ತೇಜಸ್ಸು ಇನಿ ಬೆಳಗೊಂದುಂಡು. ವಿಶೇಷವಾದ ಸತೀಶ್ ಕುಂಪಲ ಬಕಾಕ್ಲನ ಬಳಗದ ಕೊಲು ಅಂಚನೆ ಮಹಿಳಾ ಮಂಡಳಿ ಜೋಕುಲ್ನ ಭಜನಾದ ಆ ಉತ್ಸಾಹ ಒಂದು ಪೂರ ಸುದೃಢವಾಯಿನಂಚಿನ ಹಿಂದೂ ರಾಷ್ಟ್ರದ ಆದರ್ಶನ ಬೊಕ್ಕರ ಅನಾವರಣ ಮನ್ಪುನ ಕೆಲಸ ಕರಿನ 25 ವರ್ಷದಿಂಚೆ ಮೂಲು ನಡತದುಂಡು. ನನಲಾತು ಮೈ ಮೇಲು ಈ ಕ್ಷೇತ್ರದ ನಡಪೆರಂಡು ನನಲಾತು ಸತ್ಕರ್ಮಲು ನಡತದು ನಿಖಲು ಒವ್ವೇ ಕಾರಣಗು ನಮ್ಮೊಳ್ಳೆ ಇತ್ತಿನಂಚಿನ ಒಗ್ಗಟ್ಟನ್ನು ಇಂಚೆನೇ ಹೊರ್ತೊಂದು ನಮ್ಮ ಒಗ್ಗಟ್ಟು ಹಿಡ್ದು ಏರ್ಲ ಒಂಜಿ ಪಿದೈ ಅಕಸ್ಮಾತ್ ಅದು ತಪ್ಪು ಮಂತುಂಡಲ್ಲ ಅಕ್ಲೆನ್ ತಿದ್ದೊಂದು ತೀಡೊಂದು ನಮ್ಮೊಟ್ಟಿಗೆ ಸೇರವೊಂದು ಬೊಕ್ಕಲ ಈ ಒಂಜಿ ಸಮಾಜನ ಒಗ್ಗಟ್ಟು ಮನ್ಪುನಂಚಿನ ಅವಶ್ಯಕತೆ ನನ್ನತ ದಿನದ ಭಾರಿಯಾತ ಅವಶ್ಯಕತೆ ಉಂಡೊಂದು ಈ ಸಂದರ್ಭಡು ಪನೊಂದುಲ್ಲ. ಎರಡನೇದಾದ ನಮ್ಮ ಅಪ್ಪೆಲು ಇನಿ ವಿಶೇಷವಾದ ಅಪ್ಪೆಲ್ಲನ ಈ ಚಟುವಟಿಕೆ ಭಾರಿ ಮಹತ್ತರವಾಯಿನಂಚಿನ ಮಹಿಳಾ ಸಮಿತಿ ದಕ್ನ ಆ ಒಂಜಿ ವಿಶೇಷವಾಯಿನಂಚಿನ ಸೇವಾ ಕೈಂಕರ್ಯ ನನಲಾತ್ ಬೆಳಗದ ಬರಡ ಐಕೆ ಶಕ್ತಿ ಕೊರಡಂದು ಪ್ರಾರ್ಥನೆ ಮಂತದ್ದು ಇನ್ನಿತ ದಿನೊಟ್ಟು ನಿಖಲು ಮಂತಿನಂಚಿನ ಈ ಸತ್ಕರ್ಮದ ಫಲ ಇಡೀ ದೇಶಕ್ಕೆ ಒಂಜಿ ಎಡ್ಡೆ ಸಂದೇಶ ಕೊರತುಪನೊಟ್ಟಿಗೆ ದುಂಬದ ದಿನಟ್ಟು ಬರ್ಪುನಂಚಿನ ಒವ್ವೇ ಸಂದರ್ಭ ಸನ್ನಿವೇಶಡ್ಲ ನಮ್ಮ ಒಗ್ಗಟ್ಟಾದೀತದು ಈ ಸನಾತನವಾಯಿನಂಚಿನ ಹಿಂದೂ ಧರ್ಮದ ಬದ್ಧತೆ ಬೊಕ್ಕ ಭದ್ರತೆದೊಟ್ಟಿಗೆ ನಮ್ಮೊಲೈ ಆ ಶ್ರೀಕೃಷ್ಣ ಪರಮಾತ್ಮೆ ಪ್ರತಿ ಒಂಜಿ ಆತ್ಮದ ಚೇತನಡು ಜಾಗೃತವಾದ ಕ್ಷಾತ್ರ ತೇಜಸ್ಸುದ ಪ್ರಭಾವಡು ನಮ್ಮ ಪೂರ ಬೆಳಗೆರೆ ಬೋಡಾಯಿನಂಚಿನ ಧೀಮಂತಿಗೆನೆ ಆ ಬಾಲಕೃಷ್ಣ ದೇವರು ಸದಾ ಅನುಗ್ರಹ ಮನ್ಪಡು ಪೂರ ಸಂತೇರ್ನ ಜ್ಞಾನಿಲ್ನ ಅಂಚನೆ ಪ್ರತಿ ಒಂಜಿ ಆದರ್ಶದ ಸತ್ಸಂಗದ ಸಂದೇಶ ಈ ದೇಶದ ಸುಭದ್ರತೆದು ಭದ್ರತೆದೊಟ್ಟಿಗೆ ನಮ್ಮ ಜೋಕ್ಲೇನು ನಿಜವಾಯಿನಂಚಿನ ಬದುಕದ ಅರ್ಥ ಬಕ ಸಾರ್ಥಕತೆದ ಜೀವನಗೆ ಆ ಜೋಕ್ಲೇನು ತೊಡಗಾಯಿಸೋನಂಚಿನ ವ್ಯವಸ್ಥೆಡು ಬಹುಶಃ ಇನಿ ವಿಶೇಷವಾದ ಅರುಣು ಉಳ್ಳಾಲಾರ್ನ ನೇತೃತ್ವದ ಜೋಕ್ಲೆಗೆ ಎಡ್ಡೆ ಮಾರ್ಗದರ್ಶನ ಕೊರ್ಪುನಂಚಿನ ಆ ಕಾರ್ಯಕ್ರಮಗಳು ನಡತೊಂದುಂಡು. ಭಜನೆ ಮಾತ್ರ ಬೇತೆ ಬೇತೆ ಸ್ತೋತ್ರ ಪಠನದೊಟ್ಟಿಗೆ ಇಂಚಿನ ಕಾರ್ಯಕ್ರಮ ಇಲ್ಲಿಲ್ಲಡು ಅಲ್ಪ ಗಲ್ಲಿ ಗಲ್ಲಿಡು ಈ ಕಾರ್ಯ ಅಪ್ಪನ ಭಾರಿಯಾತ ಅವಶ್ಯಕತೆ ಉಂಡೊಂದು ಪನೊಂದು ನಿಕ್ಲೆ ಪೂರ ಎಡ್ಡೆ ಮನ್ಪಡು ಲೋಕ ಕಲ್ಯಾಣ ಅವಡೊಂದು ಪನೊಂದು ಒಂಜಿ ಹರಿನಾಮ ಸಂಕೀರ್ತನೆ ಮಂತದೆನ್ನ ಆಶೀರ್ವಚನ ಮುಕ್ತಾಯ ಮನ್ಪೆ ವೇದಿಕೆಡು ಕುಲ್ಲಿನಂಚಿನ ಪೂರ್ಯರೇಗ್ಲ ಇತ್ತೆ ಬತ್ತಿನಂಚಿನ ನಮ್ಮ ಉಸ್ತುವಾರಿ ಸರ್ ಶ್ರೀನಿವಾಸ್ ಪೂಜಾರ್ಲು ಅಂಚನೆ ನಮ್ಮ ನಳಿನ್ ಕುಮಾರ್ ಕಟೀಲ್ರು ಕೋಡಮುಟ್ಟಲಾರು ಬರ್ಪೆ ಅಂದು ಪನೊಂದಿತ್ತೇರು ಬಹುಶಃ ಅನಿವಾರ್ಯತೆಡು ಇತ್ತೆದ ರಾಜಕೀಯ ವ್ಯವಸ್ಥೆಡು ಅವರಿಗೆ ಬರ್ರ ಆಯ್ಜುಂಡಲ ಸದಾ ಈ ಕ್ಷೇತ್ರದ ಮಿತ್ತು ಮುಲ್ಪದ ಜನಕಲ ಮಿತ್ತು ಪುನಂಚಿನ ಅಭಿಮಾನನ ಇನಿ ತೋರ್ಪಡಕ್ಕೆ ಮಂತದೇರು ವೇದಿಕೆಡಿತ್ತಿನ ಪೂರ್ಯರೇಗ್ಲ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಪುರ ರೀತಿಯ ಶ್ರೇಯಭಿವೃದ್ಧಿ ಆವಡು ವೇದಿಕೆಡು ವಿರಾಜಮಾನರಂಚ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರಿಗೆ ಶರಣಾರ್ಥಿನ ಸಮರ್ಪಣೆ ಮಂತದ್ದು ಲೋಕಕ್ಕೆ ಬರ್ಪುನಂಚಿನ ವಿಶ್ವಶಾಂತಿಗೋಸ್ಕರ ಈ ದೇಶದ ಆರೋಗ್ಯ ಬೊಕ್ಕ ನೆಮ್ಮದಿದ ಜೀವನ ಮನ್ಪೆರೆ ನಮ್ಮ ನಿತ್ಯ ಜೀವನಡು ನಿತ್ಯ ಬದುಕಡು ಸ್ವಚ್ಛ ಗ್ರಾಮ ಸ್ವಚ್ಛ ರಾಷ್ಟ್ರ ಅಂಚನೆ ಸ್ವಚ್ಛ ಆಹಾರ ಸೇವನೆಯನ್ನು ಮನ್ಪುನಂಚಿನೊಟ್ಟಿಗೆ ಸ್ವಚ್ಛತೆಯನ್ನು ಕಾಪಿಡೋನು ಮನಸ್ಸನ್ನು ಶುದ್ಧ ಮನ್ಪುನ ಪರಿಶುದ್ಧ ಮನ್ಪುನಂಚಿನ ಕಾರ್ಯಬಗೆಗಳು ನಮ್ಮ ಪೂರ ಒಗ್ಗಟ್ಟಾದ ಪ್ರತಿ ಒಂಜಿ ದೇಶದ ಅಭಿವೃದ್ಧಿದ ಸಾರ್ವಭೌಮತ್ವಡು ಸೇವಾ ಕೈಂಕರ್ಯ ತೊಡಗ್ಯಾರೆ ದೇವರು ನಮಗೆ ಶಕ್ತಿ ಕೊರಡೆಂದು ಪ್ರಾರ್ಥನೆ ಮಂತದ್ದು. ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. झूठ जटा में गंगाधारी, झूठ जटा में गंगाधारी, त्रिशूलधारी डमरू बजावे, त्रिशूलधारी डमरू बजावे, डम 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 डमरू बजावे, डम 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 डमरू बजावे. घूंघटा दो नमः शिवाय. घूंघटा दो नमः शिवाय. ओम नमः शिवाय. ओम नमः शिवाय.
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय 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 बोलो बोलो सब मिल बोलो ओम नमः शिवाय ನನಾಪುನಂಚಿನ ಗರುಡ ಪಂಚಮಿ ನಾಟಕ ಲ್ಯಾಂಡ್ ಕಿಶೋರ್ ಡಿ ಶೆಟ್ಟಿಯಾರ್ನ ನಿರ್ದೇಶನ ನಡಪುನಂಚಿನ ಈ ನಾಟಕದ ಪೂರಾ ಕಲಾವಿದರೇಗ್ಲ ಕೊರೋನಾದ ಸಂದರ್ಭಡು ಭಾರಿಯಾತ ಸಂಕಷ್ಟಲು ಕಲಾವಿದರು ಅನುಭವಿಸಿದ್ದೇವೆ ಅಂಚಿನ ಏತೋ ಕಲಾವಿದರನ್ನು ಪ್ರೋತ್ಸಾಹ ಮನ್ಪುನಂಚಿನ ಕೆಲಸ ನಮ್ಮ ದುಮ್ಮದ ದಿನ ಅಲ್ಪಲ್ಪ ನಡಪಡು ಈ ಆರಾಧನೆದ ಕಲಾರಾಧನೆದ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ಕೊರ್ಪುನಂಚಿನ ಕಾರ್ಯಕ್ರಮವನ್ನು ಅಲ್ಪಲ್ಪ ಮನ್ಪೆರೆ ಆ ದೇವತಾನುಗ್ರಹ ಅವಡು ಲೋಕ ಕಲ್ಯಾಣ ಅವಡು ವಿಶ್ವಶಾಂತಿ ಅವಡು ಬರ್ಪುನಂಚಿನ ದಿನಕಲೇನೆ ನಮ್ಮ ಎಡ್ಡೆ ಮನಸ್ಸು ಎಡ್ಡೆ ಭಾವನೆ ಎಡ್ಡೆ ಕರ್ಮ ಮನ್ಪೆರೆ ದೇವೇರು ಆ ಬಾಲಕೃಷ್ಣ ಮಂದಿರದ ಆರಾಧನಾ ಸಾನ್ನಿಧ್ಯ ಆ ಸ್ವಾಮಿ ಸದಾ ಅನುಗ್ರಹ ಮನ್ಪಡು ವಾರದ ಭಜನೆಗೆ ಮುಲ್ಪದ ಪರಿಸರದಕ್ಕೂ ಪೂರ ಜೋಕುಲು ಇಲ್ಲದ ಅಪ್ಪೆಲ್ಲು ಜೋಕುಲು ಪೂರ ಹೆಚ್ಚಿನ ಸಂಖ್ಯೆಡು ವಾರದ ಭಜನೆಡು ಭಾಗವಹಿಸೋಡು ಆ ಭಜನೆದ ಶಕ್ತಿದ ಧೀಮಂತಿಕೆದ ಅನುಗ್ರಹದ ಫಲವನ್ನು ಪ್ರತಿ ಇಲ್ಲಿಲ್ಲಡು ದ ಬೆಳಗುನಂಚಿನ ಆ ಜ್ಯೋತಿ ನಂದಾದೀಪವಾದ ಬೆಳಗಾದು ಬರಡು ಪ್ರತಿ ಇಲ್ಲಡ್ಲ ಶಾಂತಿ ನೆಮ್ಮದಿ ಆರೋಗ್ಯದ ನೆಲೆಯಾವಡು ವಿಶ್ವಶಾಂತಿ ಆವಡು ಲೋಕ ಕಲ್ಯಾಣ ಆವಡನ್ನು ಪ್ರಾರ್ಥನೆ ಮಂತದ ಎರಡು ಪಾತ್ರ ಗುರುಚರಣಗೆ ಸಮರ್ಪಣೆ ಮನ್ಪೆ ಜೈ ಗುರುದೇವ್ ದತ್ ಹೌದು ಚಿಂತನೆ ಗೋವರ್ಧನಗಿರಿತ ಆ ಕೃಷ್ಣದೇವರು ಎಂಕ್ಲೆನಿನಿ ಈ ಕುಂಪಳದ ಬಾಲಕೃಷ್ಣ ಮಂದಿರಗುಲು ತೊಂಬತ್ತೇರು ದಯಪಂಡ ಯಾನ್ಲ ನಮ್ಮ ಸತೀಶರ್ಲ ಭಾರಿ ಆತ್ಮೀಯ ಮಿತ್ರರು ಮಸ್ತ್ ಸಮಯಡು ಎಂಕ್ಲು ಭಾರಿ ಒಡನಾಟೋಡು ಇತ್ತನಕ್ಲು ಅನಿವಾರ್ಯ ಮಸ್ತ್ ಸಮಯಡು ಪಿರ ಎಂಕ್ಲು ಭಾರಿ ದೂರ ದೂರಾಯ ಅಂಡ ಎಂಕ್ಲಿನ ಮುಟ್ಟ ಮಲ್ತನಿ ಎಂಕ್ಲ ಗೋವರ್ಧನಗಿರಿತ್ತ ಆ ಆನಿದ ಆ ಶ್ರೀಕೃಷ್ಣನ ಆ ಪವಾಡ ಎನ್ನೊಲಿ ದಾಯಕೆಂಡ ಆ ಸಂದರ್ಭಡು ಎಂಕಲು ಒಟ್ಟಾದ ಈನಿ ಕುಂಪಳಗು ಬರಿಯರ ಕಾರಣ ಎಂಕಲ್ನ ಮಲ್ಲ ಆ ಗೋವರ್ಧನೋತ್ಸವದ ರೀತಿಡೆ ಈನಿತ್ತೆ ಎಂಕಲು ಕುಂಪಳೋತ್ಸವಡು ಭಾಗ್ಯಾತ ಭಾರಿ ಖುಷಿ ಆಪುಂಡು ಈ ವಿಚಾರಕ್ಕೆ ಏನರೆ ದಾಯಕೆಂಡ ನಮ್ಮ ಸತೀಶರು ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ ಆರು ಈತ ಜನಕುಲೆನ ಈ ಊರುಡು ಒಗ್ಗಟ್ಟು ಮಲ್ತೊಂದು ಈ ಜನಕುಲೆನ ಒಂಜಿ ಪ್ರೀತಿನ ಗಳಿಸೋಡುಂದಂಡ ಅವು ನಿಜವಾದ ಮಹಾಮಲ್ಲ ವಿಚಾರ ದಾನಕೇಂಡ 25 ವರ್ಷೋಡು ಈ ಕುಂಪಳದ ಈ ಗೋಪಾಲಕೃಷ್ಣ ಮಂದಿರನು ಮೇರೆ ಸ್ಥಾಪನೆ ಮಲ್ತದೆ ದೇರ್ದ ಸಮಾಜಗೂ ಬೋಡಾಯಿನ ಕೆಲಸನು ಮಸ್ತ್ ಮಲ್ತೇರೆ ಆರ ಮುಖಾಂತರ ಭಾರಿ ಕೆಲಸಲು ಈ ಪ್ರದೇಶಡು ಆವೊಂದುಂಡು ಎಂಕಲು ದುಂಬು ಈ ಜಾಗಡ್ ಪೋಂದು ಪುನಗ ಮೂಲೊಂಜಿ ಆತ ಇಲ್ಲುಲು ಮತ್ತು ಜಾಸ್ತಿ ಇಜ್ಜಾಂಡು ಮಸ್ತ್ ಆರು ಪಲ್ಲೆಕನೆ ಕೆಲವು ಈ ಮುಲ್ಪ ಮಾರ್ಗಲ ಸರಿ ಇಜ್ಜಾಂಡು ಭಾರಿ ಬಂಗೋಡು ಮುಲೆ ಪೋಯರ ಹೊಂದಿತ್ತನು ಇನ್ನಿತ ದಿನೊಟ್ಟು ಮೂಲು ಜನಕ್ಕುಲೆ ಕಾರ್ಬಾಟ್ರೆ ಜಾಗ ಇಜ್ಜಂದಲೆಕಂತನ ವ್ಯವಸ್ಥೆ ಆತು ಇಲ್ಲುಲು ಆತನು ಆತ ಜನಸಂಖ್ಯೆ ಮೂಲು ಉಂಡು ಇಂಚಿನ ಪ್ರದೇಶಡು ಮೇರ್ನ ಮಲ್ತನ ಸಾಧನೆ ಈ ಸಮಾಜಗೂ ಒಂಜಿ ಒಳ್ಳೆ ಎಡ್ಡೆ ರೀತಿದ ಸಾಧನೆಂದೇ ಪನೋಲಿ ಇಂಚಿನ ಈ ಸತೀಶರ ಮಲ್ತನ ಕಾರ್ಯಕ್ರಮವನ್ನು ವಂದಿಸೊಂದು ಎನ್ನ ಪಾತ್ರನು ಮುಗಿಪವೆ ಜೈ ಹಿಂದ್. ಮೊದಲೇ ಯೋಜಿ ಸುಧರ್ಮ ಸಭೆ ಕುಂಪಲೋತ್ಸವದ ಯೋಜಿ ಪರ್ವ ಕಾಲಾಡು ನಮ್ಮನ ಊರ್ನು ಒಂಜಿ ಹಬ್ಬದ ಪರ್ಬದ ವಾತಾವರಣ ನಿರ್ಮಾಣ ಮಲ್ಪನಚಿನ ಈ ಸುಧರ್ಮ ಸಭೆಟ್ ನಮಕ್ ನಮ್ಮ ಊರದು ನಲ್ಪ ಸಂಘ ಸಂಸ್ಥೆದ ಶುಭ ಹಾರೈಕೆ ಎತ್ತನಲ್ಲ ನಮ್ಮ ಪಿದೈದ ಸಂಘ ಸಂಸ್ಥೆಯಲ್ಲಿ ಶುಭ ಹಾರೈಕೆದ ಒಂಜಿ ಪತ್ರನ ಕಡಪಡ್ದೇರು ಐನು ಓಲ್ ಓದ್ ಆಗ್ತಾ ಪುದರ್ನ ನಿಕ್ಲದ್ದು ಮುದಿ ಒಂದಲ್ಲ ಶ್ರೀ ಜೈವೀರಮಾರುತಿ ವ್ಯಾಯಾಮ ಶಾಲೆ ಭಟ್ನಗರ ತೊಕ್ಕೋಟು ಮುಗ್ಲ ಶುಭ ಹಾರೈಕೆದ ಪತ್ರನ ಎಂಕ್ಲೆಗೆ ಲೆಪ್ಪೋಲೆನ ಕಡಪುರ್ದೇರು ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಗಣೇಶ ನಗರ ಓವರ್ ಬ್ರಿಡ್ಜ್ ತೊಕ್ಕೋಟು ಶ್ರೀ ವಿಠೋಬ ರುಕ್ಮಾಯಿ ಭಜನಾ ಮಂದಿರ ತೊಕ್ಕೋಟು ಅಚನೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಮುಕ್ಲಪುರ ಯೋಜಿ ಶುಭಾಶಯದ ಪತ್ರನ ಕಡಪುರದೇರು ಅಕ್ಲೆ ಮಾತ್ರೆಗಳ ಉಸುಲ್ ಮೇಲೆ ಸಂದವದು ಇಂಥ ಈ ಒಂದು ಸುಧರ್ಮ ಸಭೆದ ಕಾರ್ಯಕ್ರಮ ಬದ್ದು ನಮಗೆ
ಆಶೀರ್ವಚನದ ಮದಿಮುನುಕೊರ್ನಂಚಿನ ಪರಮ ಪೂಜ್ಯ ಯೋಗಿ ಕಸ್ತೂಬ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯರಿಗೆ ಬಾಲಕೃಷ್ಣ ಮಂದಿರದ ಪರವಾದ ನಮ್ಮ ಊರ್ದ ಜನಕಲ ಪರವಾದ ಪ್ರೀತಿದ ಭಕ್ತಿದ ನಮನನ್ನು ಸಲ್ಲಿಸುವುದಿಲ್ಲ. ಅಂಚನೆ ವಜ್ರದೇವಿ ಸಂಸ್ಥಾನದ ಎಂಗಲ ಅರ್ತಿಪ್ರೀತಿದ ಪೂಜ್ಯರ ನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರನ್ ಸ್ವಾಮೀಜಿರೆಗ್ಲ ಭಕ್ತಿದ ವಂದನೆ ಸಲ್ಲಿಸುವುದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ಪಾಲ್ದಿತ್ತು ನಂಚಿನ ಶ್ರೀ ಸುದರ್ಶನ್ ಮೂಡಿ ಬಿರ್ದ್ರೆ KT ಸುವರ್ಣರೆಗೆ ಡಾಕ್ಟರ್ ಸುರೇಖಾ ಶೆಟ್ಟಿ ಲಯನ್ ರಾಧಾಕೃಷ್ಣ ಉಮಿಯ ರವೀಂದ್ರ ಆಳ್ವ ಕೋಯತ ಬೈಲ್ ಮಂಜುನಾಥ ಆಳ್ವ ಅಂಚನೆ ಮೋಹನ್ ಮೆಂಡರೆಗಳ ಉಡಲ್ದಿಂಜಿ ಸೊಲ್ಮೇಲೆ ಸಂದವನ್ನು ನಮ್ಮ ಮಹಿಳಾ ಸಮಿತಿದ ಗುರುಕಾರ್ಯ ಅಂಚಿನ ಸುಶೀಲಕ್ಕಾಗಲ ವೇದಿಕೆ ಮಾತೆರೆಗಳ ಉಡಲ್ದಿಂಜಿ ಸೊಲ್ಮೇಲೆ ಸಂದವದು ಬಾಲಕೃಷ್ಣ ಮಂದಿರದ ಮಾತ ಸದಸ್ಯರೆಲ್ಲ ಈ ಯೋಜಿ ಸಭಾಂಗಣದ ಎದುರು ಬದ್ದದ ಆಸೀನರಾವಡ್ ಪಡೆದ ವಿನಂತಿ ಮೊದಲು ಕಾರ್ಯಕ್ರಮ ದುಂಬುದ ಕಾರ್ಯಕ್ರಮ ವೇದಿಕೆಯನ್ನು ಬರೆದುಕೊರೋದಿಲ್ಲ ಯಾಕೆ ದುಂಬ ನಮ್ಮೊಟ್ಟಿಗೆ ಬತ್ತ ಈ ಕಾರ್ಯಕ್ರಮ ಬರ್ತದೆ ಒಜಿ ಬತ್ತದ ನಮಕ್ ಹುರುಪು ದಿಂಜ ಏನಂಚ ನಮ್ಮ ಸಚಿವರ ಏನಂಚನ ಕೋಟ ಶ್ರೀನಿವಾಸ್ ಪೂಜಾರ್ಲು ಅರೆಗ್ಲ ಎಂಜೆ ಅರ್ನ ಘನ ಉಪಸ್ಥಿತಿ ನಮ್ಮ ಕಾರ್ಯಕ್ರಮ ಎಡ್ಡೆಬ್ಬು ನಡತಂಡು ಅರೆಗ್ಲ ಈ ಸಂದರ್ಭದ ಬಾಲಕೃಷ್ಣ ಮಂದಿರದ ಬರೆಯೋದು ಆತ್ಮೀಯವಾದ ವಂದನೆ ಸಲ್ಲಿಸ ಒಂದು ಕಾರ್ಯಕ್ರಮಕ್ಕೆ ಸುಧರ್ಮ ಸಭೆಗೆ ಮುಗಿತಲದ ಚುಕ್ಕೆದಿ ಒಂದಿಲ್ಲ. ಕಣ್ಣಿಗೆ ಕಾಮನ ರಕ್ಷೆ, ಬೆನ್ನಿಗೆ ಭೀಮನ ರಕ್ಷೆ, ಅಂಗೈಗೆ ಮುರಾರಿ ರಕ್ಷೆ, ಬದುಕಿಗೆ ಬಾಲಕೃಷ್ಣರ ರಕ್ಷೆ ಇರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಕಾರ್ಯಕ್ರಮ ಸುಧರ್ಮ ಸಭೆಗೆ ಮುಕ್ತಾಯ ಹಾಡ್ತಿದ್ದೇವೆ. ಅಧ್ಯಕ್ಷರಾಗಿರುವ ಸತೀಶ್ ಕುಂಪಲ ಇವರ ಸುದೀರ್ಘ 32 ವರ್ಷಗಳ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಪಥ ಸಾಗಿ ಬಂದ ಹಾದಿಯ ಬಗ್ಗೆ ಈ ಒಂದು ಕುಂಪಲೋತ್ಸವದ ಶುಭ ಸಂದರ್ಭದಲ್ಲಿ ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ಕಾಲಿಗೆ ಸೋಲುವ ಮಗುವ ಮನಸ. ಮಂಗಳೂರು ಕ್ಷೇತ್ರದ ಸೋಮೇಶ್ವರ ಗ್ರಾಮದ ಕುಂಪಲ ಎಂಬ ಗ್ರಾಮೀಣ ಪ್ರದೇಶದ ಹಿಂದುಳಿದ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಕುಂಪಲವನ್ನು ರಾಜಕೀಯ, ಧಾರ್ಮಿಕ ಕರ್ಮಭೂಮಿಯನ್ನಾಗಿಸಿ ಅದನ್ನು ಈ ಒಂದು ಜಿಲ್ಲೆಯಲ್ಲೇ ಮೇಲೆತ್ತರದ ಸ್ಥಾನಕ್ಕೆ ಕೊಂಡೊಯ್ದ ವ್ಯಕ್ತಿ ಶ್ರೀಯುತ ಸತೀಶ್ ಕುಂಪಲರವರು 1985ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಂಘ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬೇರೆ ಪಕ್ಷಗಳ ಪ್ರಭಾವವಿದ್ದ ಕುಂಪಲದಲ್ಲಿ 1989ರಲ್ಲಿ ಭಾಜಪದ ಜವಾಬ್ದಾರಿ ಅಂದರೆ ಬೂತ್ ಕಾರ್ಯದರ್ಶಿಯಾಗಿ ಪಕ್ಷವು ನೇಮಿಸುವುದರ ಮೂಲಕ ರಾಜಕೀಯ ಸಂಘಟನೆ ಮಾಡಲು ಪ್ರೇರಣೆ ನೀಡಿತು. ಆ ಕಾಲದಲ್ಲಿ ಸಂಘ ಮತ್ತು ಭಾಜಪದ ಸಂಘಟನೆ ಮಾಡಬೇಕೆಂದರೆ ನಡೆದೇ ಹೋಗಬೇಕು. ಸಂಚಾರ ವಾಣಿಯೂ ಇರಲಿಲ್ಲ. ಜೊತೆಯಲ್ಲಿ ಬಡತನದ ಎಲ್ಲವೂ ಇದ್ದರೂ ಹಿರಿಯರು ಕೊಟ್ಟ ಬೂಟ್ ಜವಾಬ್ದಾರಿಯನ್ನು ನಿರ್ವಹಿಸಿ ಪಕ್ಷ ಬೆಳೆಸಲು ಓಡಾಡಿ 1993ರಲ್ಲಿ ಸೋಮೇಶ್ವರ ಗ್ರಾಮದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುತ್ತಾರೆ. 1997ರಲ್ಲಿ ಬಿಜೆಪಿಯ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ. ಅಲ್ಲಿಂದ ಭಾಜಪ ಧ್ವಜ ಈ ಭಾಗದಲ್ಲಿ ತೆರಳಲು ನಾಂದಿಯಾಯಿತು. 1999ರಲ್ಲಿ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನನ್ನು ಪಕ್ಷವು ಆಗಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯನ್ನಾಗಿ ಮಹತ್ವವಾದ ಜವಾಬ್ದಾರಿಯನ್ನು ನೀಡಿತು. 2002ರಲ್ಲಿ ಎರಡನೇ ಬಾರಿಗೆ ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಅಲ್ಲದೆ ಸೋಮೇಶ್ವರ ಗ್ರಾಮ ಪಂಚಾಯತ್ ಪ್ರಪ್ರಥಮ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿರುತ್ತಾರೆ. 2003ರಲ್ಲಿ ಬಿಜೆಪಿ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಕ್ಷೇತ್ರ ಮಟ್ಟದಲ್ಲಿ ಪ್ರತಿ ಬೂತ್ಗಳಿಗೂ ಸಂಪರ್ಕಿಸಿ ಪಕ್ಷದ ಸಂಘಟನೆಯನ್ನು ವಿಸ್ತಾರಗೊಳಿಸುವಲ್ಲಿ ಕಾರ್ಯೋನ್ಮುಖರಾಗಿ 2005ರಲ್ಲಿ ಕೊನಾಜೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಬೂತ್ ಗ್ರಾಮ ಕ್ಷೇತ್ರದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾರೆ. ಅದರ ಫಲವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ 2007ರಲ್ಲಿ ಹಿರಿಯರು ಆಯ್ಕೆ ಮಾಡಿ 2010ರವರೆಗೆ ಕಾರ್ಯಕಾರಿಣಿ ಸದಸ್ಯರಾಗಿರುತ್ತಾರೆ. 2011ರಲ್ಲಿ ಕೋಟೆಕಾರ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯ ಗಳಿಸಿರುತ್ತಾರೆ. 2013ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಗ್ರಾಮ ಸ್ನೇಹಿ ವಿನೂತನ ಕಾರ್ಯಕ್ರಮವನ್ನು ರಾಜ್ಯದಲ್ಲಿಯೇ ಪ್ರಥಮ ಅನುಷ್ಠಾನಗೊಳಿಸಿದ ಜಿಲ್ಲೆ ದಕ್ಷಿಣ ಕನ್ನಡ. ತನ್ಮೂಲಕ ಸಾವಿರಾರು ಕುಟುಂಬಗಳಿಗೆ ಈ ಯೋಜನೆಯ ಮೂಲಕ ಸರ್ಕಾರದ ಸವಲತ್ತುಗಳನ್ನು ವಿತರಣೆಯ ದೂರದೃಷ್ಟಿ ಇದ್ದು ಉಪಾಧ್ಯಕ್ಷರಾಗಿ 10 ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಅಡಿಪಾಯಿಟ್ಟು ಮಾದರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಎಂಬ ಸರ್ವತ್ರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ.
2016ರಲ್ಲಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಗ್ರಾಮಗಳಿಗೂ ಪ್ರವಾಸ ಪಕ್ಷ ಸಂಘಟನೆ. 2018ರಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಂಚಾಲಕರಾಗಿ ಜವಾಬ್ದಾರಿ. ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಬಿಜೆಪಿ ತೆಕ್ಕೆಗೆ ಉಳಿಯುವಲ್ಲಿ ಕರ್ತವ್ಯ ನಿರ್ವಹಣೆ. ಜಿಲ್ಲಾ ಪಂಚಾಯತ್ನ ಕೆಡಿಪಿ ಸದಸ್ಯ, ಯೋಜನಾ ಸದಸ್ಯ ಹೀಗೆ ಇಲಾಖಾ ಜವಾಬ್ದಾರಿಗಳ ಜವಾಬ್ದಾರಿಯುತವಾಗಿ ಸೇವೆ. ಲೋಕಸಭಾ ಚುನಾವಣೆಯಲ್ಲಿ ಇವರ ಬೂತ್ ಸಂಖ್ಯೆ 128ರಲ್ಲಿ ಅತ್ಯಧಿಕ ಅಂದರೆ 937 ಮತಗಳನ್ನು ಪಡೆದು ಜಿಲ್ಲೆಯಲ್ಲಿ ಗರಿಷ್ಠ ಮತ ಪಡೆದ ಬೂತ್ ಆಗಿರುತ್ತದೆ. 1997ರಲ್ಲಿ ಕುಂಪಲದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ನಾಡ ಹಬ್ಬವನ್ನಾಗಿ ಆಚರಿಸುವ ಹಾಗೂ ತನ್ನ ನೇತೃತ್ವದಲ್ಲಿ ಆಚರಿಸುವ ಮೂಲಕ ಕುಂಪಲದ ಸುಮಾರು 30ಕ್ಕೂ ಅಧಿಕ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಯುವಕರನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸುವಂತೆ ಪ್ರೇರೇಪಣೆ ಮಾಡಿದವರು. ಜಿಲ್ಲೆಯಲ್ಲೇ ಖ್ಯಾತಿಯತ್ತ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಕಳೆದ 23 ವರ್ಷಗಳಿಂದ ಅವಿರತ ಸಾಮಾಜಿಕ ಧಾರ್ಮಿಕ ಚಟುವಟಿಕೆ. ಕುಂಪಲದಲ್ಲಿ ಹಿಂದೂ ಶವ ಸಂಸ್ಕಾರಕ್ಕಾಗಿ ಹಿಂದೂ ರುದ್ರಭೂಮಿಯ ನಿರ್ಮಾಣದ ರೂವಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಧ್ಯವಿರ್ಜನ ಶಿಬಿರದ ಸಂಯೋಜನೆ, ಉಳ್ಳಾಲ ಕ್ಷೇತ್ರದ ಪ್ರದೇಶಕ್ಕೆ ಒಳಗೊಂಡ ಸಂಸದರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹೀಗೆ ಸರ್ಕಾರದ ಹಲವು ಅನುದಾನಗಳನ್ನು ತರಿಸಿ ಗ್ರಾಮಗಳ ಒಳ ರಸ್ತೆ ಕಾಂಕ್ರೀಟೀಕರಣ, ಒಳಚರಂಡಿಗಳ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸರ್ಕಾರದ ಸಕಲ ಯೋಜನೆಗಳನ್ನು ಬಡಬಗ್ಗರಿಗೆ ದೊರಕಿಸುವಲ್ಲಿ ಕ್ರಿಯಾಶೀಲವಾಗಿ ಪ್ರಯತ್ನ ಪಟ್ಟಿರುತ್ತಾರೆ. ಹಾಗೆ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿ ಊರು ಪ್ರತಿ ಗ್ರಾಮಗಳಿಗೆ ಓಡಾಟ ನಡೆಸಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಅವರ ಮನವಿಗಳಿಗೆ ಸ್ಪಂದಿಸಿ ಸರ್ಕಾರದ ಸವಲತ್ತುಗಳನ್ನು ದೊರಕಿಸಿಕೊಡಲಿ ಶ್ರದ್ಧೆಯಿಂದ ಶ್ರಮಿಸಿರುತ್ತಾರೆ. ಅದರಲ್ಲದೆ ಶ್ರೀಯುತ ಸತೀಶ್ ಕುಂಪಲ್ ರವರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಯಾವುದೇ ಧಾರ್ಮಿಕ ಸಭೆ ಸಮಾರಂಭ ಇರಬಹುದು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಅದರಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುವುದರ ಮೂಲಕ ಆ ಭಾಗದ ಜನರ ಪ್ರೀತಿಗೂ ಕೂಡ ಪಾತ್ರರಾಗಿರುತ್ತಾರೆ. ಇದೀಗ ಉತ್ಸಾಹದ ಚಿಲುಮೆಯಾಗಿ ಈ ಒಂದು ಮಂಗಳೂರು ಕ್ಷೇತ್ರವನ್ನು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಮತ್ತು ಮಂಗಳೂರು ಕ್ಷೇತ್ರದಲ್ಲಿ ಅತ್ಯಧಿಕ ಒಂದು ಪ್ರವಾಸೋದ್ಯಮ ಇಲಾಖೆ ಆಗಿರಬಹುದು, ಶಿಕ್ಷಣ ಇಲಾಖೆ ಮತ್ತು ಬೇರೆ ಬೇರೆ ಒಂದು ಕಾರ್ಯಗಳನ್ನು ತೊಡಗಿಸಬೇಕೆಂಬ ಹಂಬಲಗಳಲ್ಲಿ ಈ ಒಂದು ಮಂಗಳೂರು ಕ್ಷೇತ್ರವನ್ನು ಮಾದರಿಯಾಗಿ ಮಾಡಬೇಕೆಂಬ ನೆಲೆಯಲ್ಲಿ ಓಡಾಟವನ್ನು ಮಾಡುತ್ತಿರುವಂತಹ ಶ್ರೀಯುತ ಸತೀಶ್ ಕುಂಪಲ್ ರವರು ಜೀವನದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ತಾಗಿದರೂ ಧೃತಿಗೆಡದೆ ಹಿಂದೆ ಹೋಗದೆ ಸಮಾಜದ ಚಿಂತನೆಯಲ್ಲಿ ತಾಯಿ ಭಾರತಿ ಸೇವೆಯಲ್ಲಿ ಇನ್ನಷ್ಟು ಮುಂದೆ ಸಾಗಲು ಹೊಸತನಗಳನ್ನು ಜನರಿಗೆ ಪರಿಚಯಿಸಲು ಶ್ರೀ ಬಾಲಕೃಷ್ಣ ದೇವರ ಅನುಗ್ರಹ ಇರಲಿ. ಈ ಒಂದು ಸಂದರ್ಭದಲ್ಲಿ ಕುಂಪಲೋತ್ಸವ 2022 ಶುಭ ಸಂದರ್ಭದಲ್ಲಿ ಕುಂಪಲದ ಮಹಾಜನತೆಯ ಪರವಾಗಿ ಬಾಲಕೃಷ್ಣ ಮಂದಿರದ ಸರ್ವ ಸದಸ್ಯರ ಪರವಾಗಿ ಶ್ರೀಯುತ ಸತೀಶ್ ಕುಂಪಲ್ ರವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮುಂದಿನ ರಾಜಕೀಯ ಆಗಿರ್ಬೋದು, ಧಾರ್ಮಿಕ ಬದುಕಾಗಿರ್ಬೋದು, ಸಾಮಾಜಿಕ ಬದುಕಾಗಿರ್ಬೋದು ಉನ್ನತ ಸ್ಥಾನಕ್ಕೆ ಏರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಅಭಿಮಾನ ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಮಗೆ ಸಲ್ಲಿಸಿದ್ದೇವೆ. ಶ್ರೀ ಕೃಷ್ಣನ ಅನುಗ್ರಹ ತಮ್ಮ ಮೇಲೆ ಸರ್ವ ರೀತಿಯಲ್ಲಿ ಇರಲಿ ಎಂಬ ಆಶಯದ ಮಾತುಗಳೊಂದಿಗೆ ಇದೀಗ ಅಭಿನಂದನೆಗಳು. పొలబుకొని సారా గట్లేడు ఉండు అన్న పూజ్య స్వామీజీ నాకు ఎదురుడు వచ్చారన పొలబును దుమ్ముది ನಮ್ಮ ಮಾತೆಲ್ಲ ಗೊತ್ತುಂಡು ಕಿನ್ನೆ ಪ್ರಾಯರ್ದಿಂಚಲ ನಮ್ಮ ಮಾತೆಲ್ಲ ತೂಂದು ಬತ್ತನಾಗ್ಲ ಅಂಚಿತಿ ಎಂಕಲ ಆಶೆಲಂಚೆ ದಯಪಂಡ ಒಂಜಿ ವಿರುದ್ಧ ಊರ್ದ ಮಿತ್ತ ಪ್ರೀತಿದಿದ್ದ ಊರ್ದ ಅಭಿವೃದ್ಧಿ ಕಾರ್ಯ ಏರು ಮನ್ಪೇನ ఆయన ನಮ್ಮನ ಊರೇ ಬುಳೆಪವಡ್ಗೆ ಇಂಚಿತ್ತಿ ಸತೀಶಣ್ಣನ ನಮ್ಮನ ಊರು ಬುಳೆಪದನ್ನು ನಮ್ಮ ಮಂಗಳೂರು ಕ್ಷೇತ್ರಲ ಬುಳೆಪವಡು ಪನ್ಪುನ ಜನ ಆಶೆನಿ ಸಂದರ್ಭಡು ವ್ಯಕ್ತಪಡಿಸೊಂದು ಕುಂಪಲೋತ್ಸವದ ಸಂದರ್ಭಡು ಬರ್ಬಿನ ವರ್ಷ ನಮ್ಮ ಇಡೀ ಊರೇ ಉತ್ಸವ ಆಪನಂಚಿನ ಯೋಗನ ಭಾಗ್ಯನ ಆ ಭಗವಂತೆ ದೇವೇರು ಕರುಣಿಸಾಡು ಪನ್ಪುನ ಆಶಯದ ಹೊರಟು ನಮ್ಮನ ಒಂಜಿ ಪ್ರೀತಿದ ಕಾಣಿಕೆ ಅರೆಗೆ ಸಂದೇಹ ಮಲ್ಪನಂಚಿನ ಕಾಲರ್ಗೊಟ್ಟಡಲ್ಲ ಪೂಜ್ಯ ಯತಿವರಿಯರ್ ನಕಲು ಬತ್ತದು ಅರೆಗೆ ಗುರು ಆಶೀರ್ವಾದ ಮಲ್ಪೋಡು ಪಣದು ವಿನಂಚಿ ಸತೀಶ್ ಅಣ್ಣನ ಮುಕ್ತ ಚವಡಿಗೆ ಮೋಕೆ ಎಳೆದುಕೊ ಪೂಜ್ಯ ಸ್ವಾಮೀಜಿ ನಕಲು ನಮ್ಮ ಭಕ್ತಿದ ಪಯಂಡ ಮಾತಾ ಕಾರ್ಯ ಎಲ್ಲ ಇತ್ತೆ ಪುಟ್ಟಲ ನಮ್ಮೊಟ್ಟಿಗೆ ಪೂರ್ಣಿ ಬಂಡ ನಮ್ಮ ನಮಿತ್ತು ಬಾರಿ ಶ್ರದ್ಧೆ ಪ್ರೀತಿ ಅಂಚನೆ ಅಂಚಿತಿ ವಜ್ರದೇವಿ ಸ್ವಾಮಿ ಅದಪ್ಪು ಮೋಹನ್ದಾಸ್ ಸ್ವಾಮೀಜಿ ಹಬ್ಬದ ಅಕ್ಲ ಶುಭಾಶೀರ್ವಾದ ಉಪ್ಪಾಡು ಪಣ್ಣೊಂದು ಶುರುಕಾದ ದುಂಬದ ಮಾಲೆ ಪಾರ್ದು ಅರ್ನ ಭವಿಷ್ಯಗೆ ಶುಭ ಆವಡು ಪಣ್ಣೊಂದು
ಇದೊಂದು ಭಾರಿ ವಿಶೇಷವಾಯಿನಂಚಿನ ಸ್ಮರಣಿಕೆ ದಯಪಂಡ ಕಾಂತಾರ ಚಲನಚಿತ್ರ ಎಂಚ ಯಶಸ್ವಿದ ಹಾದಿಗೆ 100 ದಿನ ಸಾಗದಿನ ಅಂಚನೆ ದೈವದ ಆಶೀರ್ವಾದ ದೈವದ ಕೊಡಿಯಟಿ ನಮ್ಮ ಉಪ್ಪುನಾಕಲು ದೈವದ ಆಶೀರ್ವಾದ ಸತೀಶನ ನಮಿತಿ ಯಾಪಲ್ ಉಪ್ಪಾಡ್ಪನ್ ಜನ ನಮ್ಮ ನಂಬೋಲಿಗೆ ದೈವಾರಾಧನದ ಪುಣ್ಯದ ಭೂಮಿ ದಾಖಲು ದೈವ ದೇವರ ನಮ್ಮನ್ನು ಕೈಬಿಡು ಪೂಜೆ ಪನ್ಪುಣಜ ನಂಬೋಲಿಗದ ಒಟ್ಟಿಗೂ ಒಂಜಿ ಸಂಕಲ್ಪ ಈ ಒಂಜಿ ಐಕ್ ಜೋಡಣ ಎನ್ನದು ನಮ್ಮ ಒಂಜಿ ನಮ್ಮ ಗೌರವನ ಸಂದಾಯ ಮಂದ ಜೀವನದ ದೈವದ ಕೊಡಿಯಟಿ ಉಪ್ಪುನಾಕಲು ದೈವದ ಅನುಗ್ರಹ ಮಾತೆರೆಗಳು ಉಪ್ಪಡು ವಿಶೇಷವಾದ ಅರ್ಣಮಿತ್ತು ಉಪ್ಪಾಡು ಪನ್ಮನಜ ಸಂಕಲ್ಪದೊಟ್ಟಿಗೆ ಈ ಅಭಿನಂದನೆ ಸಲ್ಲಿಸಾವುದಿಲ್ಲ ಕೈತಾಡಿದ ಹೊರಟು ಅಭಿನಂದನೆ ಸಲ್ಲಿಸಾವಡು ಪಡೆದು ಭಿನ್ನಾಯಿತ ಬಂದದಿಲ್ಲ. ದೈವದ ದೇವರ ಅನುಗ್ರಹ ಗುರು ಹಿರಿಯರ ಅನುಗ್ರಹ ಉಪ್ಪಾಡು ಪನ್ಪಂಜನ ಕಲ್ಪನೆ ನಮ್ಮ ಚಿಂತನೆ ನಮ್ಮ ಭಕ್ತಿದ ಒಟ್ಟು ಗೋವರ್ಧನೋತ್ಸವದ ವಿವಿಧ ಜವಾಬ್ದಾರಿತ್ತು ನಂಚನ ಜಗದೀಶ್ ಆಳ್ವೇರ್ ನಾರೇ ಗೊತ್ತು ಅಂಚನೆ ಪ್ರವೀಣ್ ಆಳ್ವೇರ್ ಜೈವೀರ ಮಾರುತಿ ವ್ಯಾಯಾಮ ಶಾಲೆ ತೊಕ್ಕೊಟ್ಟು ನಮ್ಮ ಹಿರಿಯ ಸಂಸ್ಥೆ ಮೊಸರು ಕುಡಿಕೆ ಉತ್ಸವದ ಹಿರಿಯ ಸಂಸ್ಥೆ ಐತಲೆ ಕೊಡ್ಲ ನಮ್ಮ ಮೋಹನ್ ಮೆಂಡನ್ ಅದಪ್ಪು ಸತೀಶ್ ಭಟ್ನಗರ್ ಅಕ್ಲ ಕೂಟದ ಕುಲ್ಲ ಗೌರವದ ಅಭಿಮಾನದ ಶಾಲು ಅಂಚನೆ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ನೆತ ಪರವಾದ ಮೋಹನ್ ಶೆಟ್ರ್ ಶಾಲು ಪಾರ್ದ ಗೌರವ ಪೇರು ಯೋಚನೆದ ಮಿತ್ತು ಕರಿನ ಒಂಜು ವರ್ಷದಿಂದ ನಿರಂತರ ಚಟುವಟಿಕೆ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮಾತೆಲ್ಲ ಸೇರಿದು ಮಲ್ದ ಕರಿನ 25 ವರ್ಷಡ್ ಬೇತೆ ಬೇತೆ ರೀತಿದ ಅವು ಕಷ್ಟ ಒಪ್ಪು ದುಃಖ ಒಪ್ಪು ಬೇಜಾರೊಪ್ಪು ಕೆಲವು ಸಲ ನಮ್ಮ ಭಾವನೆಯಲ್ಲೂ ಬೊಕ್ಕ ಮಾತೆರೆಗ್ಲೈನ್ ಪನೋನಿಯರ ಆಪುಜಿ ನಮ್ಮ ಭಾವನೆಯಲ್ಲೂ ಏತು ಜನಕ್ಕೆ ಅರ್ಥ ಆಪುಂಡ ಏರ್ತು ಜನಕ್ಕೆ ಅರ್ಥ ಆಪುಜ ಐನು ಪೂರ ಯೋಚನೆ ಮಲ್ಪೆರ್ಲ ಆಪುಜಿ ನಾನು ಒಂಜೆ ಆಲೋಚನೆ ಮಲ್ಪನು ಇತ್ತೆಗ್ಲೇ ಅನ್ಪನು ನಾನು ವರ ಈ ಒವ್ವುಲ ಜಂಜಾಟನೇ ಬರ್ಚಿ ನಮ್ಮ ಪೂರ ಸಾರ್ವಜನಿಕ ಜೀವನ ಹಿಡಿದು ದೂರ ಪೋಡೊಂದು ಯೋಚನೆ ಮಲ್ಪನ ಅಂಚಿನ ಸಂದರ್ಭಡ್ ಎಂಕ್ಲ ವಿನಯಕ್ಕ ಏನನ್ನು ಹೊರಲೆತ್ತದು ಪಂಡೇರು ಐನು ನಾನು ಗಡಿ ಗಡಿ ಪನ್ಪನು ದಯಬಂಡ ಆರಿಂಡ ಪಂಡೇರು ಸಾವಿರಾರು ಕಷ್ಟಲು ಬಂದಾಗ ತೊಂದರೆలు ಬಂದಾಗ ಪಲಾಯನವಾದ ಮಲ್ಪೆರೆ ಬಲ್ಲಿ ಇತ್ತದಿ ಸಾಧನೆ ಮಲ್ತು ತೋಜಾಲ ಅಂದು ಪಂಡೇರು ಆ ಸಂದರ್ಭಡ್ ಖಂಡಿತವಾದ ಆರ್ಪನ್ನ ಪಾತೆರನ್ನು ದೆತ್ತೊಂದು ದುಂಬು ಪೋಪನಂಚಿನ ಪ್ರಯತ್ನ ಮಲ್ದೆ ಕರಿನ 25 ವರ್ಷಡ್ ಬೇತೆ ಬೇತೆ ಕಾರ್ಯಕ್ರಮಗಳು ಸಾವಿರಾರು ಕಾರ್ಯಕ್ರಮಗಳು ಬೇತೆ ಬೇತೆ ಸಂದರ್ಭಡ್ ಮಲ್ತೊಂದು ಬರ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ದೆ ಈ ಊರುಡು ಐಡ್ದ ಹತ್ರ ಏತು ಸಂಘ ಸಂಸ್ಥೆಗಳಿಗೆ ಸಮಾಧಾನ ಆತಂಡ ಏತು ಜನಕ್ಕೆ ಸಮಾಧಾನ ಆತಂಡ ಏತು ಜನಕ್ಕೆ ಬೇಜಾರು ಆತಂಡ ಏತು ಜನಕ್ಕೆ ಖುಷಿ ಆತಂಡ ಹೆಂಗೆ ಗೊತ್ತಿಜ್ಜಿ ಯಾನು ಯಾಪಲ ಸನ್ಮಾನಗೋಸ್ಕರ ಆತಂದಂಡ ಒವೇ ರೀತಿದ ನೇಕೋಸ್ಕರ ಯಾನು ಎಂಕ ಮುಲ್ಪಂಜಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಒಂಜಿ ಮಂದಿರಡ್ ಎಂಕ ಗೌರವ ತಿಕ್ಕೊಡು ಪನ್ಪನ ಕಾರಣಕ್ಕೋಸ್ಕರ ಯಾಪಲ ಕೆಲಸ ಮಲ್ತೀಜಿ ಯಾನು ಪ್ರಾಮಾಣಿಕವಾದ ದೇವರನ್ನ ಸಾಕ್ಷಿಯಾದ ಪನ್ಪೆ ಯಾನ ಇಂಥ ಯೋಚನೆ ಎಲ್ಲ ಮಲ್ತೀಜಿ ಯಾನು ದುಂಬಾಗ್ಲೇ ಯೋಚನೆ ಮಲ್ಪುಜಿ ಯಾನು ಯಥಾಸರಿ ಪಂತಿನೊಂಡು ಈ ಒಂಜಿ ಅಧ್ಯಕ್ಷ ಅಂತ ಎತ್ತದ ಏರೆಗಾಲ ಮಲ್ಪಲೆ ಐಟಿ ದಾಲ ಎನ್ನದಾಲ ತಕರಾರು ಇಜ್ಜಿ ಏರಿಯಾಲ ಮಲ್ಪೊಡೊಂದು ಅಣ್ಣ ಮಾತೆರ್ಲ ಇಜ್ಜಿ ಇರು ಉಪ್ಪೋಡು ಇತ್ತನಾದ ಸಮಯ ಉಪ್ಪೋಡು ಅನ್ಪನ ಕಾರಣಕ್ಕೋಸ್ಕರನೇ ಉಪ್ಪುನ ಅವಲ ಯಾನು ಈ ಸರಿ ಬಂದಿತ್ತೆ 25 ವರ್ಷ ಆಯ್ಬೇಕಲ್ಲ ಚೇಂಜ್ ಮಲ್ಪುಗೇರಿ ನಾನು ಮಲ್ಪುಗ ಅಂತ ಪನ್ಪುನ ಪಾತೆರನ್ಲ ಅನೇಕ ದುಂಬು ಮಸ್ತ್ ಸಾರಿ ಬಂದಿತ್ತೆ ಅಂಚ ಬಂಡದ ದಾಲ ಯಾನು ಪನೋನೇರಿಗೋಸ್ಕರ ಪನ್ಪುನಾತಿ ಯಾನು ಪ್ರಾಮಾಣಿಕವಾದ ಪನ್ಪುನು ದಯಬಂಡ ಏರ್ಲ ಎಂಕ್ ಬಗ್ಗೆ ಎಲ್ಲ ವ್ಯತ್ಯಾಸಲ್ಲಿ ಏರ್ಲ ಪಾತೆರೆ ಬಲ್ಲಿ ಇನಿ
ಸನ್ಮಾನ ಮಲ್ಪನಂಚಿನ ಈ ಇಂದು ಸಂಗತಿ ಎಂಕ ಗೊತ್ತಿಜ್ಜಿ ಯಾನ್ ಯಾಪಲ ವೇದಿಕೆಯನ್ನು ಸಮೇತ ಕುಲ್ಲರೆ ಯಾನಕೇನು ಜಾನ್ ಬೊಡ್ಸಿ ಎಂಕನ್ ದಯಬಂಡ ಬಾಲಕೃಷ್ಣ ಮಂದಿರಡ್ ಅದನ್ನ ಈ ಮಂದಿರಡ್ ಎಂಕ ನಿರೀಕ್ಷೆ ದಾಲ ಇಜ್ಜಿ ಮೋನನ್ನ ಯಾನ ಕೆಲಸ ಮಾತ್ರ ಮಲ್ಪೊಡು ಐತ ಎಂಚಿನ ಇತ್ತಿನಲ್ಲ ಐತ ಆಶೀರ್ವಾದ ಶ್ರೀಕೃಷ್ಣ ಪರಮಾತ್ಮೆ ಎಂಕ ಮಲ್ಪೊಡು ಪನ್ಪನ ಒಂಜಿ ಭಾವನೆಡ್ ನಿರಂತರವಾದ ಕೆಲಸ ಮಲ್ತೊಂದು ಬೈದಿನ ಯಾನ ಫಸ್ಟ್ದ ಫೌಂಡೇಶನ್ ಪಾಡ್ನಂಚಿನ ದಿನಟ್ ಎಂಕ ಪಂಡದಿತ್ತೇರು ಸ್ವಲ್ಪ ಗುರಿಯೋಕು ದೀತೇರು ಎಂಕ ಪುಷ್ಪಕ್ಕಾಯಿನ ಪಾಪ ಪಂದಿತ್ತೇರು ಆರು ಪೂರ ಆತ್ಮೀಯವಾದ ಇತ್ತೇರು ಅಪಗಾರು ಪಂಡೇರು ಈ ಗುರಿದೇತ ದೀತನೇಕೆ ದಾದಾದ ಪಾತ್ರರಿಂದುಲ್ಲೇರು ಮಾರ ಎಂಚಿನ ಮಲ್ಪ ಅನ್ ಅಪಗೆ ಯಾನ್ ಪಂದಿತ್ತೇನ್ ದಾಲ ಚಿಂತೆ ಮಲ್ಪೆರೆಜ್ಜಿ ಅನ್ನ ಪುಷ್ಪಕ್ಕೆ ಎದುರುಲ್ಲೇರು ನೆಟ್ಟೇನೆ ಚಿಂತೆ ಮಲ್ಪೆರೆಜ್ಜಿ ದುಂಬು ಪೋಂದೆ ಒಪ್ಪುನು ಅಂತ ಅಪ್ಪ ಎಂಕ ಮಸ್ತ್ ಜನ ಸಹಕಾರಿಯಾದ ನೇಕ ಸಹಕಾರ ಪೂರ ಮಲ್ತಿನಕ್ಲು ಮಸ್ತ್ ಜನ ಉಲ್ಲೇರು ಇನ್ನಿ ಆ ಪ್ರವೀಣ್ ನೇನು ಪೂರ ಮಲ್ತಿಡ್ದು ಜೋಡಣೆ ಪೂರ ಮಲ್ತದ್ದು ಮಲ್ದಾರ್ ನಿಕ್ಲು ಎಂಕ ಗೊತ್ತೇ ಆತಿಜಿ ನಿಕ್ಲು ಪೀರ ಲಾಸ್ಟ್ಗೆ ಎನ್ನ ಫೋಟೋ ಪಾಡದು ಹೆಂಗೆ ಸನ್ಮಾನ ಮಲ್ಪಾರೇನು ಯಾ ನಿಜವಾದ ನಿಕ್ಲದಲ್ಲ ಮುಖಸ್ತುತಿಗೆ ಆತು ಹೆಂಗೆ ಬೋಡೇರ್ನೇ ಬರ್ಚಿ ಅವು ಮಲ್ತನ ಎನ್ನ ಮನಸ್ಸು ಅನ್ಕೊಂಡು ಯಾನು ಈತ ಕೆಲಸ ಮಲ್ತಿನಲ್ಲ ಪೋಂಡು ಒಂದು ಆಂಡು ಹೆಂಗೆ ತಗೊಂಡ ಹೆಂಗೆ ನೀಡ್ದ ಹತ್ರ ಸರ್ಟಿಫಿಕೇಟ್ ಬೋಡೇರ್ನೇ ಬರ್ಚಿ ಹೆಂಗೆ ಬಾಲಕೃಷ್ಣ ಮಂದಿರ ನಮ್ಮ ಊರ್ದ ವಿಷಯ ಹೆಂಗೆ ಸರ್ಟಿಫಿಕೇಟ್ ಹೆಂಗೆ ನಿರೀಕ್ಷೆದ ಅಲಜ್ಜಿ ನಮ್ಮ ಬಾರಿ ಪೊರ್ಲುಡು ಕೆಲಸ ಮಲ್ತೊಂದು ಪೋಡ್ ಪನ್ಪನ ಒಂಜಿ ಕಾರಣ ಐದು ಒಟ್ಟಿಗೆ ಆನೆ ಪಿರೋರ ಪನ್ಪೆ ನೇಟು ಶಕ್ತಿ ಮೀರಿದು ಈ ಒಂಜಿ ಮಂದಿರ ಬೆಳವಣಿಗೆ ಆವಡುಂದಾಂಡ ಮಸ್ತ್ ಜನ ಪ್ರವೀಣ ಅದುಪ್ಪು ಮಸ್ತ್ ಜನ ಬೆಂತೇರು ನೇಟು ಈ ಒಂಜಿ ಮಂದಿರ ಈ ಹಂತಕ್ಕೆ ಬತ್ತು ಉಂತೋಡುಂದಾಂಡ ಯಾನು ಏರೇರ್ನ ಪುದರ್ ಪನ್ಪುನಿ ಏರೇರ್ನ ಪನ್ಪುಜಿಂದ ಪನ್ರೆ ಆಪುಜಿ ಆತು ಜನ ನೇಕ್ ರಾತ್ರಿ ಪಗೆಲು ಬೆಂತೇರು ಈ ಮಂದಿರ ಈ ಚಟುವಟಿಕೆ ಆವಡುಂದಾಂಡ ಆತು ಜನತ ಒಂಜಿ ಪರಿಶ್ರಮ ಉಂಡು ನಮ್ಮನ್ನು ಮಾತ ಮೇಟ್ಲ ಗುರುತಿಸಾರೆಗೋಸ್ಕರ ಈ ಒಂಜಿ ಎಡ್ಡೆ ಕೆಲಸ ಅಲ್ಲ ಅಂಡ ಒಂಜಿ ಮಾತ್ರ ಪನ್ಪೆ ದಯಬಂಡ ಈ ಉಳ್ಳಾಲ ಬಾಗಡ್ ಬಾಲಕೃಷ್ಣ ಮಂದಿರ ಡುಪ್ಪುನಂಚಿನ ಒಂಜಿ ಸಮನ್ವಯತೆ ಅನ್ಯೋನ್ಯತೆ ಪೋಲ್ಲ ದಿಕ್ಕಂದು ಮುಲ್ಪ ಆತು ಪೊರ್ಲುಡ ಇನ್ನು ಕೊನಪುನಂಚಿನ ಪ್ರಯತ್ನ ಮಾತೆರ್ಲ ಮಲ್ಪನಂಚಿನ ಕೆಲಸ ಮಲ್ದೇರು ಇನಿ ಎಡ್ಡೆ ಸಂಗತಿ ಬಂಡ ಊರ್ದ ಪೂರ ಸಂಘ ಸಂಸ್ಥೆದಕ್ಲೆಲ್ಲ ಯಾನು ಯಾಪಲ ಮರಪೆರೆಜ್ಜಿ ದಯಬಂಡ ಇಡೀ ಇನಿ ಬಾಲಕೃಷ್ಣ ಮಂದಿರ ಈ ಹಂತಗೆ ಬರ್ತದೆ ಎತ್ತರಗೆ ಬರೋಡು ಕಾರಣ ಬಾಲಕೃಷ್ಣ ಮಂದಿರದ ಇಡೀ ಊರ್ದ ಸಂಘ ಸಂಸ್ಥೆದಾಗಲೂ ಒಂದು ಪನಿಯರ ಯಾನ ಅತ್ಯಂತ ಸಂತೋಷ ಪಡೆಪೆ ಅವು ಆ ಕ್ಲಬ್ಬು ಈ ಕ್ಲಬ್ ಒಂದತ್ತೆ ಬೈಪಾಸ್ ಹಿಡಿದು ಬತ್ತಿನ ಬಗಂಬಿಲ ಮುಟ್ಟ ಪ್ರತಿ ಒಂಜಿ ಕ್ಲಬ್ ದಕ್ಕುಲ ನಂಗೆ ಸಹಕಾರ ಮಲ್ದೇರು ಕಾರಣ ನಮ್ಮ ಕಡೆ ಕಾದು ಯಾನಿಕ್ಲ ವಿನಂತಿ ಮಲ್ಪುನು ಪಿರೋರ ಕೆಲಸ ಮಲ್ಪನಾಗ ಯಾನು ಯಾಪಲ ಪನ್ರೆಂಡು ಈ ನಿಕ್ಲಿಯರ್ಲ ಬೇಜಾರು ಮಲ್ಪೊಚ್ಚಿ ಪೂತ ಮಾಲೆ ಪಾಡ್ನಾಗ ಭಾರಿ ಖುಷಿ ಆಪನು ಪೂರೆಲ್ಲ ಸೇರಿದು ಸನ್ಮಾನ ಮಲ್ಪನಾಗ ಸ್ವಾಭಾವಿಕ ಅಣ್ಣ ಎನ್ನ ಮನಸ್ಸಿಡಿ ಯಾನು ಯಥಾ ವರ್ಷಕ್ಕೂ ದುಂಬು ಎನ್ನ ಮನಸ್ಸಿಡಿ ದೆತ್ತೊಂದೆ ಈ ಪೂತ ಮಾಲೆ ಪಾಡ್ನಾಗ ಖುಷಿ ಆಯ್ತು ಆಪುನ ಐದು ಪಕ್ಕ ಊರುಡು ಬೋಡಾದಿನ ಬೊಡ್ಚಾದನ ಪೂರ ಸಂಗತಿಲು ಬಂದಾಗಲ್ಲ ಆತೇ ಸಮಾನವಾದ ಸ್ವೀಕಾರ ಮಲ್ಪನಂಚಿನ ಶಕ್ತಿ ಶ್ರೀಕೃಷ್ಣ ಪರಮಾತ್ಮೆ ಇಂಕ ಕೊರ್ತು ನೀಡಿದ ಹತ್ರ ಈ ಅಂತ ಮುಟ್ಟ ಬರ್ರೆ ಸಾಧ್ಯ ಅಂಡು ಅಂಚಾದ ನಿಕ್ಲು ಹೆಂಚಿನ ಪೂರ ಪಾಡ್ದಾರ ಐಟು ಖುಷಿ ಆಪುನ ಆತು ಜಾಗ್ರತೆ ವಹಿಸುನಂಚಿನ ಕೆಲಸಲೆಲ್ಲ ಮಲ್ಪೊಡು ಈ ಮಂದಿರನ ನನಾತು ನಮ್ಮ ಸಂಘಟನಾತ್ಮಕವಾದ ದುಂಬು ಕೊನಪುನಂಚಿನ ಕೆಲಸ ಮಲ್ಪೊಡು ಈ ಅಭಿನಂದನೆ ಹೆಂಚಿನಲ್ಲ ಆದಿ ಇತ್ತಂದಾಂಡ ಈ ಮಂದಿರಡ ಬೆಂತಿನ ಪ್ರತಿ ಒರಿಯಾಗಲ ಅಂದ ಈ ಸಂದರ್ಭ ಪನೊಂದು ನಮ್ಮ ಒಂಜಿ ಈ ಮಂದಿರಗೆ ಆವಡುಂದಾಂಡ ಆ ಒಂಜಿ ಸ್ಮಶಾನ ಕಾರಣ ಆ ಸ್ಮಶಾನದ 75% ಕೆಲಸ ಆತಂಡು ಜನವರಿ ಲೋಕಾರ್ಪಣೆ ಆಪನ ಸಂದರ್ಭ ನಿಕ್ಲು ಮಾತೆರ್ಲ ಆ ಕಾರ್ಯಕ್ರಮಕ್ಕೆ ನಿಕ್ಲು ಮಾತೆರ್ಲ ಸಾಕಾರ ಮಲ್ಪಲೆ ಈ ಸಂದರ್ಭ ಪನೊಂದು ನಾನು ಒಂಜಿ ಅತ್ಯಂತ ಅಮೂಲ್ಯವಾದ ನಂಚಿನ ಒಂಜಿ ಸಂಗತಿಲಿ ಏನು ಪನೋಡು ಎಕಡೆ ಬಂದಿತ್ತೇನು ನಂಗೆ 10 ಸೆನ್ಸ್ ಜಾಗನೆ ನಮ್ಮ ಬೇರೆ ಲಕ್ಷ್ಮಣ್ ಗಿರೋಡಿ ಅನ್ ಪಾತೆರ್ದು ಮೋನ್ಮೆಂಟ್ ಅಂದ್ರೆ ನಂಗೆ ಕೊಡ್ದಿತ್ತೇರು ಆರೈನ್ ಇತ್ತೆ ಕಡಾ ತೊಂಡಿತವಾದ ಪಂಡೇರು ಆ 50,000 ದೆತ್ತೊಂದೆ ಹೆಂಗೆ ದೊತ್ತೊಂದೆ ಅಂತ ಪಂಡ ಪನ ಪಾತ್ರನೇ ಬರ್ರವಲ್ಲಿ ನಾನು ಆ 50,000 ಯಾನು ವಾಪಸ್ ಕೊರ್ಪೆ ನಿಗ್ಲಿಗೆ ಅಂಚ ಅದು ಐಟು 25,000 ಆಲ್ರೆಡಿ ಕೊರಿಯರಾರು 25,000 ಕೊರ್ದು 50,000 ನಿಕ್ಲೆ ಮಂದಿರಗೆ ಒಪ್ಪಡೆಂದು ಪಿರ ಕೊರ್ದು ಅಂಚಿತ್ತಿನ ಒಂಜಿ ಔದಾರ್ಯ ಮಲ್ತಿನಂಚಿನ ಮೋಹನನ್ನಾಗೆ ನಮ್ಮ ಮಾತರ್ನಲ್ಲ ಪರವಾದ ನಿಜವಾದ ಹೆಂಗೆ ಸಲ್ಲೋಡಾಯಿನ ಸನ್ಮಾನ ಅತ್ತೆ ಅವು ಸನ್ಮಾನ ಮೋಹನನ್ನಾಗೆ ಸಲ್ಲೋಡಾಯಿನ ಸನ್ಮಾನ ಆರ ಆ ಜಾಗವಿನಿ ಕೊರ್ಪುಜೇರ್ನಾಂಡ ಈತು ಶೋಕದ ಭವ್ಯವಾಯಿನ ಅಂಚಿನ ಮಂದಿರ ಮಲ್ಪೆರೆ ಸಾಧ್ಯ ಅಜ್ಜಿ ಅರನೊಟ್ಟಿಗೆ ಮೇರೆ ಲಕ್ಷ್ಮಣ್ ಕಿರೋಡಿ ಅರೆಗ್ಲ ಇರುವೆರೆಗ್ಲ ಸಲ್ಲೋಡಾಯಿನ ಅಂಚಿನ ಈ ಸನ್ಮಾನ ಅಂದು ಈ ಸಂದರ್ಭ ಪನ್ನೊಂದು